ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು. 1 2 3 ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಪ್ರೈಸ್ ದಿ ಲಾರ್ಡ್. ಸೂಪರ್ ಹಾಡು. ಈಗ ಇನ್ನೊಂದು ಶಕ್ತಿಯುತವಾಗಿ ನಾವು ಹಾಡಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಮ ಹತ್ತಿರ ಯಾರಿದ್ದಾರೆ ನೋಡ್ರಿ, ಹತ್ತಿರ ಯಾರಿದ್ದಾರೆ? ಕೂತ್ಕೊಂಡವ್ರನ್ನ ಎಬ್ಬಿಸ್ರಿ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಂಡವ್ರನ್ನ ಎಬ್ಬಿಸ್ರಿ. ಯಾಕೆಂದ್ರೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಯೇಸು ನಾಮದಲ್ಲಿ ಜಯವು ನಿನಗೆ ಅಂತ ಹೇಳ್ರಿ. ಯಾರಿಗೆ? ನಿನ್ನ ಹತ್ತಿರ ಇದ್ದವರಿಗೆ. ಯೇಸು ಯೇಸು ರಕ್ತದಲ್ಲಿ ಜಯವು. ಅಕ್ಕ ಪಕ್ಕದಲ್ಲಿ ಇದ್ದವರು ಒಬ್ಬೊಬ್ಬರಿಗೆ ಸುವಾರ್ತೆಯನ್ನ ಹೇಳ್ರಿ. ಇದು ಸಮಯ. ಪ್ರೈಸ್ ದಿ ಲಾರ್ಡ್. ಮುಲ್ಕಿಯಲ್ಲಿ ನಾನು ಸಾಕ್ಷಿ ಹೇಳಿದ್ದೆ. ಆ ಸಾಕ್ಷಿ ಯೂಟ್ಯೂಬ್ ಮಧ್ಯಾಹ್ನ ನೋಡಿ ಈ ಸಹೋದರಿ ಆ ಸಾಕ್ಷಿ ಕೇಳಿ ಓಡಿ ಬಂದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಸಾಕ್ಷಿ ಕೇಳಿ ಈ ಸಹೋದರಿ ಯೂಟ್ಯೂಬನ್ನು ತಿರುಗಿಸಿ ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನಿನಗೆ ಗುಣವಾದರೆ ನನಗೆ ಯಾಕೆ ಆಗುವುದಿಲ್ಲ? ಖಂಡಿತ ಯೇಸು ಗುಣಪಡಿಸ್ತಾರೆ. ಯೇಸುವಿನ ವಾಕ್ಯಕ್ಕೆ ಆ ಸ್ಥಳದಿಂದ ಓಡೋಡಿ ಬಂದರು. ಹಾಗಾದ್ರೆ ಆ ಜಯ ಎಲ್ಲಿದೆ? ಆ ಜಯ ನಿನ್ನಲ್ಲಿದೆ, ಆ ಜಯ ನನ್ನಲ್ಲಿದೆ. ಹಾಗಾದ್ರೆ ಯೇಸು ಯೇಸು ನಾಮದಲ್ಲಿ ಜಯವು ನಿನಗೆ. ಅವರಿಗೆ ಹೇಳ್ರಿ, ಅವರು ನಿಮಗೆ ಹೇಳ್ರಿ. ಈ ಸಮಯದಲ್ಲಿ ನಾವು ಸಂತೋಷದಿಂದ ಸಂಭ್ರಮಿಸೋಣ. ಒಂದು ಬಲವಾದ ಚಪ್ಪಾಳೆಯನ್ನು ಕೊಡೋಣ, ಒಂದು ಬಲವಾದ ಚಪ್ಪಾಳೆ. ಈಗ ಬ್ರದರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾವು ಪರಸ್ಪರ ತಿರುಗಿಕೊಳ್ಳೋಣ. ಒಬ್ಬೊಬ್ಬರು ಇದ್ದಾರೆ, ಒಬ್ಬೊಬ್ಬರಾಗಿ ನಾವು ಯೇಸು ಯೇಸು ನಾಮದಲ್ಲಿ ಜಯವು ನಿನಗೆ. ಯೇಸು ಯೇಸು ನಾಮದಲ್ಲಿ ಯೇಸು ರಕ್ತದಿಂದ ಬಿಡುಗಡೆ ನನಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೋಲೋ ಜೈ ಜೈ ಅಂತ ಹೇಳುವಾಗ ಎಲ್ಲರೂ ಸಂಭ್ರಮಿಸೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 1 2 3 4 ಪ್ರೈಸ್ ದಿ ಲಾರ್ಡ್. ತಿರುಗಿಸಿ. Come on. ತಿರುಗಿಕೊಳ್ಳಿ. ಪರಸ್ಪರ ತಿರುಗಿ ಸಂತೋಷಗೊಳ್ಳಿರಿ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ.
ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಬೋಲೋ ಜಯ 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 ಯೇಸು ನಾಮದಲ್ಲಿ. ಬೋಲೋ ಜಯ 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 ಯೇಸು ರಕ್ತದಲ್ಲಿ. ಬೋಲೋ ಜಯ 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 ಯೇಸು ನಾಮದಲ್ಲಿ. ಬೋಲೋ ಜಯ 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 ಯೇಸು ರಕ್ತದಲ್ಲಿ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಸ್ವಲ್ಪ ನಮ್ಮ ಮೈಯನ್ನ ಅಲ್ಲಾಡಿಸೋಣ, ಹಾಗೆ ಮರದಾಗೆ ನಿಲ್ಬೇಡಿ. ಸ್ವಲ್ಪ ಕರೆಕ್ಟ್. ಸ್ವಲ್ಪ, ಏಕೆಂದರೆ ಬಿಡುಗಡೆ ರಕ್ಷಣೆ ಇದೆ ನಮಗೆ ಇದೇ ಸಮಯದಲ್ಲಿ. ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಓ ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಕಷ್ಟಗಳು ಎದುರು ಬಂದರು ಯೆಹೋವ ಹೀರೆ ನನ್ನ ನಡೆಸುವ. ಸೋಲುವ ಸಮಯ ಬಂದರು ಯೆಹೋವ ನಿಸ್ಸಿ ಜಯವ ಕೊಡುವನು. ಕಷ್ಟಗಳು ಎದುರು ಬಂದರು ಯೆಹೋವ ಹೀರೆ ನನ್ನ ನಡೆಸುವ. ಸೋಲುವ ಸಮಯ ಬಂದರು ಯೆಹೋವ ನಿಸ್ಸಿ ಜಯವ ಕೊಡುವ. ಬೋಲೋ ಜಯ 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 ಯೇಸು ನಾಮದಲ್ಲಿ. ಬೋಲೋ ಜಯ 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 ಯೇಸು ರಕ್ತದಲ್ಲಿ. ಬೋಲೋ ಜಯ 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 ಯೇಸು ನಾಮದಲ್ಲಿ. ಬೋಲೋ ಜಯ 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 ಯೇಸು ರಕ್ತದಲ್ಲಿ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಹೋ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಪಡೆ ಹುಟ್ಟು ಕುಂಟನು ನಡೆದದ್ದು ಯೇಸುವೆ ನಿನ್ನ ನಾಮದಿಂದ. ಸಕಲ ಪಾಪವು ನೀಗುವುದು ಯೇಸುವೆ ನಿನ್ನ ರಕ್ತದಿಂದ. ಓ ಹುಟ್ಟು ಕುಂಟನು ನಡೆದದ್ದು ಯೇಸುವೆ ನಿನ್ನ ನಾಮದಿಂದ. ಸಕಲ ಪಾಪ
ಪಾಪವು ನೀಗುವುದು ಯೇಸುವೇ ನಿನ್ನ ರಕ್ತದಿಂದ, ಯೇಸುವೇ ನಿನ್ನ ಗಾಯದಿಂದ ಗುಣವಾದೇನಾ ಗುಣವಾದೇ, ಯೇಸುವೇ ನಿನ್ನ ರಕ್ತದಿಂದ ಶುದ್ಧನಾದೆ ಪರಿಶುದ್ಧನಾದೆ, ಯೇಸುವೇ ನಿನ್ನ ಗಾಯದಿಂದ ಗುಣವಾದೇನಾ ಗುಣವಾದೇ, ಯೇಸುವೇ ನಿನ್ನ ರಕ್ತದಿಂದ ಶುದ್ಧನಾದೆ ಪರಿಶುದ್ಧನಾದೆ. ಬೋಲೋ ಜೈ 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 ಯೇಸು ನಾಮದಲ್ಲಿ, ಬೋಲೋ ಜೈ 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 ಯೇಸು ರಕ್ತದಲ್ಲಿ, ಬೋಲೋ ಜೈ 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 ಯೇಸು ನಾಮದಲ್ಲಿ, ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ, ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ, ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ, ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸುವೇ ನಿನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ, ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ, ಬೋಲೋ ಜೈ 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 ಯೇಸು ನಾಮದಲ್ಲಿ, ಬೋಲೋ ಜೈ 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 ಯೇಸು ರಕ್ತದಲ್ಲಿ, ಬೋಲೋ ಜೈ 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 ಯೇಸು ನಾಮದಲ್ಲಿ, ಬೋಲೋ ಜೈ 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 ಯೇಸು ರಕ್ತದಲ್ಲಿ, ಬೋಲೋ ಜೈ 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 ಯೇಸು ನಾಮದಲ್ಲಿ, ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಇನ್ನು ಗಟ್ಟಿಯಾಗಿ ಬೋಲೋ ಜೈ ಯೇಸು ನಾಮದಲ್ಲಿ, ಬೋಲೋ ಜೈ ಯೇಸು ರಕ್ತದಲ್ಲಿ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಎಲ್ಲರೂ ಹೇಳೋಣ, ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ, ಭಯವಿಲ್ಲ ನನಗೆ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಅದು ಗಟ್ಟಿಯಾದ ಚಪ್ಪಾಳೆ ಪ್ರಭು ಯೇಸುವಿಗೆ, ಗಟ್ಟಿಯಾದ ಚಪ್ಪಾಳೆ ಹಿಂದಿನಿಂದ. ಪ್ರೈಸ್ ದಿ ಲಾರ್ಡ್. ಎಷ್ಟು ಸುಂದರವಾಗಿ ಹಾಡ್ತಾ ಇದ್ದೀರಿ, ಎಷ್ಟು ಸುಂದರವಾಗಿ ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗ್ತಾ ಇದ್ದೀರಿ ಪ್ರಿಯರೇ. ನಿಜವಾಗಿಯೂ ದೇವರ ಆತ್ಮ ನಮ್ಮಲ್ಲಿ ನೆಲೆಗೊಂಡಿದೆ. ದೇವರ ಆತ್ಮವಿಲ್ಲದೆ ಯಾರು ಯೇಸುವೇ ಪ್ರಭು ಎಂದು ಹೇಳಲು ಸಾಧ್ಯವಿಲ್ಲ. ದೇವರ ಆತ್ಮ ನಮ್ಮನ್ನು ನಡೆಸ್ತಾ ಇದ್ದಾರೆ. ಒಂದು ಗಟ್ಟಿಯಾದ ಚಪ್ಪಾಳೆ ಪ್ಲೀಸ್. ಒಂದು ನಿಮಿಷ ಎಲ್ಲರೂ ಕುಳಿತುಕೊಳ್ಳೋಣ. ಅರ್ಧ ಗಣ ಕುಳಿತುಕೊಂಡಿದ್ದಾರೆ ಮಧ್ಯಾಹ್ನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಸುಂದರ ಹಾಡಿದೆ. ಪ್ರೈಸ್ ದಿ ಲಾರ್ಡ್.
ಸುಂದರ ಹಾಡಿದ್ದೆ. ಈ ಪಾಡಾದ್ರೆ ಹೇಗೆ? ಪ್ರೈಸ್ ದಿ ಲಾರ್ಡ್. ಈ ಪಾಡಾದ್ರೆ ಹೇಗೆ ಆಡೋದು ಅಂತ ಬ್ರದರ್ ಕೇಳ್ತಾ ಇದ್ದಾರೆ, ನಾನಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತ ಊಟ ಮಾಡಿದ್ರಿ, ಸ್ವಲ್ಪ ಊಟ ಮಾಡಿದ ಮೇಲೆ ಸುಸ್ತಾಗತ್ತೆ ಕಾಣಬೇಕು. ಈಗ ಕೂತ್ಕೊಂಡ್ಮೇಲೆ ಎದ್ದೇಳಿದಾಗ ಸುಸ್ತು ಎಂದಿಗೂ ಆಗೋದಿಲ್ಲ ಅಲ್ವ ಬ್ರದರ್? ಕೂತ್ಕೊಂಡು ಮತ್ತೆ ಎದ್ದಾಗ ಸುಸ್ತು ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದು ದೇವರನ್ನು ಗೌರವಿಸುವ ಸಮಯ, ದೇವರನ್ನು ಸ್ತುತಿಸುವ ಸಮಯ. ಎಲ್ಲಿ ಸ್ತುತಿ ಇದೆ ಅಲ್ಲಿ ಬಿಡುಗಡೆ ಇದೆ, ಎಲ್ಲಿ ಸ್ತುತಿ ಇದೆ ಅಲ್ಲಿ ಅದ್ಭುತ ಇದೆ ಪ್ರೇರೆ. ನಾನು ನೋಡಿದ ವಿಚಾರ ಒಂದು 2-3 ನಿಮಿಷದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಾವು ಕನ್ನಡ ಪ್ರಾರ್ಥನೆಯನ್ನು ನಡೆಸ್ತಾ ಇದ್ದೇವೆ ಮಂಗಳೂರಲ್ಲಿ. ಒಂದು ಸಹೋದರ ನಿತ್ಯವೂ ಒಂದು ರಿಕ್ಷಾ ಹಿಡ್ಕೊಂಡು ಪ್ರಾರ್ಥನೆಗೆ ಬರ್ತಾ ಇದ್ದ. ಒಂದಿನ ನನ್ನನ್ನು ಅವರ ಮನೆಯಲ್ಲಿ ಕರೆದು ಸಂಜೆ ನೋಡ್ತಾ ಇದ್ದೇನೆ, ನನಗೆ ಎದ್ದೇಳಲು ಆಗೋದಿಲ್ಲ ಬ್ರದರ್ ಅಂತ ಅಂದ. ನಿಜವಾಗಿಯೂ ಎದ್ದೇಳಲಿಕ್ಕೆ ಕೈ ಕೊಟ್ಟರು ಎದ್ದೇಳಲಿಕ್ಕಾಗಿಲ್ಲ, ಕೈ ಹಿಡಿದು ಇಡೀ ದೇಹ ಎತ್ತಿದ್ರು ಹಿಡಿಲಿಕ್ಕೆ ಆಗಿಲ್ಲ. ಮತ್ತೆ ಸ್ವಲ್ಪ ಹೊತ್ತು ನೋಡ್ತಾ ಇದ್ದೇನೆ, ನಾನು ಎಲ್ಲಿ ಬೆರಳಿಟ್ಟಿದ್ದೇನೆ ಅಲ್ಲಿ ಎಲ್ಲ ಕುಳಿಗಳಾಗಿವೆ. ಸ್ವಲ್ಪ ಹೊತ್ತು ನೋಡ್ತಾ ಇದ್ದೇನೆ, ಇಡೀ ಮೈಯು ವಾಸನೆ ಬರ್ತಾ ಇದೆ, ಕೀವು ಹೊರಗೆ ಬರ್ತಾ ಇದೆ. ನಾನಂದೆ, ಈ ಪರಿಸ್ಥಿತಿಯಲ್ಲಿ ಏನು ಮಾಡೋಣ? ಈ ಪರಿಸ್ಥಿತಿಯಲ್ಲಿ ಮನೆಯವರು ತುಂಬ ಬಡವರು, ಎತ್ಕೊಂಡು AJ ಆಸ್ಪತ್ರೆಗೆ ಸೇರಿಸ್ಕೊಂಡ್ರು. ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇನೆ, ಇಡೀ ಮೈಗೆ ಬ್ಯಾಂಡೇಜ್ ಸುಚ್ಚಿದ್ದಾರೆ, ಖಾಲಿ ಕಣ್ಣು ಮಾತ್ರ ಕಾಣ್ತಾ ಇದೆ. ಸಪ್ರೇಟ್ ಒಂದು ಐಸೋಲೇಷನ್ ವಾರ್ಡಲ್ಲಿ ಒಂದು ಬೆಡ್ಡಲ್ಲಿ ಇವರನ್ನು ಮಲಗಿಸಿದ ಆ ಸಮಯ ಪ್ರಿಯರೇ, ಅವರ ಅಕ್ಕ ತಂಗಿ ಎಲ್ಲರೂ ನಮ್ಮ ಪ್ರಾರ್ಥನೆಗೆ ಬರ್ತಾ ಇದ್ರು. ನಮಗೆ ಆ ಸಮಯದಲ್ಲಿ ಏನು ಪ್ರಾರ್ಥನೆ ಮಾಡೋಣ, ನಮಗೆ ಜಾಸ್ತಿ ಪ್ರಾರ್ಥನೆ ಗೊತ್ತಿಲ್ಲ. ಆ ಸಮಯದಲ್ಲಿ ನಾವು ಒಂದು ಕೋಣೆಯಲ್ಲಿ ಸೇರಿ ಸರ್ವರು ಕೈಗಳನ್ನೆತ್ತಿ ನಿರಂತರ ಬೆಳಗಿನಿಂದ ಮಧ್ಯಾಹ್ನದಿಂದ ರಾತ್ರಿ ಒಂದು ಸಾಧಾರಣ ಒಂದು 12 ಗಂಟೆ ಮತ್ತೆ ಸ್ವಲ್ಪ ಹೊತ್ತು ಮಲಗಿದೆವು. ಮತ್ತೆ ಬೆಳಿಗ್ಗೆ ಸುರಾದ ಸ್ತುತಿ. ಡಾಕ್ಟರ್ ಹೇಳಿದ್ರು, ಕರೆಯುವರು ಬೇಗ ಕರೆದು ತನ್ನಿ, ಅವನು ಇನ್ನು ಬದುಕುವುದಿಲ್ಲ. ಕರೆಯುವವರು ಯಾರು? ಒಬ್ಬರೇ ತಾಯಿ, ಬೇರೆ ಯಾರಿಲ್ಲ, ಒಂದು ಅಕ್ಕ ಇಬ್ರು. ನಾನು ಕೇಳಿದೆ, ಅಮ್ಮ ಐಸೋಲೇಷನ್ ವಾರ್ಡು ಎಲ್ಲ ಕಡೆಯಲ್ಲಿ ಇದೊಂದು ರೀತಿಯ ಸಾಂಕ್ರಾಮಿಕ ರೋಗ ಆಗಿರ್ಬೋದು, ಅಮ್ಮ ನೀವು ಸ್ವಲ್ಪ ದೂರ ಕೂತ್ಕೊಳ್ಳಿ, ಇದು ಹರಡುವ ರೋಗ ಆಗಿರ್ಬೋದು ಅಂತ ಡಾಕ್ಟರ್ ಕೂಡ ಹೇಳ್ತಿದ್ದಾರೆ, ದೂರ ಇಡಿ. ಅಮ್ಮ ಈ ರೀತಿಯಾಗಿ ನನಗೆ ಹೇಳಿದರು. ಬ್ರದರ್, ಸಣ್ಣ ಮಗು, ನಾನು ಇದೇ ತೊಡೆಯಲ್ಲಿ ಕುಳಿತು ಅವನನ್ನು ಸ್ನಾನ ಮಾಡಿಸಿದೆ, ಪ್ರೀತಿಯಿಂದ ಎಲ್ಲವನ್ನ ಕೊಟ್ಟೆ. ಇವತ್ತು ನನ್ನ ಸ್ವಂತ ಮಗ ಈ ಸ್ಥಿತಿಯಲ್ಲಿ, ನಾನು ಅದೇ ಸಣ್ಣದಿರುವ ಮಗನನ್ನ ಮುಖವನ್ನೇ ನೋಡ್ತಾ ಇದ್ದೇನೆ. ಯಾವ ರೋಗವೂ ನನಗೆ ಬರಲಿ ನಾನು ಹೆದರುವುದಿಲ್ಲ, ಏಕೆಂದರೆ ಇದು ನನ್ನ ಮಗ. ಆ ನಿಮಿಷ ಪ್ರಿಯರೇ, ನನಗೆ ಒಂದು ತಾಯಿಯ ಪ್ರೀತಿ ನನಗೆ ಗೊತ್ತಾಯಿತು. ಒಂದು ತಾಯಿ ತನ್ನ ಮಗನನ್ನು ಮರೆಯುವುದುಂಟೆ? ಮೊಲೆ ಕೊಟ್ಟ ಕೂಸನ್ನ ತೊರೆಯುವುದುಂಟೆ? ಒಂದು ವೇಳೆ ತಾಯಿ ತನ್ನ ಮಗನನ್ನ ಮರೆತರು ನಾನು ಮರೆಯುವುದಿಲ್ಲ. ಈ ಮಾತು ನನಗೆ ನೆನಪು ಬಂತು. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ 45ನೇ ಅಧ್ಯಾಯ 19ನೇ ವಾಕ್ಯ. ಪ್ರೀತಿಯ ದೇವಜನರೇ, ಎಲ್ಲವೂ ಆಯಿತು. ಕೊನೆಗೆ ಫಾದರ್ ಹೇಳಿದರು, ಫಾದರ್ಗೆ ಕರೆದು ತಂದೆವು, ಪರಮ ಪ್ರಸಾದ ಅವನಿಗೆ ಕೊಟ್ಟೆವು. ಪೆಟ್ಟಿಗೆ ಮಾಡಲಿಕ್ಕೆ ಹಣ ಇಲ್ಲ, ಹೂಳಲು ಹಣ ಇಲ್ಲ.
ದೇರಬೇಲ್ ಚರ್ಚಿಗೆ ಹೋದೆವು. ಆಮೇಲಿನಿಂದ ಅವರ ಚರ್ಚ್ ಮಿಲಾಗ್ರಿಸ್ ಆಯಿತು. ನಾವು ಮಿಲಾಗ್ರಿಸ್ಸಿಗೆ ಫಾದರ್ ಹತ್ರ ಹೋದೆವು. ಫಾದರ್ ಖರ್ಚಿಗೆಂದು 16,000 ರೂಪಾಯಿ ಕೊಟ್ಟರು. 16,000 ರೂಪಾಯಿಯಲ್ಲಿ ಒಂದು ಪೆಟ್ಟಿಗೆ ತಯಾರಾಯಿತು, ಗುಂಡಿ ತಯಾರಾಯಿತು. ಆದರೆ ಸ್ತುತಿ ಕೊನೆಗೊಳ್ಳಲಿಲ್ಲ. ಒಂದು ಸೈಡಲ್ಲಿ ಎಲ್ಲರೂ ಸ್ತುತಿಸ್ತಾ ಇದ್ದಾರೆ ಪ್ರಿಯರೇ. ಕೊಳೆತು ಹೋದ ಜೀವ ಇನ್ನು ಉಸಿರು ಬಿಡುವ ಸಮಯ, ಎಲ್ಲರೂ ಕಾದಿದ್ದಾರೆ. ಪ್ರೀತಿಯ ದೇವ ಜನರೇ, ಆ ರಾತ್ರಿ ನರ್ಸ್ಗಳು ಹುಡುಕುವಾಗ ಬೆಡ್ಡಲ್ಲಿ ಮನುಷ್ಯ ಇಲ್ಲ. ಎಲ್ಲ ಬಾತ್ರೂಮ್ ಎಲ್ಲ ಹುಡುಕಿದ್ರು. ಒಂದು ನೋಡುವಾಗ ವಾಶ್ರೂಮಲ್ಲಿ ಇವನೇ ರಾತ್ರಿ ಹೋಗಿ ವಾಶ್ರೂಮ್ಗೆ ಹೋಗಿ ಮೂತ್ರ ಮಾಡಿ ವಾಪಸ್ ಬರ್ತಾ ಇದ್ದಾನೆ. ಕೈ ಇದ್ದವರೊಂದು ಗಟ್ಟಿ ಕೈ ಕೊಡಿರಿ ಪ್ರಿಯರೇ. ಇದು ನಾನು ನೋಡಿದ ಒಂದು ವಿಚಿತ್ರ ಘಟನೆ ಪ್ರಿಯರೇ. ಪೆಟ್ಟಿಗೆ ಅಲ್ಲಿ ತಯಾರಾಗಿದೆ, ಗುಂಡಿ ತಯಾರಾಗಿದೆ, ಎಲ್ಲ ತಯಾರಾಗಿದೆ. ಇವತ್ತಿಗೂ ಕೂಡ ಈ ಸಹೋದರ ನಮ್ಮ ನಡುವೆ ಬದುಕ್ತಾ ಇದ್ದಾನೆ. ಇವತ್ತಿಗೂ ಕೂಡ ದೇವರು ನಮ್ಮ ನಡುವೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಸ್ತುತಿ ಇದೆ ಅಲ್ಲಿ ಅದ್ಭುತ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತ ಬೇಕಾ? ಬಿಡುಗಡೆ ಬೇಕಾ? ಯೇಸು ಬೇಕಾ? ದೇವರ ಮಹಿಮೆ ಕಾಣಬೇಕಾ? ಯಾಕೆ ಕೂತ್ಕೊಂಡಿದ್ದೀರಿ? ಪ್ಲೀಸ್ ಎದ್ದೇಳ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಒಂದು ಕಾರ್ಯ, ನಿಮ್ಮ ಹತ್ತಿರ ಇದ್ದರವರನ್ನ ಕೈ ಇಡ್ರಿ ಗಟ್ಟಿಯಾಗಿ. ಈ ಕೈ ಮೇಲೆ ಕೆತ್ತಿರಿ. ಧ್ವನಿ ಹಾಕಿದರ ಎಲ್ಲರೂ ಈ ಸ್ತುತಿ ಇಲ್ಲಿ ಅನೇಕರು ಇಲ್ಲಿ ಬಂದಿದ್ದಾರೆ. ಇವತ್ತು ನನಗೆ ಯೇಸು ಮುಟ್ಟಬೇಕು, ನಾನು ಸೌಖ್ಯ ಹೊಂದಬೇಕು ಅಂತ ದುಃಖದಲ್ಲಿ, ನೋವಿನಲ್ಲಿ ಬಿಡುಗಡೆಗಾಗಿ ಬಂದಿದ್ದಾರೆ. ನನಗೆ ಯಾರು ಇಲ್ಲ, ನನಗೆ ಯೇಸು ಬಿಟ್ಟರೆ ನನಗೆ ಯಾರು ಇಲ್ಲ ಅಂತ ಆಸೆಯಿಂದ ಓಡಿ ಬಂದಿದ್ದಾರೆ. ದೂರದಿಂದ ಓಡಿ ಬಂದಿದ್ದಾರೆ. ಪ್ರಿಯರೇ, ಅವರಿಗೆ ಯೇಸು ಮಾತ್ರ ಆಸರೆ, ಅವರಿಗೆ ಯೇಸು ಮಾತ್ರ ರಕ್ಷಣೆ, ಯೇಸು ಮಾತ್ರ ಬಿಡುಗಡೆ ನಾಯಕ. ಈ ಸಮಯದಲ್ಲಿ ಒಂದು ಕರಗಳನ್ನು ಎತ್ತಿ ಒಂದು ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೀಸಸ್, ಜೀಸಸ್. ಹೇಳಿ ಎಲ್ಲರೂ, ಜೀಸಸ್, ಜೀಸಸ್, ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೀಸಸ್. Hallelujah, 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 hallelujah. Jesus. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah. Hallelujah, hallelujah. Hallelujah, 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 hallelujah. Hallelujah, hallelujah, hallelujah. ಕೊಡಿ ಚಪ್ಪಾಳೆ. ಕೊಡಿ ಚಪ್ಪಾಳೆ ಗಟ್ಟಿಯಾಗಿ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ, ಸ್ತುತಿಸೋಣ ಬನ್ನಿರಿ, ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ,
ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಯಾಕೋಬಿನ ವಂಶದವರು ಉಲ್ಲಾಸಗೊಳ್ಳುವರು ಸಿಯೋನಿನ ಕರ್ತನಲ್ಲಿ ಹೆಚ್ಚಳ ಪಡುವರು ಯಾಕೋಬಿನ ವಂಶದವರು ಉಲ್ಲಾಸಗೊಳ್ಳುವರು ಸಿಯೋನಿನ ಕರ್ತನಲ್ಲಿ ಹೆಚ್ಚಳ ಪಡುವರು ಸ್ತುತಿಗನ ಮಹಿಮೆಯ ಆತನಿಗೆ ಸಲ್ಲಿಸುತ್ತ ಕರ್ತನ ನಾಮವ ಕೊಂಡಾಡುವ ಸ್ತುತಿಗನ ಮಹಿಮೆಯ ಆತನಿಗೆ ಸಲ್ಲಿಸುತ್ತ ಕರ್ತನ ನಾಮವ ಕೊಂಡಾಡುವ ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ Praise the Lord. Hallelujah. Hallelujah. Praise the Lord. Hallelujah. ಒಂದು ಸಣ್ಣ ಒಂದು ಎಕ್ಸರ್ಸೈಸ್ ಮಾಡೋಣ ಅಲ್ವಾ ಬ್ರದರ್? ಪ್ರೈಸ್ ದಿ ಲಾರ್ಡ್. ಆರಾಧಿಸೋಣ ಬನ್ನಿರಿ. ಈ ಸಹೋದರಿ ನಮಗೆ ಒಂದು ಕಲಿಸಿಕೊಡ್ತಾರೆ. ಬನ್ನಿ ಆರಾಧಿಸೋಣ ಬನ್ನಿರಿ. ಒಂದು ಸ್ಟೆಪ್ ಕೆಳಗೆ ಆರಾಧಿಸೋಣ ಬನ್ನಿರಿ. ಎರಡನೇದು ಇಲ್ಲಿಗೆ ಆರಾಧಿಸೋಣ ಬನ್ನಿರಿ. Praise the Lord. Hallelujah. 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 ಆರಾಧಿಸೋಣ ಬನ್ನಿರಿ. ಕೆಳಗೆ ಎಷ್ಟು ಭಕ್ತಿರಿ ನೋಡೋಣ. ಆರಾಧಿಸೋಣ ಬನ್ನಿರಿ. ಸ್ತುತಿಸೋಣ ಬನ್ನಿರಿ. ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಪ್ರೈಸ್ ದಿ ಲಾರ್ಡ್. ಈಗ ಫಸ್ಟ್ ಹೀಗೆ ನೆಕ್ಸ್ಟ್ ಇನ್ನೊಂದು ಕಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ ಅಲ್ಲ? ಕಮ್ ಆನ್, ಸ್ವಲ್ಪ ಮೂವ್ ಆಗಿ. ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಕರ್ತನ ನಾಮವ ಹಾಡಿ ಸೂಪರ್ ಸೂಪರ್. ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಚಪ್ಪಾಳೆ. ಒಮ್ಮೆ ಹೀಗೆ, ಒಮ್ಮೆ ಆ ಕಡೆ. ಮುಂಜಾನೆ ಎದ್ದು ಮೊಣಕಾಲೂರಿ ಆರಾಧಿಸೋಣ, ಚಚ್ಚಿ ಹೋದ ಎಲುಬುಗಳು ಆನಂದ ಪಡುವವು. ಮುಂಜಾನೆ ಎದ್ದು ಮೊಣಕಾಲೂರಿ ಆರಾಧಿಸೋಣ, ಚಚ್ಚಿ ಹೋದ ಎಲುಬುಗಳು ಆನಂದ ಪಡುವವು. ಶರಣಿನ ಹೂಗಳಂತೆ ಪರಿಮಳ ಬೀರುತ್ತ ಕ್ರಿಸ್ತನ ಮಹಿಮೆಯ ಸಾರೋಣ. ಶರಣಿನ ಹೂಗಳಂತೆ ಪರಿಮಳ ಬೀರುತ್ತ ಕ್ರಿಸ್ತನ ಮಹಿಮೆಯ ಸಾರೋಣ. ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ ಕರ್ತನ ನಾಮವ ಹಾಡಿ ಪಾಡಿ ಸ್ತುತಿಸುವ. ಕೊಡಿ ಚಪ್ಪಾಳೆ.
ಒಂದು ಆ ಕಡೆ ಒಮ್ಮೆ ಈ ಕಡೆ एकपटी टीचिंग यस सुपर ಹೋಗುವರೆಲ್ಲ ಸಂತೋಷ ಪಡುವರು ಹರ್ಷ ಹೃದಯ ಒಳ್ಳೆಯ ಔಷಧ ಹೇಳಿದ ದೇವರು ನಿನ್ನ ಮೊರೆ ಹೋಗುವರೆಲ್ಲ ಸಂತೋಷ ಪಡುವರು ಹರ್ಷ ಹೃದಯ ಒಳ್ಳೆಯ ಔಷಧ ಹೇಳಿದ ದೇವರು ನಮ್ಮ ಪ್ರಾಣ ಆತ್ಮವ ಉಜ್ಜೀವನ ಮಾಡಿದ ಕರ್ತನ ನಾಮಕ್ಕೆ ಸ್ತೋತ್ರವು ನಮ್ಮ ಪ್ರಾಣ ಆತ್ಮವ ಉಜ್ಜೀವನ ಮಾಡಿದ ಕರ್ತನ ನಾಮಕ್ಕೆ ಸ್ತೋತ್ರವು ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಆಡಿ ಪಾಡಿ ಸ್ತುತಿಸುವ ಕರ್ತನ ನಾಮವ ಆಡಿ ಪಾಡಿ ಸ್ತುತಿಸುವ ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಆಡಿ ಪಾಡಿ ಸ್ತುತಿಸುವ ಕರ್ತನ ನಾಮವ ಆಡಿ ಪಾಡಿ ಸ್ತುತಿಸುವ ಆರಾಧಿಸೋಣ ಬನ್ನಿರಿ ಸ್ತುತಿಸೋಣ ಬನ್ನಿರಿ ಕರ್ತನ ನಾಮವ ಆಡಿ ಪಾಡಿ ಸ್ತುತಿಸುವ 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 ಚಪ್ಪಳೆ ಶಕ್ತಿಯುತ ಪ್ರೀತಿಯಿಂದ ಸಂತೋಷದಿಂದ ಸಂತೋಷದ ಹೃದಯ ಒಳ್ಳೆಯ ಔಷಧಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಔಷಧಿಯನ್ನು ನೀವು ತೆಗೆದುಕೊಂಡಿದ್ದೀರಿ, ನಾವೆಲ್ಲರೂ ತೆಗೆದುಕೊಂಡಿದ್ದೇವೆ. ಔಷಧಿ ತೆಗೆದುಕೊಂಡವರು ಗುಣವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಬಹಳ ಸೂಪರ್ ಹಾಡಿದೆ. ಆರ್ ಯು ರೆಡಿ? ಎರಡೇ ಬಾಯಿಗಳು ಈಗ ಸೂಪರ್ ಒಂದು ಹಾಡಿದೆ. ಅಂತಿಂತ ಹಾಡಲ್ಲ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ತೀರಾ? ಫ್ರಂಟ್ನವರು ತುಂಬ ಕೂತ್ಕೊಳ್ಳೋಗ, ನನಗೆ ಸೊ ಕೂತ್ಕೊಳ್ಳೋ ಅಂತ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಎದ್ದು ನಿಂತವರು ಎದ್ದು ನಿಂತುಕೊಳ್ಳಿ, ಕೂತ್ಕೊಂಡವರು ಕೂಡ ಎದ್ದು ನಿಂತುಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸೂಪರ್ ಸೂಪರ್. ಈಗ ನಮಗೆ ಇದೆ ಬಂಪರ್ ಗೀತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬ್ರದರ್ ರೆಡಿಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ದೇವರು ಎಷ್ಟೊಂದು ಮಹಿಮೆ ಉಳ್ಳ ದೇವರು. ಒಂದೊಂದು ಕನ್ವೆನ್ಷನಿಗೆ ದೇವರು ಒಂದೊಂದು ಸುಂದರವಾದ ಹಾಡನ್ನು ನಮಗಾಗಿ ಕೊಡ್ತಾ ಇದ್ದಾರೆ. ನಮಗಾಗಿ ಕೊಡುವಾಗ ಅಂಥ ಒಳ್ಳೆ ಹಾಡುಗಾರರನ್ನು ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಹಾಡಿನ ಒಂದು ತಂಡಕ್ಕೆ ಒಂದು ಚಪ್ಪಾಳೆ ಕೊಡಿರಿ ಪ್ರಿಯರೇ, ಏಕೆಂದರೆ ಇದು ದೇವರು ನಡೆಸುವ ಕಾರ್ಯ, ಆತ್ಮನ ಕಾರ್ಯ. ಎಲ್ಲವನ್ನ ಸಿದ್ಧಪಡಿಸುವುದು ಅವರ ಕಾರ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನನ್ನ ಕರ್ತನ ಮಾಡಲು ನೆನೆಸಿದ್ದು ತಡೆಯದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯದು ಯಾರು? ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯದು ಯಾರು? ನನ್ನ ಕರ್ತನಿಂದ ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನನ್ನ ಕರ್ತನಿಂದ ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯುತ್ತೆ, ನಿಶ್ಚಯ ನಡೆಯುತ್ತೆ. ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ಪ್ರೈಸ್ ದಿ ಲಾರ್ಡ್. ನನ್ನ ದೇವರು ಮಾಡುವುದನ್ನು ತಡೆಯೋರು ಯಾರು?
ಇದ್ದಾರಾ? ಇದ್ದಾರಾ? ಹಾಗಾದ್ರೆ ಸೈಡ್ನಲ್ಲಿ ಇದ್ದವರಿಗೆ ಹೇಳ್ರಿ, ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯೋರು ಯಾರು? ಇದ್ದಾರಾ? ಇದ್ದಾರಾ? ಪ್ರೈಸ್ ದಿ ಲಾರ್ಡ್. ಕರ್ತನು ಮಾಡಲು ನೆನೆಸಿದ್ದು ತಡೆಯೋರು ಯಾರು? ಯಾರು? ಹಾಗಾದ್ರೆ ಯಾಕೆ ಕೂತ್ಕೊಂಡಿದ್ದೀರಾ? ಒಬ್ಬರೊಬ್ಬರಿಗೆ ಹೇಳ್ರಿ, ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯೋರು ಯಾರು? ನನಗೆ ಹೇಳಬೇಡ್ರಿ, ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಿಮ್ಮ ಹತ್ತಿರ ಇದ್ದವರು, ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯೋರು ಯಾರು? ಯಾರಿದ್ದಾರಾ? ಪ್ರೈಸ್ ದಿ ಲಾರ್ಡ್. ನನ್ನ ಕರ್ತನು ನನ್ನನ್ನು ಆಶೀರ್ವದಿಸಲು ತಡೆಯೋರು ಯಾರಿಲ್ಲ. ನನ್ನ ಕರ್ತನಿಂದ ನಾ ಮೇಲೆ ಬರುವೆ, ನನ್ನ ಕರ್ತನಿಂದ ನಾ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯುತ್ತೆ. ಸುತ್ತಲಿರುವ ಜನರು ಎಲ್ಲಿದ್ದಾರೆ? ಸುತ್ತಲಿರುವ ಜನರು ಇಲ್ಲೇ ಇದ್ದಾರೆ. ತೂ ಡಿವೈನ ಗೆಲ್ಲೇನೆ ತುಕ ಕಾಲೆ ಮೆಳ್ಳೆ, ಕಾಲೆ ಮೆಳ್ಳೆ ಸಕಳಿದ್ದ ಸಂಜೆ ಮಿಸ್ಸರ್ ಬಸ್ಲೇನೆ ತುಕ ಕಾಲೆ ಮೆಳ್ಳೆ. ಇವತ್ತು ಹೇಳಬೇಕು, ನಿಶ್ಚಯ ನಡೆಯುತ್ತೆ. ಸುತ್ತಲಿರುವ ಜನರು ಅಂದ್ರೆ ನೀವು ಸ್ವಲ್ಪ ತಿರುಗಿಕೊಳ್ಬೇಕು. ಓಕೆನಾ? ನಿಮ್ಮ ಸುತ್ತ ಎಂದೇ ಕಾಣ್ತದೆ ನಿಮಗೆ? ಇಲ್ಲವಲ್ಲ? ನಿಮ್ಮ ಹಿಂದೆ ಸ್ವಲ್ಪ ತಿರುಗಿ ನೋಡ್ರಿ. ಇದ್ದಾರ? ಇನ್ನು ಸ್ವಲ್ಪ ತಿರುಗಿಕೊಳ್ಳ್ರಿ, ಇನ್ನು ಸ್ವಲ್ಪ ತಿರುಗಿಕೊಳ್ಳ್ರಿ. ಸುತ್ತಲಿರುವ ಜನರು ಅದನ್ನು ಕಾಣುವರು. ಕೊಡಿ ಗಟ್ಟಿಯಾದ ಚಪ್ಪಾಳೆ, ಒಂದು ಗಟ್ಟಿಯಾದ ಚಪ್ಪಾಳೆ. ಎಸ್, ಕಮ್ ಆನ್. ಥ್ಯಾಂಕ್ ಯು ಲಾರ್ಡ್. ಕೊಡಿ ಚಪ್ಪಾಳೆ. ಇದು ನಿಶ್ಚಯ ನನ್ನ ಜೀವಿತದಲ್ಲಿ ನಡೆಯುತ್ತೆ. ಸಾಕಾಗುದಿಲ್ಲ ಚಪ್ಪಾಳೆ. ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತನಿಂದ ಅಭಿವೃದ್ಧಿ ಹೊಂದುವೆ. ನನ್ನ ಕರ್ತನಿಂದ ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯುತ್ತೆ. ಸುತ್ತಲಿರುವ ಜನರು ಅದನ್ನು ಕಾಣುವರು. ನಿಶ್ಚಯ ನಡೆಯುತ್ತೆ. ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯುವುದು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯುವುದು ಯಾರು? ಕೊಡಿ ಚಪ್ಪಾಳೆ. ನಾ ಚಿಂತೆಯಲ್ಲಿರುವಾಗ ಚಿಂತೆ ಮಾಡಬೇಡ ಎಂದನು. ನಾ ಏಕಾಗಿಯಾಗಿದ್ದಾಗ ನಾ ಜೊತೆಯಲ್ಲಿರುವೆ ಎಂದನು. ನಾ ಚಿಂತೆಯಲ್ಲಿರುವಾಗ ಚಿಂತೆ ಮಾಡಬೇಡ ಎಂದನು. ನಾ ಏಕಾಗಿಯಾಗಿದ್ದಾಗ ನಾ ಜೊತೆಯಲ್ಲಿರುವೆ ಎಂದನು. ಕರ್ತನೇ ನನ್ನ ಕೈ ಹಿಡಿದು ನಾ ನಿನ್ನ ಬಿಟ್ಟು ಅಗಲೇ
ಎಂದರು. ಕರ್ತನೇ ನನ್ನ ಕೈ ಹಿಡಿದು ನಾನು ನಿನ್ನ ಬಿಟ್ಟು ಹೋಗಲೇ, ನಾನು ನಿನ್ನ ಕೈ ಬಿಡಲು ಎಂದರು. ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯಲು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯಲು ಯಾರು? ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯಲು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯಲು ಯಾರು? ನನ್ನ ಕರ್ತನಿಂದ ಆಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನನ್ನ ಕರ್ತನಿಂದ ಆಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. ನಿಶ್ಚಯ ನಡೆಯುತ್ತೆ, ನಿಶ್ಚಯ ನಡೆಯುತ್ತೆ, ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ಪ್ರೈಸ್ ದಿ ಲಾರ್ಡ್. ನಮ್ಮ ಕೈ ಎಷ್ಟು ಚೆನ್ನಾಗಿದೆಯಲ್ಲ, ನನ್ನ ಹತ್ತಿರ ಇರುವವರನ್ನ ಆ ಕೈ ಎಷ್ಟು ಚೆನ್ನಾಗಿದೆ ನೋಡೋಣ. ಆ ಚೆನ್ನಾಗಿದ್ದ ಕೈಯನ್ನ ಜೊತೆಯಾಗಿ ಹಿಡಿಯೋಣ. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಒಂದು ಕೈ ಬಿಡಬೇಡ್ರಿ, ಒಂದು ಕೈ ಬಿಡಬೇಡ್ರಿ. ಎಷ್ಟು ಆ ಒಳ್ಳೆಯ ಕೈಗಳು, ಈ ಕೈಗಳಲ್ಲಿ ರಕ್ತ ಸಂಚಾರ. ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಡಿದಿರ ಕೈ ಎಲ್ರು? ಪ್ರೈಸ್ ದಿ ಲಾರ್ಡ್. ನಾ ಚಿಂತೆಯಲ್ಲಿರುವಾಗ ಚಿಂತೆ ಮಾಡಬೇಡ ಅಂದರು ಅಲ್ವಾ? ನಾನು ಏಕಾಂಗಿ ಇರುವಾಗ ನಾ ನಿನ್ನ ಜೊತೆ ಇರುವೆ ಅಂದರು. ಕರ್ತನೆ ನನ್ನ ಕೈ ಹಿಡಿಯುವಾಗ ನಾನಿದ್ದೇನೆ ನಿನ್ನ ಜೊತೆಗೆ ಅಂತ ಇದ್ರು. ಆ ದೇವರಿಗೆ ಈ ಗೀತೆ ಹಾಡುತ್ತಾ, ಈ ಚರಣವನ್ನು ಹಾಡುತ್ತಾ ಸಂತೋಷ. ಚಿಂತೆಯಲ್ಲಿರುವಾಗ ಸ್ವಲ್ಪ ಆ ಕಡೆ ಮಾಡಬೇಡ ಎಂದನು, ನಾ ಏಕಾಂಗಿಯಾಗಿದ್ದಾಗ ಜೊತೆಯಲ್ಲಿರುವೆ ಎಂದನು. ನಾ ಚಿಂತೆಯಲ್ಲಿರುವಾಗ ಚಿಂತೆ ಮಾಡಬೇಡ ಎಂದನು, ನಾ ಏಕಾಂಗಿಯಾಗಿದ್ದಾಗ ನಾ ಜೊತೆಯಲ್ಲಿರುವೆ ಎಂದನು. ಕರ್ತನೇ ನನ್ನ ಕೈ ಹಿಡಿದು ನಿನ್ನ ಬಿಟ್ಟು ಹೋಗಲೇ, ನಾ ನಿನ್ನ ಕೈ ಬಿಡಲು ಎಂದರು. ಕರ್ತನೇ ನನ್ನ ಕೈ ಹಿಡಿದು ನಿನ್ನ ಬಿಟ್ಟು ಹೋಗಲೇ, ನಾ ನಿನ್ನ ಕೈ ಬಿಡಲು ಎಂದರು. ಕರ್ತನು ಮಾಡಲು ನೆನೆಸಿ ತಡೆಯಲು ಯಾರು? ದೇವರು ನನ್ನನ್ನು ಆಶೀರ್ವದಿಸಲು ತಡೆಯಲು ಯಾರು? ನನ್ನ ಕರ್ತನು ಮಾಡಲು ನೆನೆಸಿದ್ದು ತಡೆಯಲು ಯಾರು? ನನ್ನ ದೇವರು ನನ್ನನ್ನು ಆಶೀರ್ವದಿಸಲು ತಡೆಯಲು ಯಾರು? ನನ್ನ ಕರ್ತನಿಂದ ಆಮೇಲೆ ಬರುವೆ, ನನ್ನ ದೇವರಿಂದ ಅಭಿವೃದ್ಧಿ ಹೊಂದುವೆ. 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 ನಿಶ್ಚಯ ನಡೆಯುತ್ತೆ, ನಿಶ್ಚಯ ನಡೆಯುತ್ತೆ, ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ನನ್ನ ಸುತ್ತಲಿರುವ ಜನರು ಅದನ್ನು ಕಾಣುವರು. ಪ್ರೈಸ್ ದಿ ಲಾರ್ಡ್. 3 ಗಂಟೆಯ ಸಮಯ. ಈ ಸಮಯದಲ್ಲಿ ಕರುಣೆಯ ಜಪಸರವನ್ನ ನಾವು ಎಲ್ಲರೂ ಹೇಳೋಣ. ಕೊಂಕಣಿಯಲ್ಲಿ ಆಮಿ ಸಕ್ಕಡೆ ಆಮಿ ಬೋಷ್ಯ ಸಂಗತ आम्ही वो तेर्स करिया मोगचनो देवाची काकुळ्ट जण एकल्याचेर या घडये वाळून येवंदी आणि ती काकुळ्ट आमची पिडा शिडा दून काडून दी अंधकार दून काडून दी वाईट दून काडून दी पत्कासो बरो दून काडून दी आणि देवासो आशीर्वादा समृद्ध रीतीन आमचे ते वाळून येवंदी आम्ही सांगता या घडये मागया सत म्हणता देवाक सर पदवीधरा बापाक सर्ग आणि पृथ्वीच्या रस्सराक आणि जेजू क्रिस्ताक त्याच्या एकल्याच पुत्राक आमच्या सुम्या जो पवित्र आत्म्यावर बी गर्भी सांभाळलो अंकार मरियतान जल्मालो पावस पिला तकाल ताणे कस असले तका कुर्सार जोडलो तो मेलो आणि तका निके पिलो तो मेल्ल्यामध्ये देवलो तिसऱ्या दिसा मेल्ल्यांतलो जीवन जालो सर्गार चडलो सर पदवीधरा देवबापाच्या उजव्याक बसला
तेंतान जिव्यांनी मेल्ल्यांची मुन्सिपी करूंक येतलो सतमंतां पवित्र आत्म्याक कातोलीक पवित्र सभेक भक्तोंचो एकतार पथकांचे बक्षणे कुडीचें जिवनपण सस्ताचें जिवीत आमेन. आमच्या बापा सर्गींच्या तुजें नांव पवित्र जावं तुजें राज आमकां येवं तुजी खुशी सरगार जाता तशी संवसारांत जावं. नमान मरिय कृपेन वरुले समी तुझे संगत आश्रया भितर तू सदैव आणि सदैव फळ तुझे कुशीचे जेजू. भगवान मरिय देवचमे अमो पे विनंती कर आता नेमच्या आमरणाच्या वेळेला. नमान मरिय कृपेन वरुले समी तुझे संगत आश्रया भितर तू सदैव आणि सदैव फळ तुझे कुशीचे जेजू. भगवान मरिय देवचमे अमो पपिया खातीर विनंती कर आता नेमच्या आमरणाच्या वेळेला. नमान मरिय कृपेन वरुले समी तुझे संगत आश्रया भितर तू सदैव आणि सदैव फळ तुझे कुशीचे जेजू. भगवान मरिय देवचमे अमो पपिया खातीर विनंती कर आता नेमच्या आमरणाच्या वेळेला. महिमा बापाक आणि पुताक आणि पवित्र आत्म्याक स्वादित सोदानी सदान सर्वत आमेन. आज आम्ही 5 काकुळतीचे हे कण आम्ही नियाळता मगचनो आणि पहिल्यान पहिले आम्ही नियाळ्या आज विशेष रितीन कॅन्सर पिडा जायते बेहाड नेता मनशाक ग्रास दिता. आज हांगसर जमलेली हर एकली यूट्यूब चॅनल पळयतली हर एक व्ह्यूअर्स खंयसर जायत्यांक आमी मागता म्हणून तुम्ही बासावणे घेऊन आयल्यात तांचे खातीर आज आमी मागया मगाचे मरणांतीक पिडा जावं पुरो विविध आज या बियातान या पिडेतान सोमी आमकां सुडका दिवं दी. आज आमी पहिलो कण सोमेशचा सांगाता गावन आमी वो कण समर्पण दिवया या सर्व पिडेस्तां पासत या सोम्यान तांकां आपणून दी. सस्नाच्या बापा हांव तुका भेटयता तुज्या ती मोगाच्या पुताची आमच्या सोम्या आनी सोडवणदारा जेजू क्रिस्ताची कुडाणी रगत आत्मो आनी देव आमच्या पथकाच्या आणि सगळ्या संसाराच्या पथकाच्या परिपूर्णापासून जेजूच्या कठीण कष्टांच्या पाशावा मरिफा आमची आणि सगळ्या संसाराची काकूट कर. जेजूच्या कठीण कष्टांच्या पाशावा मरिफा आमची आणि सगळ्या संसाराची काकूट कर. जेजूच्या कठीण कष्टांच्या पाशावा मरिफा आमची आणि सगळ्या संसाराची काकूट कर. जेजूच्या कठीण कष्टाच्या पाशावा मरिफा आमची आणि सगळ्या संसाराची काकूट कर. जेजूच्या कठीण कष्टाच्या पाशावा मरिफा आमची आणि सगळ्या संसाराची काकूट कर. जेजूच्या कठीण कष्टाच्या पाशावा मरिफा आमची आणि सगळ्या संसाराची काकूट कर. जेजूच्या कठीण कष्टाच्या पाशावा मरिफा आमची आणि सगळ्या संसाराची काकूट कर. जेजूच्या कठीण कष्टाच्या
पाशावा मारिफा आमची आणि सगळ्या संसाराची काकूळ कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकूळ कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकूळ कर ये भागे होता देवा ये भागे होता बळवंता ये भागे होता आम्हारा काकूळ आमची कर ये भागे होता देवा ये भागे होता बळवंता ये भागे होता आम्हारा काकूळ आमची कर ये भागे होता देवा ये भागे होता बळवंता ये भागे होता आम्हारा काकूळ आमची कर ಸಮಯ ಸಮಯ ಯಾಗಡೆ ಉಬೆ ರವ್ಯ ಎಲ್ಲರೂ ನಾವು ಎದ್ದು ನಿಂತುಕೊಳ್ಳೋಣ. ಈ ಎರಡನೆಯ ವಿಚಾರ ಪ್ರಾರ್ಥಿಸೋಣ. ನಮ್ಮ ಮುಂದೆ ಬೆಳಗುತ್ತಿರುವ ಬೆಳೆಯುತ್ತಿರುವ ಯುವ ಜನರಿಗಾಗಿ ದೇವರ ಕರುಣೆ ಇಳಿದು ಬರಲಿ. ಅನೇಕರು ಪರೀಕ್ಷೆ ತಯಾರಿಸ್ತಾ ಇದ್ದಾರೆ. ಮುಂದಿನ ಭವಿಷ್ಯಕ್ಕಾಗಿ ಒಳ್ಳೆ ಒಳ್ಳೆ ಪರೀಕ್ಷೆಯಲ್ಲಿ ಎದುರು ನೋಡ್ತಾ ಇದ್ದಾರೆ. ಅನೇಕ ಯುವ ಜನರು ಈ ಲೋಕದ ವಿಚಾರದಲ್ಲಿ ಬಲಿ ಹೋಗಿದ್ದಾರೆ, ನಾಶ ಹೋಗ್ತಾ ಇದ್ದಾರೆ. ತಂದೆ ತಾಯಿಗಳು ಕಣ್ಣೀರು ಸುರಿಸ್ತಾ ಇದ್ದಾರೆ. ದೇವರು ಆ ಯುವ ಜನರಿಗೆ ಸಂಧಿಸಲಿ, ಆತನ ವಾಕ್ಯದಿಂದ ಬಿಡುಗಡೆ ನೀಡಲಿ. ಈ ಸಮಯದಲ್ಲಿ ಎಲ್ಲರೂ ಕರಗಳನ್ನು ಎತ್ತಿಕೊಳ್ಳೋಣ. आम्ही सांगता म्हणूया, सस्तच्या बापा हांव तुका भेटयता तुज्या ती मोगाच्या पुताची, आमच्या सोम्या सोडोंदरा जेजू क्रिस्ताची कूड आनी रगत, आत्मा आनी देहपण आमच्या पातकांच्या आनी सगळ्या संसाराच्या पातकांच्या पारीकपणापासून जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ कर जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ कर जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ कर जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ जेजूच्या कठीण कष्टांच्या पाशवा मारिफात आमच्या आणि सगळ्या संसाराची काकूळ कर ये भाग्यवंता देवा, ये भाग्यवंता बळवंता, ये भाग्यवंता आम्हारा आमच्या आणि सगळ्या संसाराची काकूळ कर. ये भाग्यवंता देवा, ये भाग्यवंता बळवंता, ये भाग्यवंता आम्हारा आमच्या आणि सगळ्या संसाराची काकूळ कर. ये भाग्यवंता देवा, ये भाग्यवंता बळवंता, ये भाग्यवंता आम्हारा ಆಮ್ಚೆ ಸಗಳ್ಯ ಸಂಸಾರची ಕಾಕುಳ್ ಕರ್. ಒಂದು ನಿಮಿಷ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಸಾಲದಲ್ಲಿ ಮುಳುಗಿರುವ, ಸೋಲನ ಎದುರು ನೋಡ್ತಿರುವ, ಕೆಲಸ ಕಳೆದುಕೊಂಡಿರುವ, ವರಮಾನವಿಲ್ಲದೆ ಆದಾಯವಿಲ್ಲದೆ ಚಿಂತಿಸುವ, ಆತ್ಮಹತ್ಯೆಗೆ ಕೊನೆ ದಾರಿ ಎಂದು ಆಲೋಚಿಸುವ ಒಂದೊಂದು ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸೋಣ. ದೇವರೇ ಅವರನ್ನ ಬಿಡುಗಡೆಗೊಳಿಸಿರಿ. ನಿಮ್ಮ ಕರುಣೆ ಆ ಕುಟುಂಬಗಳಲ್ಲಿ ಇಳಿದು ಬರಲಿ. गायन करणं आम्ही वखण समर्पया.
ससनाच्या बापा हांव तुका भेटयता तुज्या ती मोगाच्या पुताची आमच्या सोम्यांनी सोडवणारा जेजू क्रिस्ताची कुडानी रगत आत्मो आनी देव आमच्या पातकाच्या आणि सगळ्या संसाराच्या पातकाच्या वारीपणापासून जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मरिपा आमची आणि सगळ्या संसाराची काकूट कर ये बागे वोता देवा ये बागे वोता बळवोता ये बागे वोता आम्हाला काकूट आमची कर ये बागे वोता देवा ये बागे वोता बळवोता ये बागे वोता आम्हाला काकूट आमची कर ये बागे वोता देवा ये बागे वोता बळवोता ये बागे वोता आम्हाला काकूट आमची कर एक घडीभर आमचे हात उबारया आमची कुटुंबां सोमयाक आमी समर्पण दिवया देवाची काकूट आज आमच्या जण एकल्या कुटुंबाचेर वळोन येवं दी कुटुंबां आज विभजन जातात विभाड जातात नाश जातात आज आमची कुटुंबां सोमी राखों दी कुटुंबांत देवाची काकूट वळोन येवं दी आमी आदारलेली हर एक पातकां जेजू आपल्या रक्तान धुवन नितळ करून दी आमची भुरगीं अभिवृद्धी जावं दीत आमची कुटुंबां आशिर्वादाची जावं दी या घडी आमी समेस्ता या घडये मागया
सस्नाच्या बापा हांव तुका भेटयता तुज्या ती मगाच्या पुताची आमच्या समया सोडून जरा जेजू क्रिस्ताची कूड आनी रगत आत्मा आनी देहपण आमच्या पातकाच्या आणि सगळ्या संसाराच्या पातकाच्या बारीकपणापासून जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. जेजूच्या कठीण कष्टाच्या पाशवा मारिफात आमच्यानी सगळ्या संसाराची काकूट कर. ये भाग्यवंता देवा ये भाग्यवंता बळवंता ये भाग्यवंता आम्हाला आमची आणि सगळ्या संसाराची काकूट कर. ये भाग्यवंता देवा ये भाग्यवंता बळवंता ये भाग्यवंता आम्हाला आमची आणि सगळ्या संसाराची काकूट कर. ये भाग्यवंता देवा ये भाग्यवंता बळवंता ये भाग्यवंता आम्हाला आमची आणि सगळ्या संसाराची काकूट कर. मोगचनो वो पांचवो अखेरेचो कण आमी भेटोवया. आज अशांती सगळ्यांतल्यान उब जाल्या. झुजाची मोडां वायटाची मोडां आमी पळयत आसा आनी आमच्या कर्नाटका राज्याक बरो सरकार चुनायत जावंक आसा आनी ह्या चुनावण्याच्या दृश्टीन थंयसर हांगासर आज वायट घडता, लोक मरता, जिवीत सरता फकत एका अधिकारा खातीर. आज म्हाका हे पडचे इलेक्शन बऱ्या रितीन जावन बरो सरकार देव आमकां फावो करून दी. आपली काकुळट आपल्या परचेचेर तो वाळो दी, वायट चलवो दी, सत जिखो दी म्हणून ह्या घडये खांतारा रुपी आमी समेस्त देवाची काकुळट आज आमच्या ह्या राज्या खातीर आमी मागया. सस्नाच्या बापा हांव तुका भेटयता तुज्या ती मोगाच्या पुताची आमच्या सोम्या आनी सोडवणदारा जेजू क्रिस्ताची कुडाणी रागा आत्मो आनी देवपण आमच्या पातकाच्या आणि सगळ्या संसाराच्या पातकांच्या जेजूच्या कठीण कष्टांच्या पाशवा मारिफा आमची आणि सगळ्या संसाराची काकूट कर. जेजूच्या कठीण कष्टांच्या पाशवा मारिफा आमची आणि सगळ्या संसाराची काकूट कर. जेजूच्या कठीण कष्टांच्या पाशवा मारिफा आमची आणि सगळ्या संसाराची काकूट कर. जेजूच्या कठीण कष्टांच्या पाशवा मारिफा आमची आणि सगळ्या संसाराची काकूट कर. जेजूच्या कठीण कष्टांच्या पाशवा मारिफा आमची आणि सगळ्या संसाराची काकूट कर. जेजूच्या कठीण कष्टांच्या पाशवा मारिफा आमची आणि सगळ्या संसाराची काकूट कर. जेजूच्या कठीण कष्टांच्या पाशवा मारिफा आमची आणि सगळ्या संसाराची काकूट कर. जेजूच्या कठीण
पाशावा मारिफा आमची आणि सगळ्या संसाराची काकूट कर जेजूच्या कठीण कष्टांच्या पाशावा मारिफा आमची आणि सगळ्या संसाराची काकूट कर जेजूच्या कठीण कष्टाच्या पाशावा मारिफा आमची आणि सगळ्या संसाराची काकूट कर ये भाग्यवंता देवा ये भाग्यवंता बळवंता ये भाग्यवंता मारा काकूट आमची कर ये भाग्यवंता देवा ये भाग्यवंता बळवंता ये भाग्यवंता मारा काकूट आमची कर ये भाग्यवंता देवा ये भाग्यवंता बळवंता ये भाग्यवंता मारा काकूट आमची Hallelujah, 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 Praise the Lord. या घडीये देवाचे उतर प्रगट जाता दायकन बसया ഹല്ലേലൂയ. നമുക്ക് കുറച്ച് സമയം വചനം കേട്ടാലോ? ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಆಲಿಸೋಣ. ഹല്ലേലൂയ. നമുക്കിങ്ങനെ പ്രാർത്ഥിക്കാം. ನಾವು ಈ ರೀತಿ ಪ್ರಾರ್ಥಿಸೋಣ. പിതാവേ, ತಂದೆಯೇ, അങ്ങയുടെ വചനത്തെ മനസ്സിലാക്കുവാൻ ನಿಮ್ಮ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು എൻ്റെ ഹൃദയത്തെ തുറന്നു തരണമേ. ನನ್ನ ಹೃದಯವನ್ನು ತೆರೆದು ಕೊಡಿರಿ. ഈശോയെ, ಯೇಸುವೇ, അങ്ങയുടെ വചനത്തെ കാണുവാൻ ನಿಮ್ಮ ವಾಕ್ಯವನ್ನು ಕಾಣಲು എൻ്റെ കണ്ണുകളെ തുറന്നു തരണമേ. ನನ್ನ ದೃಷ್ಟಿಗಳನ್ನು ತೆರೆಯಿರಿ. പരിശുദ്ധാത്മാവേ, ಪರಿಶುದ್ಧಾತ್ಮರೇ, ഞങ്ങളെ നിറയ്ക്കണമേ. ನಮ್ಮಲ್ಲಿ ತುಂಬಿರಿ. വചനത്തിന്റെ ആഴങ്ങളിലോട്ട് ഞങ്ങളെ കൊണ്ടുപോകണമേ. ವಾಕ್ಯದ ಆಳದಲ್ಲಿಗೆ ನಮ್ಮನ್ನು ಕೊಂಡೊಯ್ಯಿರಿ. ഹല്ലേലൂയ, ಹಾಲೇಲುಯ್ಯ, ഹല്ലേലൂയ, ಹಾಲೇಲುಯ್ಯ, ഹല്ലേലൂയ. ಹಾಲೇಲುಯ್ಯ. രാവിലെ നമ്മൾ എന്തായിരുന്നു? ಬೆಳಿಗ್ಗೆ ನಾವು ಏನಾಗಿದೆ ಧ್ಯಾನಿಸಿದ್ದು? രാവിലെ നമ്മൾ കേട്ടത് ഓർമ്മയുണ്ടോ? ಬೆಳಿಗ್ಗೆ ನಾವು ಕೇಳಿಸಿಕೊಂಡದ್ದು ಯಾವ ವಿಷಯ ನೆನಪಿದೆಯಾ? വെളിച്ചത്തിന്റെ ಬೆಳಕಿನ മക്കൾ. ಬೆಳಕಿನ ಮಕ್ಕಳು. വെളിച്ചത്തിന്റെ മക്കൾ. ಬೆಳಕಿನ ಮಕ್ಕಳು. ആരാണ് വെളിച്ചം? ಯಾರಾಗಿದ್ದಾರೆ ಬೆಳಕು? യേശു ക്രിസ്തുവാണ് വെളിച്ചം. ಯೇಸು ಕ್ರಿಸ್ತರಾಗಿದ್ದಾರೆ ಬೆಳಕು. ഹല്ലേലൂയ. ಹಾಲೇಲುಯ್ಯ. ആ വെളിച്ചത്തെ സ്വീകരിച്ച നമ്മോട് യേശു പറയുന്നു, നിങ്ങളാണ് ലോകത്തിന്റെ വെളിച്ചം. ಆ ಬೆಳಕನ್ನು ಸ್ವೀಕರಿಸಿದ ನಮ್ಮಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವೇ ಜಗತ್ತಿನ ಜ್ಯೋತಿ. ഹല്ലേലൂയ. ಹಾಲೇಲುಯ್ಯ. നമ്മളിവിടെ കേൾക്കുകയായിരുന്നു, ഈ വെളിച്ചം സൂര്യനിൽ നിന്ന് അടിക്കുന്ന വെളിച്ചം അത് സൂര്യൻ അസ്തമിക്കുമ്പം മങ്ങിപ്പോവും. ನಾವು ತಿಳಿದುಕೊಂಡೆವು, ಸೂರ್ಯನಿಂದ ನಮ್ಮಲ್ಲಿಗೆ ಬೆಳಕು ಬಂದ್ರೆ ಸೂರ್ಯನು ಮುಳುಗುವಾಗ ಆ ಬೆಳಕು ಹೋಗ್ಬಿಡುತ್ತದೆ. സൂര്യനിൽ നിന്ന് വെളിച്ചം വന്നാൽ മാത്രമേ ചന്ദ്രന് പ്രകാശിക്കാൻ കഴിയുകയുള്ളൂ. ಸೂರ್ಯನಿಂದ ಬೆಳಕು ಸಿಕ್ಕಿದ್ರೆ ಮಾತ್ರವೇ ಚಂದ್ರನಿಗೆ ಬೆಳಗಲು ಸಾಧ್ಯ. എന്നാൽ സൂര്യന് പ്രകാശിക്കാൻ പുറത്തുനിന്ന് ഒരു പ്രകാശത്തിന്റെ ആവശ്യമില്ല. ಆದ್ರೆ ಸೂರ್ಯನಿಗೆ ಬೆಳಗಬೇಕಿದ್ರೆ ಹೊರಗಿನ ಬೆಳಕು ಬೇಕಾಗಿಲ್ಲ. കാരണം സൂര്യനിൽ പ്രകാശം വരുന്നത് സൂര്യന്റെ ഉള്ളിൽ നിന്നാണ്. ಕಾರಣ ಸೂರ್ಯನಿಂದ ಬೆಳಕು ಬರುತ್ತಿರುವುದು ಸೂರ್ಯನ ಒಳಗಡೆಯಿಂದಲೇ ಆಗಿದೆ. എന്നാൽ ചന്ദ്രന്റെ പ്രകാശം, ಆದ್ರೆ ಚಂದ್ರನ ಬೆಳಕು എപ്പോഴും സൂര്യനെ ആശ്രയിച്ചാണ് നിൽക്കുന്നത്. ಯಾವಾಗಲೂ ಸೂರ್ಯನನ್ನು ಅವಲಂಬಿಸಿ ಆಗಿದೆ ಇರುವುದು. ഹല്ലേലൂയ. ಹಾಲೇಲುಯ್ಯ. രണ്ട് തരത്തിലുള്ള ജീവിത ശൈലിയാണ് ആത്മീക ലോകത്തിൽ നമ്മൾ കാണുന്നത്. ಆತ್ಮೀಕವಾದ ಲೋಕದಲ್ಲಿ ಎರಡು ರೀತಿಯ ಜೀವನದ ರೀತಿಯಾಗಿದೆ ನಾವು ಕಾಣುತ್ತಿರುವುದು. ഒരു വാക്യം വായിച്ചുകൊണ്ട് നമുക്ക് തുടങ്ങാം. എബ്രായർക്ക് എഴുതിയ ലേഖനം
7-ാം അധ്യായം അതിന്റെ 25-ാമത്തെ വാക്യം. ಹೀಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಾಕ್ಯ. തന്നിലൂടെ ദൈവത്തെ സമീപിക്കുന്നവരെ പൂർണ്ണമായി രക്ഷിപ്പാൻ അവന് കഴിവുണ്ട്. ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಕಾಪಾಡಲು ಪೂರ್ಣವಾಗಿ ಕಾಪಾಡಲು ಆತನಿಂದ ಸಾಧ್ಯ. ഇവിടെ പറയുന്നു തന്നിലൂടെ ദൈവത്തെ സമീപിക്കുന്നവരെ. ಇಲ್ಲಿ ಹೇಳುತ್ತಿರುವುದು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು. ആരാണ് ഈ താൻ? ಈ ತಾನು ಎಂದರೆ ಯಾರು? ആരാണ്? ಹೇಳಿ, ಈ ತಾನು ಎಂದರೆ ಯಾರು? തന്നിലൂടെ ദൈവത്തെ സമീപിക്കുന്നവർ. ತನ್ನ ಮೂಲಕ ದೇವರ ಬಳಿಗೆ ಬರುವವರು. ആരാണ് ഈ താൻ? യേശു. ಈ ತಾನು യേശുവിലൂടെ ദൈവത്തെ സമീപിക്കുന്നവരെ. ಯೇಸುವಿನ ಮೂಲಕ ದೇವರ ಬಳಿಗೆ ಬರುವವರನ್ನು. ഒന്ന് പറയാമോ? യേശുവിലൂടെ ദൈവത്തെ സമീപിക്കുന്നവർ. ದೇವರ ಬಳಿಗೆ ಬರುವವರು. അപ്പം അല്ലാതെ സമീപിക്കുന്ന ഒരു കൂട്ടർ ഇവിടെ ഉണ്ട്. ഹല്ലേലൂയ. ಅದಲ್ಲದೆ ಬರುವಂತ ಕೆಲವರು ಇದ್ದಾರೆ. യേശുവിലൂടെ ദൈവത്തെ സമീപിക്കുന്നവരാണ് നമ്മൾ ക്രിസ്ത്യാനികൾ. യേശുവിನ ಮೂಲಕ ದೇವರ ಬಳಿಗೆ ಬರುವವರಾಗಿದ್ದೇವೆ ಕ್ರೈಸ್ತವರಾದ ನಾವು. എന്നാൽ ദൈവത്തോട് പ്രാർത്ഥിക്കുന്ന, ആരാധിക്കുന്ന, ദൈവത്തോട് അപേക്ഷിക്കുന്ന ഒത്തിരി ജനവിഭാഗങ്ങൾ നമ്മുടെ ചുറ്റുപാടുമുണ്ട്. ಅಂದ್ರೆ ದೇವರನ್ನು ಪ್ರಾರ್ಥಿಸುವ, ದೇವರಲ್ಲಿ ಆರಾಧಿಸುತ್ತಿರುವ ಎಷ್ಟೋ ಮಂದಿ ನಮ್ಮ ಸುತ್ತಮುತ್ತಲುಗಳಲ್ಲೂ ಇದ್ದಾರೆ. ഹല്ലേലൂയ. ಹಲ್ಲೆಲೂಯ. അവര് പ്രാർത്ഥിക്കുമ്പോൾ ദൈവത്തിൽ നിന്ന് ഉത്തരം കിട്ടുമോ? ಅವರು ಪ್ರಾರ್ಥನೆ ಮಾಡುವಾಗ ದೇವರಿಂದ ಉತ್ತರ ಸಿಗುತ್ತದೆಯಾ? ಮಾತಾಡಿ, ಸಿಗುತ್ತದೆಯಾ? അതോ നമ്മൾ പ്രാർത്ഥിക്കുമ്പോൾ മാത്രമേ ഉത്തരം കിട്ടാറുള്ളൂ? ಅಥವಾ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರವಾಗಿದೆಯಾ ಉತ್ತರ ಸಿಗುವುದು? ಹೇಳಿ, ഉത്തരം കിട്ടുമോ ഇല്ലയോ? ಅವರಿಗೆ ಉತ್ತರ ಸಿಗುತ್ತದೆಯೇ ಇಲ್ವಾ? ಮಾತಾಡಿಯಪ್ಪ, ಸಿಗುತ್ತದೆಯೇ ಇಲ್ವಾ? ಸಿಗುತ್ತದೆ. ഉത്തരം കിട്ടും. ಸಿಗುತ್ತದೆ. എല്ലാവർക്കും ആരൊക്കെ ദൈവത്തെ വിളിച്ചപേക്ഷിക്കുന്നു അവർക്കെല്ലാം ദൈവത്തിൽ നിന്ന് ഉത്തരം കിട്ടും. കാര്യം ಎಲ್ಲ ದೇವರನ್ನು ಕೂಗಿ ಕರೆಯುತ್ತಾರೋ ಅವರಿಗೆಲ್ಲ ದೇವರಿಂದ ಉತ್ತರ ಸಿಗುತ್ತದೆ. ഈ ലോകത്ത് നമ്മൾ കാണുന്ന എല്ലാ മനുഷ്യരും ഈ ദൈവത്തിന്റെ സൃഷ്ടിയാണ്. ಕಾರಣ ಈ ಲೋಕದಲ್ಲಿ ಕಾಣುತ್ತಿರುವಂತ ಎಲ್ಲಾ ಮನುಷ್ಯರು ಒಂದೇ ದೇವರ ಸೃಷ್ಟಿ. ദുഷ്ടന്റെ മേലും ശിഷ്ടന്റെ മേലും നല്ലവന്റെ മേലും എല്ലാ മഴയും വെയിലും മഞ്ഞും പൊഴിക്കുന്നത് ഒരേ ദൈവമാണ്. ದುಷ್ಟನ ಮೇಲೂ ಶಿಷ್ಟನ ಮೇಲೂ ಒಂದೇ ರೀತಿ ಮಳೆಯನ್ನು, ಮಂಜನ್ನು, ಬಿಸಿಲನ್ನು ಕೊಡುವುದು ಒಬ್ಬನೇ ದೇವರು. എന്നാൽ ഇവിടെ പറയുകയാണ് യേശു ക്രിസ്തു മുഖാന്തരമായി ദൈവത്തോട് അടുക്കുന്ന ഒരു കൂട്ടം. ಇಲ್ಲಿ ಹೇಳುತ್ತಾ ಇದೆ, ಯೇಸು ಕ್ರಿಸ್ತನ ಮೂಲಕ ದೇವರನ್ನು ಅರಸಿ ಬರುವವರು. ഹല്ലേലൂയ. ഹല്ലേലൂയ. അപ്പോസ്തല പ്രവൃത്തി 10-ാം അധ്യായത്തിൽ നമ്മൾ കാണുന്നു കൊർന്നല്യോസ് എന്നൊരു മനുഷ്യൻ. ಪ್ರೇಷಿತರ ಕಾರ್ಯಕಲಾಪ 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯ ಎಂಬ ಒಬ್ಬ ವ್ಯಕ್ತಿಯನ್ನು ನಾವು ಕಾಣುತ್ತೇವೆ. താൻ യഹൂദനല്ല, വിജാതീയനാണ്. ನೋಡಿ, ಅವನೊಬ್ಬ ಯಹೂದ್ಯನಲ್ಲ, ಅನ್ಯ ಧರ್ಮೀಯನು. അപ്പൊ യഹൂദന്റെ കാഴ്ചപ്പാടനുസരിച്ച് ദൈവം ആർക്കുള്ളതാണ്? യഹൂദന് മാത്രമുള്ളതാണ്. ಯಹೂದ್ಯರ ಮನೋಭಾವನೆಯ ಪ್ರಕಾರ ದೇವರು ಯಹೂದ್ಯರಿಗೆ ಮಾತ್ರವೇ ಇರುವುದು. എന്നാൽ ഇവിടെ കൊർന്നല്യോസ് എന്നൊരു മനുഷ്യൻ, ആ മനുഷ്യനെ പറ്റി പറയുന്നു ഭക്തനായ ഒരു മനുഷ്യൻ. ಆದ್ರೆ ಕೊರ್ನೇಲಿಯನ ಬಗ್ಗೆ ಹೇಳುತ್ತಾ ಇದೆ, ಅವನೊಬ್ಬ ಭಕ್ತನಾದಂತ ವ್ಯಕ್ತಿ, എപ്പോഴും പ്രാർത്ഥിക്കുന്ന, ಯಾವಾಗಲೂ ಪ್ರಾರ್ಥನೆ ಮಾಡುವ, ഉപവസിക്കുന്ന, ಉಪವಾಸ ಕೈಗೊಳ್ಳುವ, ദാനധർമ്മങ്ങൾ ചെയ്യുന്ന, ಧರ್ಮದಾನ ಮಾಡುವ ഒരു വിജാതീയനായ മനുഷ്യൻ. ಒಬ್ಬ ಅನ್ಯ ಧರ್ಮೀಯನಾದ ವ್ಯಕ್ತಿ. ആ മനുഷ്യൻ പ്രാർത്ഥിക്കുമ്പോൾ ദൈവത്തിന്റെ ദൂതൻ വന്ന് പറയുകയാണ്, കൊർന്നല്യോസേ, നിന്റെ പ്രാർത്ഥന ദൈവസന്നിധിയിൽ എത്തിയിരിക്കുന്നു. ಆ ವ್ಯಕ್ತಿ ಪ್ರಾರ್ಥನೆ ಮಾಡಿದಾಗ ದೇವದೂತನು ಹೇಳಿದ, ಏ ಕೊರ್ನೇಲಿಯನೇ, ನಿನ್ನ ಪ್ರಾರ್ಥನೆ ದೇವರ ಬಳಿ ತಲುಪಿದೆ. ഹല്ലേലൂയ. ಹಲ್ಲೆಲೂಯ. ദൈവം എല്ലാവരുടെയും പ്രാർത്ഥന കേൾക്കുവോ? ಹೇಳಿ, ದೇವರು ಎಲ್ಲರ ಪ್ರಾರ್ಥನೆಯನ್ನು ಆಲಿಸುತ್ತಾರಾ? കേൾക്കും. ಹೇಳಿ, ಗಟ್ಟಿ ಹೇಳಿ. കൊർന്നല്യോസിന്റെ പ്രാർത്ഥന കേട്ടെങ്കിൽ എല്ലാവരുടെയും പ്രാർത്ഥന ദൈവം കേൾക്കും. ಕೊರ್ನೇಲಿಯನ ಪ್ರಾರ್ಥನೆಯನ್ನು ಆಲಿಸಿದೆಯಾಗಿದ್ರೆ ಎಲ್ಲರ ಪ್ರಾರ್ಥನೆ ದೇವರು ಆಲಿಸುವರು. എന്നാൽ ഇവിടെ ദൂതൻ പറയുകയാണ്, നീ പത്രോസ് എന്ന മനുഷ്യനെ വരുത്തി യേശു ക്രിസ്തുവിനെ കുറിച്ചുള്ള സുവിശേഷം കേൾക്കണം. ಆದ್ರೆ ಇಲ್ಲಿ ದೇವದೂತನು ಹೇಳಿದ, ಪೇತ್ರನೆಂಬ ವ್ಯಕ್ತಿಯನ್ನು ನೀನು ಕರೆಯಿಸಿ ಅವನ ಮೂಲಕ ಯೇಸು ಪ್ರಭುವಿನ ಬಗ್ಗೆ ಕೇಳಿಸಿಕೋ. ഹല്ലേലൂയ. അപ്പൊ എന്റെ ചോദ്യം ഇതാണ്, ನನ್ನ ಪ್ರಶ್ನೆ ಇದಾಗಿದೆ, പ്രാർത്ഥിക്കുന്ന മനുഷ്യൻ, ഉപവസിക്കുന്ന മനുഷ്യൻ, ദാനധർമ്മം ചെയ്യുന്ന മനുഷ്യൻ, തൻ്റെ ആ പ്രാർത്ഥന ദൈവം കേൾക്കുന്നുണ്ട്. അത് പോരായിരുന്നോ? എന്തുകൊണ്ടാണ് യേശു ക്രിസ്തുവിനെ കേൾക്കേണ്ടത്, യേശു ക്രിസ്തുവിനെ വിശ്വസിക്കേണ്ടത്? ನೋಡಿ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, ಉಪವಾಸ ಕೈಗೊಂಡ ವ್ಯಕ್ತಿ, ದಾನ ಧರ್ಮ ಮಾಡುವಂತ ವ್ಯಕ್ತಿ, ಅವನಿಗೆ ಅವನ ಪ್ರಾರ್ಥನೆ ಸಾಕಾಗುವುದಿಲ್ವಾ? ಮತ್ತೆ ಯಾಕೆ ಪೇತ್ರನನ್ನು ಕರೆಯಿಸಬೇಕು ಅಂತ ಕೊರ್ನೇಲಿಯನಿಗೆ ಹೇಳಿದ್ದು?
ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. അവിടെയാണ് ഈ ലോകത്തെ ആത്മീകതയെ നമ്മൾ നോക്കുമ്പോൾ രണ്ട് തരത്തിലുള്ള ആത്മീകതയാണ് ഈ ലോകത്തിലുള്ളത്. ಇಲ್ಲಿಯಾಗಿದೆ ನಾವು ಕಾಣುತ್ತಿರುವುದು ಎರಡು ರೀತಿಯ ಆತ್ಮೀಕತೆಯಾಗಿದೆ ಲೋಕದಲ್ಲಿ ಕಾಣುತ್ತಿರುವುದು. ഹല്ലേലൂയ. ഹല്ലേലൂയ. ഒന്നാമതായി ಮೊದಲನೇದಾಗಿ എൻ്റെ പ്രവൃത്തികളാൽ, എൻ്റെ പ്രാർത്ഥനകളാൽ, എൻ്റെ സൽക്കർമ്മങ്ങളാൽ ദൈവത്തെ പ്രസാദിപ്പിച്ച് ജീവിക്കുന്ന ഒരു ജീവിതം. ನನ್ನ ಪ್ರವೃತ್ತಿಗಳಿಂದ, ನನ್ನ ಒಳಿತಿನಿಂದ, ನನ್ನ ಸಲುವಾಗಿ ದೇವರನ್ನು ಸಂಪ್ರೀತಗೊಳಿಸುವಂತ ಒಂದು ರೀತಿಯ ಜೀವನ. ഹല്ലേലൂയ. ഹല്ലേലൂയ. ആ പ്രാർത്ഥന ദൈവം കേൾക്കും, ദൈവത്തിൽ നിന്ന് മറുപടി വരും. അങ്ങനെ ഒരു ജീവിതമുണ്ട്. അങ്ങനെയുള്ള ജീവിതം നയിക്കുന്നവരും ഈ ലോകത്തുണ്ട്. ಆ ಪ್ರಾರ್ಥನೆ ದೇವರು ಆಲಿಸುವರು, ದೇವರಿಂದ ಉತ್ತರ ಬಂದೇ ಬರುತ್ತದೆ. ಆ ರೀತಿಯ ಜೀವನ ಸಾಗಿಸುವವರು ಈ ಲೋಕದಲ್ಲಿ ಇದ್ದಾರೆ. ഹല്ലേലൂയ. ഹല്ലേലൂയ. ഞാൻ പ്രാർത്ഥനയിലിരിക്കുമ്പോൾ, ഞാൻ ഉപവാസത്തിലിരിക്കുമ്പോൾ, ഞാൻ ദാനധർമ്മങ്ങൾ ചെയ്യുമ്പോൾ എനിക്ക് നല്ല കോൺഫിഡൻസ് ആണ്. ഞാൻ എൻ്റെ ദൈവത്തോട് എന്ത് പ്രാർത്ഥിച്ചാലും കിട്ടും. പ്രാർത്ഥിക്കുമ്പോൾ, ഉപവസിക്കുമ്പോൾ എൻ്റെ മുഖത്ത് ഭയങ്കര വെളിച്ചമാണ്. ನಾನು ಪ್ರಾರ್ಥನೆ ಮಾಡುವಾಗ, ಉಪವಾಸ ಕೈಗೊಳ್ಳುವಾಗ, ದಾನ ಧರ್ಮ ಮಾಡುವಾಗ ನನಗೊಂದು ನಂಬಿಕೆ ಇದೆ. ನಾನು ನನ್ನ ದೇವರಲ್ಲಿ ಏನೇ ಕೇಳಿಕೊಂಡ್ರು ದೇವರು ಕೊಡುತ್ತಾರೆ. ಆ ಸಮಯದಲ್ಲಿ ನನ್ನ ಮುಖ ಎನ್ನುವುದು ಪ್ರಸನ್ನವಾಗಿರುತ್ತದೆ. അങ്ങനെ ഇരിക്കുമ്പോഴാണ് ಹೀಗಿರಲು എൻ്റെ അയൽപക്കക്കാരൻ എൻ്റെ വസ്തുവിൻ്റെ അതിരുമാന്തം വന്നു. ನನ್ನ ಪಕ್ಕದ ಮನೆಯವನು ನಮ್ಮ ಜಾಗದ ಗಡಿಯ ಮಣ್ಣು ತೆಗೆಯಲು ಬಂದ. ഒന്ന് പറഞ്ഞു, രണ്ട് പറഞ്ഞു, മൂന്ന് പറഞ്ഞു, ചീത്തവിളിയായി. ನೋಡಿ, ಒಂದು ಮಾತಾಡುದು, ಎರಡು ಮೂರು ಸಲ ಮಾತಾಡಿದ್ಮೇಲೆ ಮತ್ತೆ ಕೆಟ್ಟ ಮಾತು ಬೈಯುವುದು. പിന്നീട് പ്രാർത്ഥിക്കാൻ പറ്റുന്നില്ല, ಮತ್ತೆ ಪ್ರಾರ್ಥನೆ ഉപവസിക്കാൻ പറ്റുന്നില്ല, ಉಪವಾಸ ಕೈಗೊಳ್ಳಿಕ್ಕೆ ಆಗುದಿಲ್ಲ, ദൈവത്തിന്റെ മുമ്പിൽ പോയി നിൽക്കാനും പറ്റുന്നില്ല, ದೇವರ ಮುಂದೆ ನಿಲ್ಲಲಿಕ್ಕೂ ಆಗುವುದಿಲ್ಲ. കറണ്ട് അടിച്ചു പോയി, വോൾട്ടേജ് പോയി. ಅವನ ವೋಲ್ಟೇಜ್ ಹೋದ ಹಾಗೆ. ആ മനുഷ്യന്റെ പ്രകാശം, ആ മനുഷ്യന്റെ പ്രാർത്ഥനയും, ആ മനുഷ്യന്റെ വിശ്വാസവും, മനുഷ്യന്റെ സൽപ്രവർത്തികളുമാണ്. എന്നാൽ മനുഷ്യരായ നമ്മൾക്ക് നമ്മുടെ പ്രാർത്ഥനയിലും, നമ്മുടെ വിശ്വാസത്തിലും, നമ്മുടെ സൽപ്രവർത്തികളിലും തുടരാൻ പറ്റാതെ വഴിയുമ്പോൾ നമ്മൾ ദൈവത്തിന്റെ സാന്നിധ്യത്തിൽ നിന്ന് താഴെ വീണു പോകുന്നു. ಆ ಮನುಷ್ಯನ ಪ್ರಾರ್ಥನೆ, ಅವನ ಉಪವಾಸ, ಅವನ ಒಳಿತುಗಳಾಗಿದೆ, ಅವನನ್ನು ಹಿಡಿದು ನಿಲ್ಲಿಸಿರುವುದು. ಆದರೆ ಈ ರೀತಿ ತೊಂದರೆಗಳು ಬರುವಾಗ ನಮಗೆ ನಮ್ಮ ಈ ಪ್ರಾರ್ಥನೆ, ಉಪವಾಸ, ಒಳಿತು ಅದರಲ್ಲಿ ಮುಂದುವರಿಯಲಿಕ್ಕಾಗಿ ಮತ್ತೆ ಆಗುವುದಿಲ್ಲ. ഹല്ലേലൂയ. 2 കൊരിന്തോസിന്റെ ലേഖനം 3-ാം അധ്യായത്തിൽ നമ്മൾ കാണുന്നു, മോശ ദൈവസന്നിധിയിൽ സീനായി മലയുടെ മുകളിൽ ദൈവവുമായി സംസാരിച്ചിരിക്കുന്നു. തൻ്റെ മുഖത്ത് വലിയ ദൈവ ശോഭ, വലിയൊരു വെളിച്ചമുണ്ടാകുന്നു. 2 ಕೊರಿಂಥಿ 3ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ, ಮೋಶೆಯು ಮೋರಿಯ ಬೆಟ್ಟದ ಮೇಲೆ ದೇವರ ಜೊತೆ ಮಾತನಾಡುತ್ತಾ ಪ್ರಾರ್ಥನೆಯಲ್ಲಿ ಮುಳುಗಿದಾಗ ಅವನ ಮುಖ ಇನ್ನೊಂದು ತೇಜೋಮಯವಾಗಿ ಬೆಳಗುತ್ತಾ ಇತ್ತು. വെളിച്ചമാകുന്ന ദൈവത്തിന്റെ മുമ്പിൽ 40 രാവും പകലും താൻ ഇരുന്ന് ആ വെളിച്ചത്തെ സ്വീകരിച്ച് താൻ പ്രകാശിക്കുകയാണ്. ಬೆಳಕಾಗಿರುವ ದೇವರ ಮುಂದೆ 30 ದಿನರಾತ್ರಿಗಳು 40 ದಿನರಾತ್ರಿಗಳು ಇದ್ದು ಅವನು ಪ್ರಾರ್ಥನೆಯಲ್ಲೇ ಇದ್ದಾಗ ಅವನು ದೇವರಿಂದ ಬೆಳಕನ್ನು ಪಡೆದುಕೊಂಡ. ന്യായപ്രമാണം കൽപ്പലകയിൽ എഴുതി ലഭിക്കുകയാണ്. ಕಟ್ಟಳೆಗಳನ್ನು ಆಗ ಕಲ್ಲಿನ ಶಿಲೆಯಲ್ಲಿ ಬರೆದು ತೆಗೆದುಕೊಂಡ. അതിനുശേഷം താൻ മലയുടെ മുകളിൽ നിന്ന് താഴേക്ക് വരുന്നു. ಅದರ ನಂತರ ಅವನ ಬೆಟ್ಟದ ಮೇಲಿನಿಂದ ಕೆಳಗಡೆ ಬಂದ. ഇറങ്ങി ജനത്തിന് അടുത്തോട്ട് വരുന്തോറും തൻ്റെ മുഖത്തെ ശോഭ കുറഞ്ഞു വരുന്നു. ಬೆಟ್ಟದಿಂದ ಇಳಿದು ಜನರ ಬಳಿಗೆ ಬರ್ತಾ ಇದ್ದಂತೆ ಆ ಮುಖದಲ್ಲಿರುವಂತಹ ಶೋಭೆ ಅಥವಾ ಕಳೆ ಕಡಿಮೆಯಾಗಲು ಪ್ರಾರಂಭಿಸಿತು. മോശയ്ക്ക് മനസ്സിലായി തൻ്റെ മുഖത്തെ ശോഭ കുറഞ്ഞു പോവുകയാണ്. താഴ്വാരത്തെ ജനം ഇത് മനസ്സിലാക്കും. ಮೋಶೆಗೆ ಗೊತ್ತಾಯಿತು, ತನ್ನ ಮುಖದಲ್ಲಿರುವ ತೇಜಸ್ಸು ಕಡಿಮೆಯಾಗ್ತಾ ಇದೆ, ಕಣಿವೆಯಲ್ಲಿರುವ ಜನರು ಅದನ್ನು ಕಾಣುತ್ತಾ ಇದ್ದಾರೆ. താൻ എപ്പോഴൊക്കെ ദൈവത്തിന്റെ സന്നിധിയിലായിരിക്കുന്നു, പ്രാർത്ഥിക്കുന്നു, ഉപവസിക്കുന്നു, അപ്പോഴെല്ലാം ഈ ശോഭ മുഖത്ത് വരുന്നുണ്ട്. എന്നാൽ ദൈവത്തിൽ നിന്ന് മലയിൽ നിന്ന് ഇറങ്ങി താഴോട്ട് വരുന്തോറും ഈ ശോഭ നഷ്ടപ്പെടുകയാണ്. ನಾನು ಯಾವಾಗೆಲ್ಲ ದೇವರ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತೇನೋ, ಸಂಪರ್ಕ ಬೆಳೆಸ್ತೇನೋ, ಅವಾಗೆಲ್ಲ ಮುಖ ಇನ್ನೊಂದು ಬೆಳಗ್ತಾ ಇರ್ತದೆ. ಆದ್ರೆ ಕೆಳಗಡೆ ಇಳಿದು ಬರುವಾಗ ಅದು ಕಡಿಮೆ ಆಗ್ತಾ ಇದೆ. ഹല്ലേലൂയ. ഹല്ലേലൂയ. മോശ ഇവിടെ എന്താണ് ചെയ്യുന്നത്? താനൊരു മൂടുപടം ഇട്ട് തന്റെ മുഖത്തെ മറയ്ക്കുന്നു. കാര്യം ജനം കാണരുത് തന്റെ തേജസ് നഷ്ടപ്പെട്ടു പോകുന്നത്. ಕಾರಣ ಮೋಶೆ ಏನ್ ಮಾಡಿದ, ಒಂದು ಬಟ್ಟೆ ತೆಗೆದು ಮುಖವನ್ನು ಮರೆ ಮಾಡಿದ ಕಾರಣ ತನ್ನ ಈ ಶೋಭೆ ಕಳೆದುಕೊಳ್ಳುತ್ತಾ ಇರೋದು ಜನರು ಕಾಣಿಸಬಾರದು. ഹല്ലേലൂയ. ഹല്ലേലൂയ. ഈ അധ്യായത്തിൽ നമ്മൾ നോക്കുമ്പോൾ കാണുന്നത് 2 ശുശ്രൂഷയാണ് കാണുന്നത്. ഒന്ന് തേജസ് ഉള്ള പഴയ നിയമ ശുശ്രൂഷ, തേജസ്സേറിയ പുതിയ നിയമ ശുശ്രൂഷ. ಇಲ್ಲಿ ನಾವು ಕಾಣುತ್ತೇವೆ 2 ರೀತಿಯ ಶುಶ್ರೂಷೆಯಾಗಿದೆ. ಒಂದು
ತೇಜೋಮಯವಾದ ಶುಶ್ರೂಷೆ, 2 ತೇಜಸ್ಸು ಕಡಿಮೆಯಾಗಿರುವಂತ ಶುಶ್ರೂಷೆ. മഹത്വമുള്ള പഴയ നിയമ ശുശ്രൂഷ, മഹത്വമേറിയ യേശു ക്രിസ്തുവിലൂടെയുള്ള പുതിയ നിയമ ശുശ്രൂഷ. ಮಹಿಮೆಯುಳ್ಳ ಹಳೆಯ ಒಡಂಬಡಿಕೆಯ ಶುಶ್ರೂಷೆ, ಮಹಿಮಾ ಪೂರಿತವಾದ ಹೊಸ ಒಡಂಬಡಿಕೆ യേശുവിനೊಂದಿಗಿರುವ ಶುಶ್ರೂಷೆ. ഇവിടെ പൗലോസ് അപ്പോസ്തലൻ പറയുന്നു, ഒന്ന് കുറഞ്ഞു കുറഞ്ഞ് മാഞ്ഞു പോകുന്ന മഹിമയാണെങ്കിൽ രണ്ടാമത്തെ ഒരു ശുശ്രൂഷയുണ്ട്, അത് മഹത്വത്തിൽ നിന്ന് മഹത്വത്തിലേക്ക് പോകുന്ന ശുശ്രൂഷയാണ്. ಸಂತ ಪೌಲನು ಹೇಳುತ್ತಾ ಇದ್ದಾನೆ, ಒಂದು ಕಡಿಮೆಯಾಗಿ ಮಂಕಾಗುವ ಶುಶ್ರೂಷೆಯಾಗಿದ್ದರೆ ಇನ್ನೊಂದು ಮಹಿಮೆಯಿಂದ ಮಹಿಮೆಯೆಡೆಗೆ ಹೋಗುವಂತ ಶುಶ್ರೂಷೆ. ഹല്ലേലൂയ. ഹല്ലേലൂയ. മോശ ദൈവ സാന്നിധ്യത്തിൽ നിന്ന് മാറും തോറും ഒരു ഭാഗത്ത് തേജസ് കുറഞ്ഞു വരുന്നെങ്കിൽ പിന്നീട് ഒരു ശുശ്രൂഷ നിൽക്കുകയാണ്, അകത്തിരുന്ന് മഹത്വത്തിൽ നിന്ന് മഹത്വത്തിലേക്ക്, വെളിച്ചത്തിൽ നിന്ന് വെളിച്ചത്തിലേക്ക്, കൃപയിൽ നിന്ന് കൃപയിലേക്ക് നമ്മളെ വളർത്തുന്ന പുതിയ നിയമത്തിന്റെ ശുശ്രൂഷ. ಮೋಶೆ ಬೆಟ್ಟದಿಂದ ಇಳಿದು ಬರ್ತಾ ಇದ್ದಂತೆ ಅವನ ಬೆಳಕು ಅಥವಾ ತೇಜಸ್ಸು ಕಡಿಮೆಯಾಗ್ತಾ ಇದ್ರೆ ಇನ್ನೊಂದು ಭಾಗದಲ್ಲಿ ನಾವು ಕಾಣುತ್ತೇವೆ, ಮಹಿಮೆಯಿಂದ ಮಹಿಮೆಯೆಡೆಗೆ, ಕೃಪೆಯಿಂದ ಕೃಪೆಯೆಡೆಗೆ, ತೇಜಸ್ಸಿನಿಂದ ತೇಜಸ್ಸಿನೆಡೆಗೆ ಇರುವಂತ ಶುಶ್ರೂಷೆ. ഹല്ലേലൂയ. 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 കരങ്ങളെ അടിച്ച് ദൈവത്തിന് നന്ദി പറയാമോ? ಎಲ್ಲರೂ ಗಟ್ಟಿಯಾಗಿ ഹല്ലേലൂയ, ಚಪ್ಪಾಳೆ ഹല്ലേലൂയ, തട്ടി എല്ലാവരും ದೇವರನ್ನು ഒന്ന് സ്തുതിച്ച് ಸ್ತುತಿಸಿ. ഹല്ലേലൂയ, 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 ആരാധന, ആരാധന, ഹല്ലേലൂയ, 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 ഹല്ലേലൂയ. ഹല്ലേലൂയ. ಎಲ್ಲರೂ ಸ್ವರವೆತ್ತಿ ಸ್ತುತಿಸಿ. ಎದ್ದು ನಿಂತುಕೊಂಡು ಎಲ್ಲರೊಮ್ಮೆ ಚಪ್ಪಾಳೆ ತಟ್ಟಿ, ನಿದ್ರೆ ಮಾಡುವವರನ್ನೆಲ್ಲ ಎಬ್ಬಿಸಿ. ಎಲ್ಲರೂ ಎದ್ದು ನಿಂತುಕೊಂಡು ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಸ್ತುತಿಸಿರಿ. ಯೇಸುವೇ, ಯೇಸುವೇ, ಎಲ್ಲರೂ ಜೋರಾಗಿ ಬಾಯಿ ತೆರೆದು ಒಮ್ಮೆ ಸ್ತುತಿಸಿರಿ. ആരാധന, ആരാധന, ആരാധന. എല്ലാവർക്കും ഇരിക്കാം. ಎಲ್ಲರೂ ಕುಳಿತುಕೊಳ್ಳಿ. ഹല്ലേലൂയ. ഹല്ലേലൂയ. പലപ്പോഴും നമ്മൾ വിചാരിക്കും നമ്മുടെ ഈ വെളിച്ചം കൊണ്ട് നമുക്ക് ഈ ദൈവത്തിന്റെ മുമ്പിൽ പെർഫോം ചെയ്യാൻ കഴിയുമെന്ന്. ನೋಡಿ, ನಾವು ಯೋಚಿಸುವುದೇನು, ನನ್ನ ಈ ಬೆಳಕಿನಿಂದ ದೇವರ ಮುಂದೆ ಬಂದು ನಿಲ್ಲಲು ನನ್ನಿಂದ ಸಾಧ್ಯ? എന്റെ മെഴുകുതിരിയും കത്തിച്ചുകൊണ്ട് ഞാൻ സൂര്യന്റെ മുമ്പിലേക്ക് പോവുകയാണ്. ನನ್ನಲ್ಲಿರುವ ಮೇಣದ ಬತ್ತಿಯನ್ನು ಒತ್ತಿಸಿ ಹಿಡಿದುಕೊಂಡು ನಾನು ಸೂರ್ಯನ ಬಳಿಗೆ ಹೋಗ್ತಾ ಇದ್ದೇನೆ. ഇത് നമുക്ക് കാണാൻ കഴിയും. ലൂക്കോസിന്റെ സുവിശേഷം ಲೂಕನ ಶುಭ ಸಂದೇಶ 18-ാം അധ്യായം 17ನೇ ಅಧ್ಯಾಯ അതിന്റെ 18-ാമത്തെ വാക്യത്തിൽ നമ്മൾ കാണുന്നു, ಲೂಕ 17-18ನೇ ವಾಕ್ಯದಲ್ಲಿ ಅದನ್ನೇ ನಾವು ಕಾಣುತ್ತೇವೆ. ഒരു അധികാരി വന്ന് യേശുവിനോട് ചോദിക്കുകയാണ്, യേശുവേ, നിത്യജീവൻ പ്രാപിക്കാൻ ഞാൻ എന്ത് ചെയ്യണം? ಒಬ್ಬ ಅಧಿಕಾರಿ ಬಂದು ಯೇಸುವಿನಲ್ಲಿ ಕೇಳಿದ, ಸ್ವಾಮಿ, ಅಮರ ಜೀವ ಪಡೆಯಲು ನಾನು ಏನ್ ಮಾಡಬೇಕು? ഇപ്പൊ യേശു പറയാണ്, നിനക്ക് കൽപ്പനകളെല്ലാം അറിയാമല്ലോ, 10 കൽപ്പനകളെല്ലാം നിനക്ക് അറിയാലോ, നീ അത് പോയി പ്രമാണിക്കുക. ಯೇಸು ಸ್ವಾಮಿ ಹೇಳಿದ್ರು, ನಿನಗೆ 10 ಆಜ್ಞೆಗಳ ಬಗ್ಗೆ ಎಲ್ಲ ಗೊತ್ತಿದೆಯಲ್ವೇ, ಅಲ್ಲಿ ಹೇಳುತ್ತಿರುವಂತೆ ನೀನು ಮಾಡು. അപ്പം അവൻ പറയുകയാണ്, കർത്താവേ, ഞാൻ ചെറുപ്പം മുതലേ ഒരൊറ്റ കൽപ്പന പോലും ലംഘിക്കാതെ ചെയ്തു വരുന്നവനാണ്. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ, ಬಾಲ್ಯದಿಂದಲೇ ಒಂದು ಆಜ್ಞೆಯನ್ನು ಸಹ ಉಲ್ಲಂಘಿಸದೆ ಅದನ್ನು ಪಾಲಿಸುವಂತ ವ್ಯಕ್ತಿ ನಾನು. കൽപ്പന ഏതാണെന്ന് നിങ്ങൾക്ക് അറിയാലോ, വ്യഭിചാരം ചെയ്യരുത്, ಆಜ್ಞೆಗಳು ಯಾವುದೆಲ್ಲ ಅಂತ ನಿಮಗೆ ಗೊತ್ತಲ್ವಾ? ವ್ಯಭಿಚಾರ ಮಾಡಬಾರದು, കൊല്ലരുത്, ಕೊಲೆ ಮಾಡಬಾರದು, മോഷ്ടിക്കരുത്, ಕದಿಯಬಾರದು, കള്ളസാക്ഷ്യം പറയരുത്, ಸಾಕ್ಷಿ ಹೇಳ್ಬಾರದು, പിതാവിനെയും മാതാവിനെയും ബഹുമാനിക്കുക. ತಾಯಿಯನ್ನು ಗೌರವಿಸು. അപ്പൊ ഈ കൽപ്പനകളെല്ലാം ഞാൻ ചെറുപ്പം തൊട്ടേ പ്രമാണിക്കുന്നുണ്ട്. പുതിയ വല്ല കൽപ്പന ഉണ്ടെങ്കിൽ താ, ഞാൻ അതും കൂടെ പ്രമാണിച്ചിട്ട് വരാം. ಈ ಆಜ್ಞೆಗಳನ್ನೆಲ್ಲ ಬಾಲ್ಯದಿಂದಲೇ ನಾನು ಪಾಲಿಸ್ತಾ ಇದ್ದೇನೆ. ಹೊಸತಾಗಿ ಏನಾದ್ರೂ ಇದ್ರೆ ಹೇಳು, ನಾನು ಅದನ್ನು ಪಾಲಿಸುತ್ತೇನೆ. ഇവിടെ ഈ മനുഷ്യൻ എന്താണ് ചെയ്യുന്നത്? തന്റെ മെഴുകുതിരി വെളിച്ചവുമായിട്ട് ദൈവത്തിന്റെ മുമ്പിൽ നിൽക്കുകയാണ്. ಇಲ್ಲಿ ಮನುಷ್ಯನು ಮಾಡಿದ್ದೇನು, ತನ್ನ ಮೇಣದ ಬತ್ತಿಯ ಬೆಳಕನ್ನು ಹಿಡಿದುಕೊಂಡು ದೇವರ ಬಳಿಗೆ ಬಂದಿದ್ದಾನೆ. യേശു ആ മനുഷ്യനോട് പറയാണ്, നീ പോയി നിന്റെ സകല സ്വത്തും വിറ്റ് ദരിദ്രർക്ക് കൊടുത്തിട്ട് വരാൻ. ಯೇಸು ಸ್ವಾಮಿ ಅವನಿಗೆ ಹೇಳಿದ್ರು, ನಿನಗಿದ್ದದೆಲ್ಲ ಮಾರಿ ಬಡಬಗರಿಗೆ ಕೊಟ್ಟು ಬಿಟ್ಟು ಬಾ. അവനത് ചെയ്യാൻ കഴിയാത്തത് കൊണ്ട് അവൻ ദുഃഖിച്ച് യേശുവിനെ വിട്ടു പോവുകയാണ്. ಅದನ್ನು ಮಾಡಲಿಕ್ಕಾಗದೆ ದುಃಖಪೂರಿತನಾಗಿ ಯೇಸುವನ್ನು ಬಿಟ್ಟು ಹೋದ. പ്രിയപ്പെട്ടവരെ, നമ്മുടെ പ്രവൃത്തികൾ കൊണ്ട്, നമ്മുടെ സൽപ്രവൃത്തികൾ കൊണ്ട്, നമ്മുടെ പ്രാർത്ഥനകൾ കൊണ്ട് ദൈവം പ്രസാദിക്കുമെന്നുള്ള തെറ്റിദ്ധാരണയിൽ നാം ദൈവത്തിൻ്റെ അടുത്തോട്ട് ചെന്ന് കഴിഞ്ഞാൽ ദൈവം നമ്മളോട് പറയും, നീ ഇതും കൂടെ ചെയ്തിട്ട് വാ, അതും കൂടെ ചെയ്തിട്ട് വാ. ഹല്ലേലൂയ. ഇതെല്ലാം ചെയ്തു എന്ന് അഭിമാനിക്കുന്ന ഒരു കൂട്ടം ജനം യേശുവിൻ്റെ കൂടെ എപ്പോഴും ഉണ്ടായിരുന്നു. ಪ್ರಿಯರೇ, ನಮ್ಮ ಒಳಿತುಗಳಿಂದ, ನಮ್ಮ ಒಳ್ಳೆಯ ಪ್ರವೃತ್ತಿಗಳಿಂದ ದೇವರನ್ನು ಸಂಪ್ರೀತಗೊಳಿಸಲು ಸಾಧ್ಯ ಎಂಬ ನಂಬಿಕೆಯಿಂದ ಬಂದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಇದನ್ನು ಮಾಡಿ ಬಾ, ಅದನ್ನು ಮಾಡಿ ಬಾ. ಇದೇ ರೀತಿ ಮನೋಭಾವ ಇದ್ದಂಥ ಒಂದು ಗುಂಪು ಜನರು ಅಂದು ಯೇಸುವಿನ ಕಾಲದಲ್ಲೂ ಸಹ ಇದ್ದಿದ್ದರು. അവർ യേശുവിനോട് പറഞ്ഞു, കർത്താവേ, ഞങ്ങൾ വ്യഭിചാരം ചെയ്യാറില്ല.
ಅವನು ಯೇಸುವಿನಲ್ಲಿ ಹೇಳಿದ, ಸ್ವಾಮಿ ನಾವು ವ್ಯಭಿಚಾರ ಮಾಡುವವರಲ್ಲ. അപ്പൊ യേശു അവരോട് പറയുകയാണ്, ಯೇಸು ಅವನಿಗೆ ಹೇಳಿದರು, സ്ത്രീയെ ആസക്തിയോടെ നോക്കുന്നവനെല്ലാം ഹൃദയത്തിൽ അവളുമായി വ്യഭിചാരം ചെയ്തു കഴിഞ്ഞു. ಹೆಂಗಸನ್ನು ಕಾಮಾಸಕ್ತಿಯಿಂದ ನೋಡುವವನ ಹೃದಯದಲ್ಲಿ ಅವನೊಂದಿಗೆ ವ್ಯಭಿಚಾರ ಮಾಡಿ ಆಯಿತು. ഹല്ലേലൂയ. ಹಾಲೆಲೂಯ. ഇതുപോലെ പറയാണ്, കൂട്ടുകാരനെ ദ്വേഷിക്കുന്നവനെ, സഹോദരനെ പുച്ഛിക്കുന്നവനെ എല്ലാം കഠിനമായ ശിക്ഷയ്ക്ക് യോഗ്യമായി തീരും. ಸಹೋದರನನ್ನು ದ್ವೇಷಿಸುವವನು ಕಠೋರವಾದ ದಂಡನೆಗೆ ತೀರ್ಪಾಗುತ್ತಾನೆ. സഹോദരനോട് കോപിക്കുന്നവൻ ന്യായവിധിക്ക് അർഹനാകും. ಸಹೋದರನ ಮೇಲೆ ಕೋಪ ಇಟ್ಟುಕೊಳ್ಳುವವನು ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾನೆ. സഹോദരനെ ഭോഷ എന്ന് വിളിക്കുന്നവൻ, ಸಹೋದರನನ್ನು ಮೂರ್ಖನೇ ಎಂದು ಕರೆಯುವವನು ന്യായാധിപ സംഘത്തിന്റെ മുമ്പിൽ നിൽക്കേണ്ടി വരും. ನ್ಯಾಯ ತೀರ್ಪಿನ ಮುಂದೆ ನಿಲ್ಲಬೇಕಾಗುತ್ತದೆ. ഞാൻ ചോദിക്കട്ടെ, ഇവിടെ ഇരിക്കുന്ന എത്ര പേരുണ്ട് സഹോദരങ്ങളോട് കോപിക്കാത്തവർ, ഭോഷ എന്ന് വിളിക്കാത്തവർ? ನಿಮ್ಮಲ್ಲಿ ಒಂದು ಪ್ರಶ್ನೆ, ಸಹೋದರನ ಮೇಲೆ ಕೋಪಗೊಳ್ಳದೇ ಇದ್ದವರು, ಅವರನ್ನು ಮೂರ್ಖ ಎಂದು ಕರೆಯದೇ ಇದ್ದವರು ಯಾರಾದ್ರೂ ಇಲ್ಲಿ ಇದ್ದೀರಾ? മോഹത്തോടെ നോക്കാത്തവർ എത്ര പേരുണ്ട്? ಆಸೆಯಿಂದ ನೋಡದೇ ಇದ್ದವರು ಯಾರಾದ್ರೂ ಇದ್ದೀರಾ? നിങ്ങളുടെ നല്ല പ്രവൃത്തികളുമായി നിങ്ങൾ ദൈവത്തിന്റെ മുമ്പിൽ ചെല്ലുന്നുവെങ്കിൽ യേശു അതിലും കഠിനമായ ചോദ്യങ്ങൾ നിങ്ങളോട് ചോദിക്കും. ನಿನ್ನ ಉಳಿತಿನೊಂದಿಗೆ ಯೇಸುವಿನ ಬಳಿಯಲ್ಲಿ ಬಂದು ನಿಂತರೆ ಯೇಸು ಸ್ವಾಮಿ ಅದಕ್ಕಿಂತಲೂ ಕಠೋರವಾದ ಪ್ರಶ್ನೆಗಳು ನಿನ್ನಲ್ಲಿ ಕೇಳಲಿಕ್ಕಾಗಿದೆ. നിങ്ങളുടെ വെളിച്ചവുമായിട്ട് നിങ്ങൾക്ക് ദൈവത്തിന്റെ മുന്നിൽ പോയി നിൽക്കാൻ പറ്റത്തില്ല. ನಿನ್ನ ಬೆಳಕಿನೊಂದಿಗೆ ನಿನಗೆ ದೇವರ ಮುಂದೆ ಬಂದು ನಿಲ್ಲಲಿಕ್ಕಾಗುವುದೇ ಇಲ್ಲ. ദൈവത്തിന്റെ വെളിച്ചം വരുമ്പോൾ ആ വെളിച്ചത്തിന്റെ മുമ്പിൽ നിങ്ങൾ നഗ്നരാക്കപ്പെടും. ದೇವರ ಬೆಳಕು ಬಂದರೆ ಆ ಬೆಳಕಿನ ಮುಂದೆ ನಾವು ನಗ್ನರಾಗುತ್ತೇವೆ. ഹല്ലേലൂയ. ഹല്ലേലൂയ. ഏദനിൽ നമ്മൾ അതാണ് കാണുന്നത്. വെളിച്ചമായ ദൈവം വന്നപ്പോൾ ബലഹീനനായ ആദാമിന് ആ വെളിച്ചത്തിന്റെ മുമ്പിൽ നിൽക്കാൻ കഴിഞ്ഞില്ല. താൻ നഗ്നനാണെന്ന് താൻ കണ്ടു. ಏದೇನಲ್ಲಿ ನಾವು ಕಾಣುತ್ತಿರುವುದು ಇದೇ ಅಲ್ಲವೇ? ಬೆಳಕಾದಂತ ದೇವರು ಬಂದಾಗ ಆದಾಮನಿಗೆ ಆ ಬೆಳಕಿನ ಮುಂದೆ ನಿಲ್ಲಲಿಕ್ಕಾಗಲಿಲ್ಲ. ಕಾರಣ ತಾನು ಬೆತ್ತಲೆಯಲ್ಲಿ ಇದ್ದೇನೆ ಅಂತ ತಿಳಿದುಕೊಂಡ. ഹല്ലേലൂയ. 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 ഇത് കേട്ട ശിഷ്യന്മാർ ആകെ വിഷമത്തിലായി. കർത്താവേ, ഇങ്ങനെയെങ്കിൽ രക്ഷപ്പെടാൻ ആർക്ക് പറ്റും? ಇದನ್ನು ಕೇಳಿಸಿಕೊಂಡ ಶಿಷ್ಯಂದ್ರು ಕೇಳಿದ್ರು, ಸ್ವಾಮಿ ಹಾಗಿದ್ದರೆ ರಕ್ಷಣೆ ಹೊಂದಲು ಯಾರಿಂದ ಸಾಧ್ಯ? ഹല്ലേലൂയ. ഹല്ലേലൂയ. യേശു പറയാണ്, മനുഷ്യർക്ക് ഇത് അസാധ്യമാണ്, ಯೇಸು ಹೇಳಿದರು, ಮನುಷ್ಯನಿಗೆ ಇದು ಅಸಾಧ್ಯ, എന്നാൽ ഇത് നിനക്ക് തരുവാൻ ദൈവത്തിന് കഴിയും. ಆದ್ರೆ ಇದೆಲ್ಲ ನಿನಗೆ ಕೊಡಲು ದೇವರಿಂದ ಸಾಧ್ಯ. ഒന്ന് പറയാമോ? മനുഷ്യനായ എനിക്ക്, ಎಲ್ಲರೂ ಹೇಳಿ, ಮನುಷ್ಯನಾದ ನನಗೆ ദൈവത്തിന്റെ വെളിച്ചത്തെ സ്വീകരിക്കുവാൻ ದೇವರ ಬೆಳಕನ್ನು ಸ್ವೀಕರಿಸಲು എന്റെ പ്രവൃത്തികൾ കൊണ്ട് കഴിയത്തില്ല. ನನ್ನ ಪ್ರವೃತ್ತಿಗಳಿಂದ ಆಗುವುದಿಲ್ಲ. ഇത് ദൈവത്തിന്റെ ദാനമാണ്. ಇದು ದೇವರ ഇത് ದಾನವಾಗಿದೆ. യേശു ക്രിസ്തു വഴിയല്ലാതെ എനിക്ക് ലഭിക്കുകയില്ല. ಇದು ಯೇಸುವಿನ ಮೂಲಕವಲ್ಲದೆ ಸಿಗುವುದಿಲ್ಲ. ഹല്ലേലൂയ. 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 ദൈവത്തിന്റെ വെളിച്ചം ದೇವರ ಬೆಳಕು എന്റെ ഉള്ളിൽ വന്നിരിക്കുന്നത് ನನ್ನ ಒಳಗಡೆ ಬಂದಿರುವುದು യേശു ക്രിസ്തു വഴിയാണ്. ಯೇಸು ಪ್ರಭುವಿನ ಮೂಲಕ. ഹല്ലേലൂയ. 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 ഒന്ന് നന്ദി പറയാമോ? കരങ്ങളെ അടിച്ച് ಎಲ್ಲರೂ കർത്താവിന് ಚಪ್ಪಾಳೆ നന്ദി ತಟ್ಟಿ പറയാമോ? ದೇವರಿಗೆ ಧನ್ಯವಾದ ಅರ್ಪಿಸಿ. ಎಲ್ಲರೂ ಗಟ್ಟಿಯಾಗಿ ಯೇಸುವೇ ಎಂದು ಕರೆಯಿರಿ. ಯೇಸುವೇ, 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 ಯೇಸುವೇ. ഹല്ലേലൂയ, 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 ഹല്ലേലൂയ. 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 ഹല്ലേലൂയ, ഹല്ലേലൂയ. ഇതുവരെ ഞാൻ പറഞ്ഞത് നിങ്ങൾക്ക് മനസ്സിലായോ? ಇಷ್ಟ ತನಕ ನಾನು ಹೇಳಿದ್ದು ಏನಾದರೂ ನಿಮಗೆ ಅರ್ಥವಾಯಿತಾ? ഹല്ലേലൂയ. നമ്മൾ വിചാരിക്കുന്ന നമ്മുടെ പുണ്യപ്രവർത്തികൾ, നമ്മുടെ സൽപ്രവർത്തികൾ, നമ്മുടെ പ്രാർത്ഥന ഇതെല്ലാം വലിയ വെളിച്ചമാണെന്ന് വിചാരിച്ചാണ് നമ്മൾ നടക്കുന്നത്. ನೋಡಿ, ನಾವು ಎಣಿಸುವುದು ನನ್ನ ಪುಣ್ಯ ಪ್ರವೃತ್ತಿ, ನನ್ನ ಉಪವಾಸ, ನನ್ನ ಪ್ರಾರ್ಥನೆ ಇದಾಗಿದೆ ನನ್ನಲ್ಲಿ ಇರುವುದು ಎಂಬ ಯೋಚನೆಯಲ್ಲಾಗಿದೆ ನಾವು ನಡೆಯುವುದು. ഇതൊന്നും വേണ്ട എന്നല്ല ഞാൻ പറയുന്നത്. ಇದು ಯಾವುದು ಬೇಡ ಎಂದಲ್ಲ ಹೇಳ್ತಾ ಇರುವುದು. ഇത് മുഴുവൻ വരേണ്ടത്, ಇದೆಲ್ಲ ಬೇಕಾಗಿರುವುದು യേശു ക്രിസ്തു എന്ന വെളിച്ചത്തെ ഞാൻ തിരിച്ചറിഞ്ഞതിന്റെ ഫലമാണ് എന്റെ എല്ലാ ಯೇಸು പുണ്യപ്രവർത്തികളും. ಯೇಸು ಪ್ರಭು ಎಂಬ ಬೆಳಕನ್ನು ನಾನು ತಿಳಿದುಕೊಂಡದರ ಫಲವಾಗಿ ಈ ರೀತಿ ಎಲ್ಲ ಪುಣ್ಯ ಪ್ರವೃತ್ತಿ ನನ್ನಲ್ಲಿರಬೇಕು. ദൈവത്തെ പ്രസാദിപ്പിക്കാൻ വേണ്ടി പ്രാർത്ഥിക്കുന്നവനല്ല ഞാൻ. ದೇವರನ್ನು ಸಂಪ್ರೀತಗೊಳಿಸಲಿಕ್ಕಾಗಿ ಪ್ರಾರ್ಥನೆ ಮಾಡಬೇಕಾದವರಲ್ಲ ನಾವು. ദൈവത്തെ പ്രസാദിപ്പിക്കാൻ വേണ്ടി പുണ്യപ്രവൃത്തി ചെയ്യുന്നവനുമല്ല ഞാൻ. ದೇವರನ್ನು സംപ്രീതಗೊಳಿಸಲಿಕ್ಕಾಗಿ ಪುಣ್ಯ ಪ್ರವೃತ್ತಿ ಮಾಡುವವನು ಅಲ್ಲ ನಾನು. ഈ ദൈവവുമായി വ്യക്തിപരമായ ഒരു ബന്ധത്തിൽ വന്നതുകൊണ്ട് എന്നിൽ ഉളവാകേണ്ടതാണ് ഈ പുണ്യപ്രവർത്തികൾ. ಈ ದೇವರೊಂದಿಗೆ ವೈಯಕ್ತಿಕವಾದ ಒಂದು ಸಂಬಂಧದಲ್ಲಿ ಬಂದದರ ಫಲವಾಗಿ ನನ್ನಲ್ಲಿ
ಉಂಟಾಗಬೇಕಾದದ್ದಾಗಿದೆ ಪುಣ್ಯ ಪ್ರವೃತ್ತಿ. എന്റെ പ്രാർത്ഥന എന്റെ ഭയത്തിൽ നിന്ന് വരേണ്ടതല്ല. ನನ್ನ ಪ್ರಾರ್ಥನೆ ನನ್ನ ಭಯದಿಂದ ಬರಬೇಕಾದದಲ್ಲ. എന്റെ പ്രാർത്ഥന പിതാവുമായിട്ടുള്ള സ്നേഹബന്ധത്തിൽ നിന്ന് വരേണ്ടതാണ്. ನನ್ನ ಪ್ರಾರ್ಥನೆ ತಂದೆಯೊಂದಿಗಿರುವ ಪ್ರೀತಿಯ ಸಂಬಂಧದಿಂದ ಬರಬೇಕಾದ. ഇത് തരാൻ യേശു ക്രിസ്തുവിന് മാത്രമേ കഴിയത്തുള്ളൂ. ಇದನ್ನು ಕೊಡಲು ಯೇಸು ಪ್ರಭುವಿನಿಂದ ಮಾತ್ರವೇ ಸಾಧ್ಯ. ഹല്ലേലൂയ. ഹല്ലേലൂയ. ആദ്യമായി നമ്മൾ കണ്ടത് ന്യായപ്രമാണ പ്രകാരമുള്ള അല്ലെങ്കിൽ എന്റെ പ്രവൃത്തികൾ പ്രകാരമുള്ള ഒരു ജീവിതം. ಮೊದಲನೇದಾಗಿ ನಾನು ಕಂಡದ್ದು ಕಟ್ಟಳೆಗಳ ಮೂಲಕ ಅಥವಾ ನನ್ನ ಪ್ರವೃತ್ತಿಯಿಂದ ಇರುವ ಜೀವನ. ഹല്ലേലൂയ. രണ്ടാമതായി നാം കാണുന്നത് ಎರಡನೇದಾಗಿ ನಾವು ಕಾಣುತ್ತಿರುವುದು യേശു ക്രിസ്തു മുഖാന്തരമായി ദൈവത്തോട് അടുത്തുകൊണ്ടുള്ളൊരു ജീവിതം. ಯೇಸು ಪ್ರಭುವಿನ ಮೂಲಕ ದೇವರೊಂದಿಗಿರುವ ಬಾಳು. ഹല്ലേലൂയ. 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 ഗലാത്യ ലേഖനം 3-ാം അധ്യായം ಗಲಾತಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26-ാമത്തെ വാക്യം പറയുന്നു, 26ನೇ ವಾಕ್ಯದಲ್ಲಿ ಹೀಗೆ ಎನ್ನುತ್ತಾ ಇದೆ, യേശു ക്രിസ്തുവിലുള്ള വിശ്വാസം വഴി ಯೇಸು ಪ್ರಭುವಿನಲ್ಲಿರುವ ವಿಶ್ವಾಸದ ಮೂಲಕ നിങ്ങളെല്ലാവരും ನೀವೆಲ್ಲರೂ ദൈവപുത്രന്മാരാണ്. ದೇವರ ಪುತ್ರರಾಗಿದ್ದೀರಿ. ഹല്ലേലൂയ. 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 ഗിരിപ്രഭാഷണത്തിൽ യേശു പറയുകയാണ്, നിങ്ങൾ ഇങ്ങനെയൊക്കെ ചെയ്താൽ, നിങ്ങൾ കണ്ണുകൊണ്ട് നിങ്ങൾക്ക് ആസക്തി വരാതിരുന്നാൽ, കൂട്ടുകാരനോട് നിങ്ങൾ ദേഷ്യപ്പെടാതിരുന്നാൽ, അതായത് മനുഷ്യർക്ക് ചെയ്യാൻ കഴിയാത്ത ഒത്തിരി ലിസ്റ്റ് ഇട്ടിട്ട് പറയാണ്, ഇങ്ങനെയൊക്കെ ചെയ്താൽ നിങ്ങളുടെ പിതാവ് സൽഗുണപൂർണനായിരിക്കുന്നത് കൊണ്ട് നിങ്ങളും ഇങ്ങനെയൊക്കെ ചെയ്യുകയും. ಬೆಟ್ಟದ ಮೇಲಿರುವ ಪ್ರಬೋಧನೆಯಲ್ಲಿ ಯೇಸು ಸ್ವಾಮಿ ಹೇಳಿದರು, ನೀನು ಈ ರೀತಿ ಮಾಡಿದ್ರೆ, ಅಂದರೆ ಕಣ್ಣಿನಿಂದ ಪಾಪ ಮಾಡದೇ ಇದ್ದರೆ, ಸಹೋದರರೊಂದಿಗೆ ಒಂದಾಗಿ ಇದ್ದರೆ, ಈ ರೀತಿ ಒಳಿತನ್ನು ನೀನು ಮಾಡಿದರೆ ನನ್ನ ಸ್ವರ್ಗದಲ್ಲಿರುವ ತಂದೆ പരിപൂർണരാಗಿರುವಂತೆ ನೀವು ಸಹ പരിപൂർണരാಗಿರುವಿರಿ. ഇങ്ങനെയൊക്കെ ചെയ്താൽ നിങ്ങൾക്ക് ആ പിതാവിന്റെ പുത്രന്മാരാകാൻ കഴിയും. ಈ ರೀತಿ ಮಾಡಿದರೆ ನಿಮ್ಮಿಂದ ಆ ತಂದೆಯ ಮಕ್ಕಳಾಗಲು ಸಾಧ್ಯ. ഇത് കേട്ടപ്പോൾ നിങ്ങൾക്ക് തോന്നുന്നുണ്ടോ നിങ്ങൾക്ക് അങ്ങനെയൊക്കെ ചെയ്ത് ഈ പിതാവിന്റെ മക്കളാകാൻ പറ്റുമെന്ന്? ಇದನ್ನು ಕೇಳಿಸಿಕೊಳ್ಳುವಾಗ ನಿಮಗೆ ಅನಿಸ್ತಾ ಇದೆಯಾ ಈ ರೀತಿಯೆಲ್ಲ ಮಾಡುವುದರಿಂದ ಆ ತಂದೆಯ ಮಕ್ಕಳಾಗಲು ಸಾಧ್ಯ ಎಂದು ಅನಿಸ್ತಾ ಇದೆಯಾ? അപ്പോസ്തലന്മാർ യേശുവിനോട് ചോദിക്കുക, ഇങ്ങനെയാണെങ്കിൽ ഇത് ആർക്ക് പറ്റും? ಶಿಷ್ಯರು ಯೇಸುವಿನಲ್ಲಿ ಕೇಳಿದ್ದಾರಲ್ವೇ, ಹಾಗಿದ್ರೆ ಇದು ಯಾರಿಂದ ಸಾಧ್ಯ? ഗലാത്യ ലേഖനം പറയുന്നു, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾ ಇದೆ, യേശു ക്രിസ്തുവിലുള്ള വിശ്വാസം വഴി ಯೇಸು ಪ್ರಭುವಿನಲ್ಲಿರುವ ವಿಶ್ವಾಸದ ಮೂಲಕ നിങ്ങളെല്ലാവരും ദൈവപുത്രന്മാരാണ്. ನೀವೆಲ್ಲರೂ ದೇವರ ಪುತ್ರರು. ഒരു സൈഡ് ഞാൻ പ്രവർത്തിച്ച് എന്റെ വിളക്കിൽ എണ്ണ ഒഴിച്ച് കത്തിച്ച് ഞാൻ ദൈവപുത്രനാകാൻ പരിശ്രമിക്കുന്നു. രണ്ടാമത്തെ ഓപ്ഷനാണ് യേശു ക്രിസ്തുവിലുള്ള വിശ്വാസം വഴി എനിക്ക് ദൈവത്തിന്റെ പുത്രനാകാൻ കഴിയും. ಒಂದು ಬದಿಯಲ್ಲಿ ನಾನು ಪ್ರವರ್ತಿಸಿ ನನ್ನ ದೀಪದಲ್ಲಿ ಎಣ್ಣೆ ಹಾಕಿ ನಾನು ದೇವರ ಮಗುವಾಗಲು ಪ್ರಯತ್ನಿಸುತ್ತೇನೆ. ಎರಡನೆಯದಾಗಿ ನನ್ನಲ್ಲಿರುವ ವಿಶ್ವಾಸದ ಮೂಲಕ ದೇವರ ಪುತ್ರರಾಗಲು ಪ್ರವರ್ತಿಸುವುದು. യേശു എന്റെ പാപത്തിന്റെ പരിഹാരമായി ക്രൂശിൽ മരിച്ചു എന്ന് ഞാൻ വിശ്വസിക്കുമ്പോൾ, ಯೇಸು ಪ್ರಭು ನನ್ನ ಪಾಪಕ್ಕೆ ಪರಿಹಾರವಾಗಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದರೆಂದು ನಾನು ನಂಬುವಾಗ, യേശു എന്റെ സകല പാപവും പോക്കി എന്നെ വിശുദ്ധീകരിച്ചു എന്ന് ഞാൻ വിശ്വസിക്കുമ്പോൾ, ಯೇಸು ಸ್ವಾಮಿ ನನ್ನ ಎಲ್ಲ ಪಾಪಗಳನ್ನು ನೀಗಿಸಿ ನನ್ನನ್ನು ಪವಿತ್ರೀಕರಿಸಿದ್ದಾರೆಂದು ನಾನು ನಂಬುವಾಗ, ഞാൻ ദൈവത്തിന്റെ മകനും മകളുമായി തീരുന്നു. ನಾನು ದೇವರ ಮಗನು ಮಗಳುವಾಗಿ ಮಾರ್ಪಡುತ್ತೇನೆ. ദൈവത്തിന്റെ ആത്മാവ് എന്നിൽ വന്ന് വസിക്കുന്നു. ದೇವರ ಆತ್ಮ ನನ್ನಲ್ಲಿ ಬಂದು ವಾಸಿಸುವರು. ഇനി എന്റെ പ്രവർത്തികളല്ല, ಇನ್ನು ನನ್ನ ಪ್ರವೃತ್ತಿಗಳಲ್ಲ, എന്റെ വെളിച്ചങ്ങളല്ല, ನನ್ನ ಬೆಳಕುಗಳಲ್ಲ, എന്നിൽ വന്ന ദൈവത്തിന്റെ ആത്മാവ് ನನ್ನಲ್ಲಿ ಬಂದಿರುವ ದೇವರ ಆತ್ಮ എന്റെ ഉള്ളിലിരുന്ന് ನನ್ನ ಒಳಗಡೆ ಇದ್ದು എന്നെ പ്രകാശിപ്പിക്കുന്ന ನನ್ನನ್ನು ಬೆಳಗಿಸುವ പുതിയ നിയമത്തിന്റെ ജീവിതം, ಹೊಸ ಒಡಂಬಡಿಕೆಯ ಜೀವನ. ഹല്ലേലൂയ. ಹಲ್ಲೆಲೂಯಾ. ആ ജീവിതം യേശു ക്രിസ്തുവിലുള്ള വിശ്വാസത്താൽ മാത്രമേ ಆ ലഭിക്കുകയുള്ളൂ. ಜೀವನ ಯೇಸು ಪ್ರಭುವಿನಲ್ಲಿರುವ ವಿಶ್ವಾಸದಿಂದ ಮಾತ್ರವೇ ಸಿಗುವುದು. ഹല്ലേലൂയ. ಹಲ್ಲೆಲೂಯಾ. ഞാൻ എന്റെ പ്രവർത്തികളിലല്ല ദൈവമേ ആശ്രയിക്കുന്നത്. ನಾನು ನನ್ನ ಪ್ರವೃತ್ತಿಗಳಲ್ಲಿ ಅಲ್ಲ ದೇವ ಆಶ್ರಯವಿಟ್ಟಿರುವುದು. യേശു ക്രൂശിൽ ചെയ്ത് കഴിഞ്ഞ പ്രവൃത്തി എനിക്ക് വേണ്ടിയാണെന്ന് ഞാൻ വിശ്വസിക്കുന്നു. ಯೇಸು ಶಿಲುಬೆಯಲ್ಲಿ ಮಾಡಿದ ಪ್ರವೃತ್ತಿ ನನಗಾಗಿ ಆಗಿದೆ ಎಂದು ನಂಬುತ್ತಿದ್ದೇನೆ. ആ പ്രവൃത്തിയുടെ എല്ലാ യോഗ്യതകളെയും ഞാൻ സ്വീകരിക്കുന്നു ಆ വിശ്വാസത്താൽ. ಪ್ರವೃತ್ತಿಯ ಎಲ್ಲಾ
ಯೋಗ್ಯತೆಗಳನ್ನು ವಿಶ್ವಾಸದಿಂದ ನಾನು ಸ್ವೀಕರಿಸುತ್ತಿದ್ದೇನೆ. ഹല്ലേലൂയ. ഹല്ലേലൂയ. എനിക്കൊരു വിശുദ്ധ ജീവിതം നയിക്കാൻ കഴിയുന്നില്ല, എന്നാൽ യേശു എന്നെ ക്രൂശിലെ പ്രവൃത്തിയിലൂടെ വിശുദ്ധീകരിച്ചു എന്ന് ഞാൻ വിശ്വസിക്കുമ്പോൾ, ನನಗೆ ಪವಿತ್ರ ಜೀವನವನ್ನು ಸಾಗಿಸಲಿಕ್ಕೆ ಆಗದೇ ಇದ್ರೆ ಯೇಸು ಸ್ವಾಮಿಯ ಶಿಲುಬೆಯ ಮೂಲಕ ಅದು ನನ್ನಿಂದ ಸಾಧ್ಯ ಎಂದು ನಂಬುತ್ತಿದ್ದೇನೆ. ക്രൂശിൽ ദാനമായി കിട്ടിയ വിശുദ്ധി എൻ്റെ ആത്മാവിൽ വരികയാണ്. ಶಿಲುಬೆಯಲ್ಲಿ ದಾನವಾಗಿ ದೊರಕಿದಂತ ಪರಿಶುದ್ಧತೆ ನನ್ನ ಆತ್ಮದ ಬಲಿಯಾಗಿದೆ. ഈ വന്ന വിശുദ്ധിയിൽ ജീവിക്കാൻ എന്നെ പ്രേരിപ്പിക്കുകയാണ്. ಅದು ನನ್ನಲ್ಲಿರುವ ಪರಿಶುದ್ಧತೆಯಲ್ಲಿ ಬಾಳಲು ನನಗೆ ಪ್ರೇರಣೆ ಕೊಡುವುದಾಗಿದೆ. ഒരു സൈഡിൽ ഞാൻ പ്രവർത്തിച്ച് വിശുദ്ധനാകാൻ നോക്കുന്നു, ಒಂದು ಬದಿಯಲ್ಲಿ ನಾನು ಪ್ರವರ್ತಿಸಿ ಪರಿಶುದ್ಧನಾಗಲು ಪ್ರಯತ್ನಿಸುತ್ತೇನೆ. എന്നാൽ യേശു ക്രിസ്തുവിലുള്ള ജീവിതത്തിൽ, ಆದ್ರೆ ಯೇಸು ಪ್ರಭುವಿನಲ್ಲಿರುವ ಬಾಳಿನಲ್ಲಿ എന്നിൽ വന്ന വിശുദ്ധി എന്നെ വിശുദ്ധനാക്കുന്നു. ನನ್ನಲ್ಲಿ ಬಂದಿರುವ ಪರಿಶುದ್ಧತೆ ನನ್ನನ್ನು ಪರಿಶುದ್ಧನನ್ನಾಗಿಸುತ್ತದೆ. ഹല്ലേലൂയ. ഹല്ലേലൂയ. ഇതാണ് യേശു ക്രിസ്തുവിലുള്ള ജീവിതം. ಇದಾಗಿದೆ ಯೇಸು ಪ್ರಭುವಿನಲ್ಲಿರುವ ಜೀವನ. ഹല്ലേലൂയ. ഇവിടെ ഞാൻ എൻ്റെ പ്രവൃത്തികളിൽ നിന്നിറങ്ങി യേശുവിന്റെ ക്രൂശിലെ പ്രവൃത്തികളിൽ പരിപൂർണമായി വിശ്വസിക്കുന്നു. ಇಲ್ಲಿ ನಾನು ನನ್ನ ಪ್ರವೃತ್ತಿಗಳಿಂದ ಯೇಸುವಿನ ಪ್ರವೃತ್ತಿಯೆಡೆಗೆ ಬರುವುದಾಗಿದೆ. ഹല്ലേലൂയ. ഹല്ലേലൂയ. ഇന്ന് എൻ്റെ ശരീരത്തിൽ ഒരു രോഗമുണ്ടെങ്കിൽ അത് സൗഖ്യമാകാൻ വേണ്ടി ഞാൻ എന്ത് ചെയ്യണമെന്നല്ല ചോദിക്കേണ്ടത്. ಇಂದು ನನ್ನ ದೇಹದಲ್ಲಿ ರೋಗ ಇದ್ರೆ ಗುಣವಾಗಲು ನಾನು ಏನ್ ಮಾಡಬೇಕೆಂದಲ್ಲ ಕೇಳಬೇಕಾದದ್ದು. പിന്നെ എന്താണ് ഞാൻ പറയേണ്ടത്? എൻ്റെ രോഗസൗഖ്യത്തിനു വേണ്ടി യേശു ക്രൂശിൽ അടിപ്പിണരേറ്റു, അവന്റെ അടിപ്പിണരുകളാൽ ഞാൻ സൗഖ്യമുള്ളവനായിരിക്കുന്നു എന്ന് വിശ്വസിക്കുമ്പോൾ ആ സൗഖ്യത്തിൽ വെളിപ്പെടുകയാണ്. ಮತ್ತೆ ಹೇಳಬೇಕಾದದೇನು? ನನ್ನ ರೋಗ ಸೌಖ್ಯಕ್ಕಾಗಿ ಯೇಸು ಸ್ವಾಮಿಯ ಶರೀರದಲ್ಲಿ ಬಾಸುಂಡೆಗಳನ್ನು ಪಡೆದರು, ಅದನ್ನು ಎತ್ತಿ ಹೇಳಿ ನಾವು ನಂಬುವಾಗಿದೆ ಸಿಗುವುದು. ഏത് മല കയറിയാൽ എന്റെ സാമ്പത്തിക ബാധ്യതകൾ മാറുമെന്നല്ല ചോദിക്കേണ്ടത്. ಯಾವ ರೀತಿ ನನ್ನ ಆರ್ಥಿಕವಾದ ಸಾಲಗಳು ನೀಗುತ್ತದೆ ಈ ಪ್ರಶ್ನೆ ಕೇಳಬೇಡಿ. എന്നെ സമ്പന്നനാക്കാൻ വേണ്ടി യേശു കുരിശിൽ ദരിദ്രനായി എന്ന വചനത്തെ ഞാൻ വിശ്വസിക്കുകയാണ്. ನನ್ನನ್ನು ಸಂಪನ್ನಗೊಳಿಸಲಿಕ್ಕಾಗಿ ಯೇಸು ಸ್ವಾಮಿ ದರಿದ್ರನಾಗಿ ಹುಟ್ಟಿ ಶಿಲುಬೆಗೇರಿದ್ರು, ಅದನ್ನು ನಾನು ನಂಬಬೇಕು. ഹല്ലേലൂയ. 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 എന്താണ് വെളിച്ചം? ಏನಾಗಿದೆ ಬೆಳಕೆಂದರೆ? യേശുവിന്റെ ദൈവത്തിന്റെ വചനമാണ് ഇന്നെന്റെ വെളിച്ചം. ದೇವರ ವಾಕ್ಯವಾಗಿದೆ ಬೆಳಕು. എത്രത്തോളം ഈ വെളിച്ചമാകുന്ന വചനത്തെ ഞാൻ എന്നിലേക്ക് ഫീഡ് ചെയ്യുന്നു, ಎಷ್ಟು ಮಾತ್ರ ಈ ದೀಪವಾಗಿರುವ ಬೆಳಕನ್ನು ನನ್ನಲ್ಲಿಗೆ ನಾನು ಬರಮಾಡುತ್ತೇನೋ, എത്രമാത്രം ഞാൻ എൻ്റെ അകത്തെ ആത്മാവിന് ഈ വചനത്തെ കൊടുക്കുന്നു, ಎಷ್ಟು ಮಾತ್ರ ನನ್ನ ಆತ್ಮವನ್ನು ಈ ವಾಕ್ಯಕ್ಕೋಸ್ಕರ ನಾನು ಕೊಡುತ್ತೇನೋ, ഈ വചനം എൻ്റെ ഉള്ളിൽ പ്രകാശിക്കാൻ തുടങ്ങും. ಆ ವಾಕ್ಯ ಅದೇ ರೀತಿ ನನ್ನಲ್ಲಿ ಬೆಳಗಲು ಪ್ರಾರಂಭಿಸುತ್ತದೆ. നിങ്ങൾക്ക് എത്രമാത്രം പ്രകാശിക്കണമോ, ನಿನಗೆ ಎಷ್ಟು ಮಾತ್ರ ಬೆಳಗಬೇಕು, അത്രമാത്രം നിങ്ങൾ നിങ്ങളെ വചനത്താൽ നിറയ്ക്കുക. ಅಷ್ಟು ಮಾತ್ರ ನಿನ್ನಲ್ಲಿ ದೇವರ ವಾಕ್ಯವನ್ನು ತುಂಬಿಸು. നമ്മുടെ ശ്രമങ്ങളിൽ നിന്ന് മാറിയിട്ട് ನಮ್ಮ ಪ್ರಯತ್ನಗಳನ್ನು ಬಿಟ್ಟು ദൈവ വചനത്തിൽ വിശ്വസിക്കുക. ದೇವರ ವಾಕ್ಯದಲ್ಲಿ ವಿಶ್ವಾಸವಿಡು. ഹല്ലേലൂയ. 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 വചനം ഇങ്ങനെയാണ് വായിക്കുന്നത്. ವಾಕ್ಯದಲ್ಲಿ ಹೀಗೆ ಎನ್ನುತ್ತಾ ಇದೆ. എഫെസോസിലെ കരമുയർത്തി നമുക്കൊരു ഹല്ലേലൂയ പറയാം. ಎಲ್ಲರೂ ಒಮ್ಮೆ ಹಾಲೆಲೂಯ ಹೇಳಿ. കൈകളെ ഒന്ന് ചേർത്തടിച്ചൊന്ന് ഈശോയ്ക്ക് ആരാധന. ಎಲ್ಲರೂ ಒಮ್ಮೆ ಚಪ್ಪಾಳೆ ತಟ್ಟುತ್ತಾ ಯೇಸುವನ್ನು ಆರಾಧಿಸಿ ಗಟ್ಟಿಯಾಗಿ. എഫെസോസ് ലേഖന 5-ാം അധ്യായത്തിന്റെ 14-ാമത്തെ വചനം ഇങ്ങനെ വായിക്കുന്നു. ಎಫೆಸಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೀಗೆ ഉറങ്ങുന്നവനെ ഉണരുക, ನಿದ್ರೆ ಮಾಡುವವನೇ ಎಚ್ಚೆತ್ತುಕೊಳ್ಳು, മരിച്ചവരിൽ നിന്ന് എഴുന്നേൽക്കുക, ಮರಣಗೊಂಡವರಿಂದ ಎದ್ದೇಳು, ക്രിസ്തു നിന്റെ മേൽ പ്രകാശിക്കും. ಯೇಸು ಸ್ವಾಮಿ ನಿನ್ನ ಮೇಲೆ ಬೆಳಗುವರು. ഉറങ്ങുന്നവനെ ഉണരുക, ನಿದ್ರೆ ಮಾಡುವವರೇ ಎಚ್ಚೆತ್ತುಕೊಳ್ಳಿ, ക്രിസ്തു നിന്റെ മേൽ പ്രകാശിക്കും. ಯೇಸು ನಿನ್ನ ಮೇಲೆ ಬೆಳಗುವರು. നിങ്ങളെ അടുത്തിരിക്കുന്നവരെ തട്ടി വിളിച്ച് ഈ വാചനം ഒന്ന് പറഞ്ഞേ. ನೋಡಿ, ಆಚೆ ಈಚೆ ಕುಳಿತಿರೋರ್ನೊಮ್ಮೆ ತಟ್ಟಿ ಎಬ್ಬಿಸಿ ಈ ವಾಕ್ಯ ಒಮ್ಮೆ ಹೇಳಿ. ഉറങ്ങുന്നവനെ ഉണരുക, ನಿದ್ರಿಸುವವನೇ ಎಚ್ಚೆತ್ತುಕೊಳ್ಳು, ക്രിസ്തു നിന്നിൽ പ്രകാശിക്കും. ಯೇಸು ನಿನ್ನಲ್ಲಿ ಬೆಳಗುವರು. എഫെസോസ് 5:13. ಎಫೆಸಿ 5:13. ഇതാ വീണ്ടും വചനം പറയുന്നു. ಈಗ ಪುನಃ ವಾಕ್ಯದಲ್ಲಿ ಹೇಳುತ್ತಾ ಇದೆ, ഉറങ്ങുന്നവൻ മരിച്ചവനാണ്, ನಿದ್ರೆ ಮಾಡುವವನು ಮರಣಗೊಂಡವನು, പ്രകാശം ജീവനാണ്, ಬೆಳಕು ಜೀವವಾಗಿದೆ, ഇരുട്ട് മരണമാണ്. ಕತ್ತಲೆ ಮರಣವಾಗಿದೆ. ഒന്നുകൂടെ പറ. ಎಲ್ಲರೂ ಹೇಳಿ, ನಿದ್ರೆ ಮಾಡುವವನೇ ಎದ್ದೇಳು, ಸತ್ತವರನ್ನು ಬಿಟ್ಟು ಬಾ,
പ്രകാശം ಬೆಳಕು ജീവനാണ്. ಜೀವವಾಗಿದೆ. ഇതൊന്ന് പഠിക്കുക. പ്രകാശം ജീവനാണ്. ನೋಡಿ, ಇದನ್ನೊಮ್ಮೆ ಕಲಿಯಿರಿ. ಬೆಳಕು മരണമാണ്. ಕತ್ತಲೆ ಮರಣ. ഹല്ലേലൂയ. ഹല്ലേലൂയ. വലതുകരം ഉയർത്തി പറ, പ്രകാശം ജീവനാണ്. ಎಲ್ಲರೂ ಬಲಗೈ ಎತ್ತಿ ಹೇಳಿ, ಬೆಳಕು ಜೀವವಾಗಿದೆ, ഇരുട്ട് മരണമാണ്. ಕತ್ತಲೆ ಮರಣವಾಗಿದೆ. ഹല്ലേലൂയ. 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 ഒന്നുകൂടെ പറ, പ്രകാശം ಎಲ್ಲರೂ ಹೇಳಿ, ಬೆಳಕು ജീവനാണ്. ಜೀವವಾಗಿದೆ. ഒന്നുകൂടെ പറ, ಎಲ್ಲರೂ പ്രകാശം. ಹೇಳಿ, ಜೋರಾಗಿ ಹೇಳಿ, ಬೆಳಕು ಜೀವವಾಗಿದೆ, ಕತ್ತಲು ಮರಣವಾಗಿದೆ. ಇನ್ನೊಮ್ಮೆ ಹೇಳಿ, ಬೆಳಕು. ಜೋರಾಗಿ ಹೇಳಿ ಅಪ್ಪ, ಬೆಳಕು ಜೀವವಾಗಿದೆ, ಕತ್ತಲು മരണവാಗಿದೆ. ഹല്ലേലൂയ. ഹല്ലേലൂയ. ഇത് ഒന്ന് പറഞ്ഞ് വിശ്വസിക്കാം നമുക്ക്. ഇത് വലിയ ശക്തിയുള്ള ഒരു ഭാഗമാണ്. ഞാനിത് യോഹന്നാൻ സുവിശേഷത്തിൽ നിന്ന് കാണിക്കാം. ಇದನ್ನು ಒಮ್ಮೆ ನಂಬಿ ಶಕ್ತಿಯುತವಾದಂಥ ಒಂದು ವಾಕ್ಯವಾಗಿದೆ ಇದು. ഹല്ലേലൂയ. ഹല്ലേലൂയ. പ്രകാശത്തിനകത്ത് ജീവനുണ്ട്. ನೋಡಿ, ಬೆಳಕಿನ ಒಳಗಡೆ ಜೀವ ಇದೆ. എത്രത്തോളം നാം പ്രകാശത്തെ വിശ്വസിക്കുന്നോ, ಎಷ್ಟು ಮಾತ್ರ ನಾವು ಬೆಳಕನ್ನು ನಂಬುತ್ತೇವೋ, അത്രത്തോളം നമ്മിലേക്ക് പ്രകാശം വെളിച്ചം ജീവനായി വന്നുകൊണ്ടിരിക്കും. ಅಷ್ಟು ಮಾತ್ರ ಈ ಬೆಳಕು ಜೀವವಾಗಿ ನಮ್ಮಲ್ಲಿ ಬರ್ತಾ ಇರ್ತದೆ. ഹല്ലേലൂയ. 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 ഒന്നുകൂടെ ഹല്ലേലൂയ. ഹല്ലേലൂയ. യോഹന്നാൻ 1:4. യോഹന്നാൻ 1ನೇ ಅಧ್ಯಾಯ 4ನೇ ವಾಕ್ಯ. Very important verse. Please take John 1:4. ಯೋಹಾನ 1ನೇ ಅಧ್ಯಾಯ 4ನೇ ವಾಕ್ಯ. ಯೋಹಾನ 1:4. John 1:4. ಈತನೇ ಜ್ಯೋತಿಯಾಗಿರಲಿಲ್ಲ, ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಲೆಂದೇ ಬಂದವನು. ನಿಜವಾದ ಜ್ಯೋತಿ ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ. ജീവൻ മനുഷ്യരുടെ വെളിച്ചമായിരുന്നു. യോഹന്നാൻ 1:4. ಯೋಹಾನ 1:4. ಜೀವ ಮನುಷ್ಯರ ಬೆಳಕಾಗಿತ್ತು, ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ജീവൻ മനുഷ്യരുടെ വെളിച്ചമായിരുന്നു. ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. എല്ലാവരും പറ, ಎಲ್ಲರೂ ಹೇಳಿ, ಜೀವ. ജീവൻ ಜೀವ is equal to ಹೇಳಿ ಸಮ light. ಯಾವುದು? Light. ಜ್ಯೋತಿ. ഹല്ലേലൂയ. ഹല്ലേലൂയ. ജീവൻ ಜೀವ ಮನುಷ್ಯರ വെളിച്ചം. ജ്യോತಿ. ഹല്ലേലൂയ. ഹല്ലേലൂയ. ജീവൻ മനുഷ്യരുടെ വെളിച്ചം. ജീവ മനുഷ്യര ജ്യോതി. മനുഷ്യരുടെ ജീവൻ. ജീവ മനുഷ്യരുടെ വെളിച്ചം, വെളിച്ചം മനുഷ്യരുടെ ജീവൻ. ജ്യോതി മനുഷ്യರ ಜೀವ, ಜೀವ ಮನುಷ್ಯರ ಜ್ಯೋತಿ. ഹല്ലേലൂയ. 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 ഒന്നുകൂടെ, ജീവൻ, ಇನ್ನೊಮ್ಮೆ ಜೀವ, വെളിച്ചം, ಬೆಳಕು, മനുഷ്യര ജീവൻ. ಜೀವ. അപ്പൊ ഇരുട്ടോ? ಕತ್ತಲೆ. ഇരുട്ട്, ಕತ್ತಲೆ മരണവാಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೈಟ್ ಈಸ್ ಲೈಫ್. ನೋಡಿ, ಜ್ಯೋತಿ ಎನ್ನುವುದು ಜೀವ. Then what is death? ಹಾಗಿದ್ರೆ ಏನಾಗಿದೆ? ಮರಣ. Darkness is death. ಕತ್ತಲೆಯಾಗಿದೆ ಮರಣ. നന്നായിട്ട് പറ. ನೋಡಿ, ಜೀವ ಎನ್ನುವುದು ಜ್ಯೋತಿ. ಜೀವ ಸಮ ಜ್ಯೋತಿ, ಜ್ಯೋತಿ ಸಮ ಜೀವ, മരണ സമ കത്തലെ. ഓക്കേ. ജീവൻ എന്ന് പറഞ്ഞാൽ ജീവ ಎಂದರೆ വെളിച്ചമാണ്, ಬೆಳಕಾಗಿದೆ. വെളിച്ചത്തിൽ ഇരിക്കുക എന്ന് പറഞ്ഞാൽ ಬೆಳಕಿನಲ್ಲಿ ಇರುವುದು ಎಂದರೆ ജീവനിൽ ഇരിക്കുക എന്നാണ്. ಜೀವದಲ್ಲಿ ಇರುವುದು. ഇരുട്ടെന്ന് പറഞ്ഞാൽ മരണമാണ്. ನೋಡಿ, ಕತ್ತಲೆ ಎಂದರೆ ಮರಣ. ആദം വെളിച്ചത്തിൽ നിന്ന് ഇരുട്ടിലേക്ക് പോയപ്പോഴാണ് ജീവനിൽ നിന്ന് മരണത്തിലേക്ക് പോയത്. ಆದಾಮನು ಬೆಳಕಿನಿಂದ ಕತ್ತಲೆಯೆಡೆಗೆ ಹೋದಾಗಿದೆ, ಜೀವದಿಂದ ಮರಣದೆಡೆಗೆ ಹೋದದ್ದು. ഹല്ലേലൂയ. ഹല്ലേലൂയ. ഒന്നുകൂടെ. ಇನ್ನೊಮ್ಮೆ. ആദാമನು ഇരുട്ടിൽ നിന്ന് വെളിച്ചത്തിലേക്ക് പോയപ്പോഴാണ് ജീവനിൽ നിന്ന് മരണത്തിലേക്ക് പോയത്. ನೋಡಿ,
ಆದಾಮನು മരണം ജീവൻ. ಆದಾಮನು ಕತ್ತಲೆಯಿಂದ ಜ್ಯೋತಿಯೆಡೆಗೆ ಹೋದಾಗಿದೆ, ಇಲ್ಲಿ ಮರಣದಿಂದ ಜೀವದೆಡೆಗೆ ಹೋದದ್ದು. ഒരാള് എഴുന്നേറ്റ് നിന്നിട്ട് പറ. ಯಾರಾದ್ರೂ ಒಬ್ಬರು ಎದ್ದು ನಿಂತು ಹೇಳಿ ನೋಡೋಣ. ഉച്ച കഴിഞ്ഞ് ആയതുകൊണ്ട് നന്നായിട്ട് ശ്രദ്ധിക്കണം. ನೋಡಿ, ಮಧ್ಯಾಹ್ನದ ನಂತರ ಚೆನ್ನಾಗಿ ಗಮನಿಸಬೇಕು. ಅದಕ್ಕೆ ಯಾರಾದ್ರೂ ಒಬ್ಬರು ಎದ್ದು ನಿಂತು ಹೇಳಿ. ഒരാള് എഴുന്നേറ്റ് നിന്നിട്ട് പറ. ಒಬ್ಬರು ಎದ್ದು ನಿಂತು ಹೇಳಿ. മനസ്സിലായെങ്കിൽ ഒന്നുകൂടെ പറയാം, ശ്രദ്ധിക്കുക. ಇನ್ನೊಮ್ಮೆ ಗಮನಿಸಿ. ಹೇಳಪ್ಪ. വെളിച്ചം ജീവനാണ്. ನೋಡಿ. Life is light. Then what is darkness? Oh, you got it. Hallelujah. You got it. Hallelujah. Hallelujah. When you say that, you are receiving strength in your body. ನೋಡಿ, ಯಾವಾಗ ನೀನು ಹೇಳಿದೆಯೋ ನಿನ್ನ ಶರೀರದಲ್ಲಿ ನೀನು നീ അത് ಶಕ್ತಿ ಬಂತು. പറയുമ്പോൾ നിന്റെ ശരീരത്തിലേക്ക് ജീവൻ വ്യാപരിക്കും. ನೀನು ಅದನ್ನು ಹೇಳುವಾಗಲೇ ನಿನ್ನ ಶರೀರದಲ್ಲಿ ಜೀವ ಬರುತ್ತದೆ. Hallelujah. ಹಾಲೆಲೂಯಾ. അവനെ നോക്കി വെച്ചോ, ഇപ്പോൾ അവൻ സൗഖ്യമാവും. ನೋಡಿ, ಅವನಿಗೆ ಸೌಖ್ಯ ಸಿಗ್ತದೆ. Hallelujah. ಹಾಲೆಲೂಯಾ. ജീവൻ ಜೀವ, വെളിച്ചം, വെളിച്ചം ജീവൻ. ಜೀವ ಬೆಳಕು, ಬೆಳಕು ಜೀವ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. അപ്പൊ മരണം എന്താണ്? ಹಾಗಿದ್ರೆ ಮರಣ ಎಂದ್ರೇನು? Death. ಮರಣ. Hallelujah. ಹಾಲೆಲೂಯಾ. ആദം മുമ്പേയും നഗ്നനായിരുന്നു. ആദാമನು ಮೊದಲು ಬೆತ್ತಲೆಯಲ್ಲೇ ಇದ್ದವನು. പക്ഷെ പാപം ചെയ്ത ശേഷമാണ് ആദം അറിയുന്നേ ആദം നഗ്നനാന്ന്. ಪಾಪ ಮಾಡಿದ ನಂತರವಾಗಿದೆ ಅವನಿಗೆ ಗೊತ್ತಾದದ್ದು ತಾನು ಬೆತ್ತಲೆಯಲ್ಲಿ ಇದ್ದೇನೆಂದು. ഹല്ലേലൂയ. ಹಾಲೆಲೂಯಾ. ആദം വെളിച്ചത്തിലായിരുന്നു. ಆದಾಮನು ಬೆಳಕಿನಲ್ಲಿ ಇದ್ದ. ആദം ഇരുട്ടിലേക്ക് പോയി. ಆದಾಮನು ಕತ್ತಲೆಗೆ ಹೋದ. ഇരുട്ടിൽ മരണമാണ്. ಕತ್ತಲೆಯಲ್ಲಿ ಮರಣ ಇತ್ತು. ഓ, ഇത് എളുപ്പമാണ് മനസ്സിലാക്കാൻ. ನೋಡಿ, ಅರ್ಥ ಮಾಡಿಕೊಳ್ಳಲು ತುಂಬಾ ಸುಲಭ. ഹല്ലേലൂയ. ಹಾಲೆಲೂಯಾ. ഏത് മരണത്തിന്റെ കാര്യമായി പറയുന്നേ? ಇಲ್ಲಿ ಹೇಳುತ್ತಾ ಇರುವುದು ಯಾವ ಮರಣದ ಕುರಿತು? ദൈവത്തോട് അടുക്കുതോറും ജീവനാണ്. ದೇವರ ಹತ್ತಿರ ಬರುವಂತೆ ಜೀವವಾಗಿದೆ. ദൈവത്തിൻ separation from God is death. ದೇವರಿಂದ ದೂರವಾಗ್ತಾ ಇರುವಂತೆ ಮರಣವಾಗಿದೆ ಬರುವುದು. Coming closer to God is life. ದೇವರ ಹತ್ತಿರ ಬರುತ್ತಿರುವಂತೆ ಜೀವ ಬರುತ್ತದೆ. അതാ യേശു പറയുന്നേ. ಅದಲ್ಲವೇ ಯೇಸು ಹೇಳುತ್ತಿರುವುದು, നിങ്ങൾക്ക് എൻ്റെ അടുക്കൽ വന്നിട്ട് ജീവൻ പ്രാപിക്കാൻ ആഗ്രഹമില്ല. ನಿಮಗೆ ನನ್ನ ಮುಂದೆ ಬಂದು ಜೀವ ಪಡೆಯಲು ಆಸೆ ಇಲ್ಲ. When you are coming to me, you are receiving life. ನೀನು ನನ್ನ ಬಳಿಗೆ ಬಂದ್ರೆ ನಿನಗೆ ಜೀವ ಸಿಗುತ್ತದೆ. When you are leaving me, you are receiving death. ನೀನು ನನ್ನನ್ನು ಬಿಟ್ಟು ಬಿಡುವಾಗ ನೀನು ಮರಣವನ್ನು ಪಡೆಯುತ್ತಿ. Adam, when he separated himself from God, he was tasting death. ಆದಾಮನು ತಾನಾಗೆ ದೇವರಿಂದ ದೂರವಾದಾಗ ಮರಣವನ್ನು ಪಡೆದ. Hallelujah. 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 More you believe in the light, ಹೆಚ್ಚಿನ ಮಂದಿ more you will have life. ನೋಡಿ, ಯಾರೆಲ್ಲ ಜ್ಯೋತಿಯನ್ನು ನಂಬುತ್ತೀರೋ ಅಷ್ಟು ಜೀವವನ್ನು ಪಡೆಯುತ್ತೀರಿ. വെളിച്ചം മനുഷ്യരുടെ ജീവനാണ്. ಬೆಳಕು ಮನುಷ್ಯರ ജീവൻ ಜೀವವಾಗಿದೆ. മനുഷ്യരുടെ വെളിച്ചമാണ്. ಜೀವ ಮನುಷ್ಯರ ಜ್ಯೋತಿಯಾಗಿದೆ. ഒന്നുകൂടെ വായിക്കും. John 1:4. John 1:4. ಯೋಹಾನ 1ನೇ ಅಧ್ಯಾಯ 4ನೇ അവനിൽ ജീവൻ ഉണ്ടായിരുന്നു. ಅವನಲ್ಲಿ ಜೀವ ആ ಇತ್ತು. ജീവൻ മനുഷ്യരുടെ വെളിച്ചമായിരുന്നു. ಆ ಜೀವ ಮನುಷ್ಯರ ಜ್ಯೋತಿಯಾಗಿತ್ತು. ഹല്ലേലൂയ. ಹಾಲೆಲೂಯಾ. നിന്റെ വെളിച്ചം, ನಿನ್ನ ಬೆಳಕು അവന്റെ ജീവനാണ്. ಅವನ ಜೀವವಾಗಿದೆ. Your life, your light is his life. ನಿನ್ನ ಬೆಳಕು ಅವನ ಜೀವ. പറ. ಹೇಳಿ, ನಿನ್ನ ಬೆಳಕು. ಜೋರಾಗಿ ಹೇಳಿ, ನಿನ್ನ ಬೆಳಕು ಅವನ ಜೀವ. ನಿನ್ನ ಬೆಳಕು ಅವನ ಜೀವ. അവനിൽ ജീവൻ ഉണ്ടായിരുന്നു. ಅವನಲ್ಲಿ ಜೀವ ಇತ್ತು. അവൻ മനുഷ്യരുടെ വെളിച്ചമായിരുന്നു. ಅವನು ಮನುಷ್ಯರ ಜ್ಯೋತಿಯಾಗಿದ್ದ. അവനിലുണ്ടായിരുന്ന ജീവൻ മനുഷ്യർക്ക് എങ്ങനെയാ കിട്ടിയത്? ಅವನಲ್ಲಿದ್ದ ಜೀವ ಮನುಷ್ಯರಿಗೆ ಹೇಗೆ ಬಂತು? വെളിച്ചമായിട്ട്, ಬೆಳಕಾಗಿ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ലൗഡർ ഹല്ലേലൂയ. ಗಟ್ಟಿಯಾಗಿ ಹಾಲೆಲೂಯ. ഓ യേശുവേ, 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 ಯೇಸುವೇ, ಯೇಸುವೇ, യേശുവേ. ಯೇಸುವೇ. ಎಲ್ಲರೂ ಕರೀರಿ, ಯೇಸುವೇ, ಯೇಸುವೇ, Coming into ಯೇಸುವೇ. the light means coming into the life. Light is life. ನೋಡಿ, ಜ್ಯೋತಿ ಸಮ ಜೀವ. ജീവൻ വെളിച്ചമാണ്. ಜೀವ ಜ್ಯೋತಿಯಾಗಿದೆ. പറ ജീവൻ ಹೇಳಿ, വെളിച്ചമാണ്. ಜೀವ ಬೆಳಕಾಗಿದೆ. ಗಟ್ಟಿಯಾಗಿ ಹೇಳಿ, ಜೀವ ಬೆಳಕಾಗಿದೆ. ಜೋರಾಗಿ ಹೇಳಿ, ಜೀವ ಬೆಳಕಾಗಿದೆ. ಎಲ್ಲರೂ ಸೇರಿ ಹೇಳಿ, ಜೀವ ಬೆಳಕಾಗಿದೆ. ಜೀವ ಮನುಷ್ಯರ ಬೆಳಕಾಗಿತ್ತು. ಹೇಳಿ, ಜೀವ ಮನುಷ್ಯರ ಬೆಳಕಾಗಿತ್ತು. ಪುನಃ ಹೇಳಿ,
ಜೀವ ಮನುಷ್ಯರ ಬೆಳಕಾಗಿತ್ತು. ಆಚೆ ಈಚೆ ಕುಳಿತಿರೋರ ಕೈ ಹಿಡಿದೇಳಿ, ಜೀವ ಮನುಷ್ಯರ ಬೆಳಕಾಗಿತ್ತು. What is the light of man? ಏನಾಗಿದೆ ಮನುಷ್ಯರ ಜ್ಯೋತಿ? What is the life of man? ಏನಾಗಿದೆ ಮನುಷ್ಯರ ಜೀವ? മനുഷ്യരുടെ വെളിച്ചം എന്താണ്? ಮನುಷ್ಯರ ಬೆಳಕು ಏನಾಗಿದೆ? ദൈവത്തിന്റെ ജീവൻ. ದೇವರ ಜೀವ. ദൈവത്തിന്റെ ജീവൻ ഏതാണ്? ದೇವರ ಜೀವವೇನಾಗಿದೆ? മനുഷ്യർക്ക് കിട്ടിയ വെളിച്ചം. ಮನುಷ್ಯನು ಪಡೆದ ಬೆಳಕು. Hallelujah. Hallelujah. Light is equal to life. ಜ್ಯೋತಿ Life ಸಮ is equal to ಜೀವ, ಜೀವ ಸಮ ಬೆಳಕು. Hallelujah. 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 When you are in the light means what? You are in Christ. ನಿನ್ನಲ್ಲಿ ಬೆಳಕಿದ್ರೆ ಅದರ ಅರ್ಥ ನೀನು ಯೇಸುವಿನಲ್ಲಿ ಇದ್ದಿ. Hallelujah. Hallelujah. He has created the sun. അവൻ സൂര്യനെ സൃഷ്ടിച്ചു. ಅವನು ಸೂರ್ಯನನ್ನು ಸೃಷ್ಟಿಸಿದ. സൂര്യനിൽ വെളിച്ചം ഉണ്ടായിരുന്നു. ಸೂರ್ಯನಿಗೆ ಬೆಳಕು ಉಂಟಾಯಿತು. പക്ഷെ അവൻ വെളിച്ചമായിരുന്നു. ಆದ್ರೆ ಅವನು ಬೆಳಕೇ ಆಗಿದ್ದ. സൂര്യനിൽ വെളിച്ചം ഉണ്ടായി. ಸೂರ್ಯನಿಗೆ ಬೆಳಕು ಬಂತು. പക്ഷെ അവൻ വെളിച്ചമായിരുന്നു. ಆದ್ರೆ ಅವನು ಬೆಳಕೇ ಆಗಿದ್ದ. അവനിൽ വെളിച്ചം ഉണ്ടായതല്ല. ಅವನು ಬೆಳಕು ಉಂಟಾದದ್ದಲ್ಲ. അവൻ വെളിച്ചമായിരുന്നു. ಅವನು ಬೆಳಕೇ ಆಗಿದ್ದ. From his light only, from the light Jesus only, the sun lighted. ನೋಡಿ, ಯೇಸುವಿನ ಬೆಳಕಿನಿಂದಲೇ ಸೂರ್ಯನಿಗೆ ಬೆಳಕು ಬಂತು. ಅರ್ಥ ಆಗ್ತಾ ಇದೆಯಾ? ಅರ್ಥಮಾಯ್ತಾ ಇಲ್ಲ? ಒನ್ನೋಡು ಪರ. Hallelujah. ಯೇಸುವಿನ ಬೆಳಕಿನಿಂದಲೇ ಸೂರ್ಯನಿಗೆ ಏನ್ ಬಂತು? ಬೆಳಕು ಬಂತು. Hallelujah. 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 ദൈവം പറയാൻ let there be light, വെളിച്ചം ഉണ്ടാകട്ടെ. ದೇವರು ಹೇಳಿದ್ರು ಬೆಳಕು ಉಂಟಾಗಲಿ. തന്നിലെ വെളിച്ചം ആരും ഉണ്ടാക്കിയതല്ല, താൻ തന്നെയാണ് വെളിച്ചം. ನೋಡಿ, ತನ್ನಲ್ಲಿರುವ ಬೆಳಕು ಯಾರು ಉಂಟು ಮಾಡಿದಲ್ಲ, ತಾನೇ ಬೆಳಕು. He himself is light. ಆತನು ಆತನಲ್ಲೇ ಬೆಳಕು. Hallelujah. 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 He has created the light. ಆತನು ಬೆಳಕನ್ನು ಸೃಷ್ಟಿಸಿದ. But he himself was light. ಆದ್ರೆ ಅವನು ಬೆಳಕಾಗಿದ್ದಾನೆ. Hallelujah. Hallelujah. അവനിൽ വെളിച്ചം ആരും ഉണ്ടാക്കിയതല്ല, ಅವನಲ್ಲಿರುವ ಬೆಳಕು ಯಾರು ಮಾಡಿದ್ದಲ್ಲ, അവനായിരുന്നു വെളിച്ചം. ಅವನೇ ಬೆಳಕಾಗಿದ್ದ. അവനിൽ വെളിച്ചം ഉണ്ടായിരുന്നു. ಅವನಲ್ಲಿ ಬೆಳಕಿತ್ತು. ആ വെളിച്ചം മനുഷ്യന്റെ ലൈഫായി. ಆ ಬೆಳಕು ಮನುಷ್ಯನಿಗೆ ಜೀವವಾಯಿತು. Hallelujah. 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 verse 3 പറയുന്നുണ്ട് സമസ്തവും. verse 3 ನೋಡಿ, ಈ 3ನೇ ವಾಕ್ಯದಲ್ಲಿ ಹೇಳುತ್ತಾ ಇದೆ, John 1:3. ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. സമസ്തവും അവനിലുണ്ടായിരുന്നു. സമസ്തവും അവനിലുണ്ടായിരുന്നു. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವು ಉಂಟಾಯಿತು. അവനിലൂടെ ഉണ്ടായി. ದಿವ್ಯ ಅವನ ಮೂಲಕವೇ ಉಂಟಾಯಿತು. ಸಮಸ್ತವು ഒന്നും അവനെ കൂടാതെ ഉണ്ടായിട്ടില്ല. ಉಂಟಾದುಗಳಲ್ಲಿ ಯಾವುದು ಅವನಿಂದಲ್ಲದೆ ಆದುದಲ್ಲ. SUN sun is created by SON sun. ಅರ್ಥವಾಯ್ತಾ? SUN ಸೂರ್ಯನು. ಅರ್ಥ ಆಯ್ತಲ್ವಾ? ಅರ್ಥವಾಯ್ತಾ ಇಲ್ವಾ? ಹೇಳಿ ನೋಡೋಣ. SUN sun is created by SON sun. ಸೂರ್ಯನು ಪುತ್ರನ ಮೂಲಕ ಉಂಟಾಯಿತು. Hallelujah. Hallelujah. SUN sun ಇಲ್ಲೇ ನೋಡಿ, ಸೂರ್ಯ ಇದ್ದಾನಲ್ಲ, ಸೂರ್ಯ come here. You ನೀನ್ ಬಾ ಮಗಳೇ. she is saying that. Okay. Hallelujah. SUN sun is created by SON sun. Hallelujah. Hallelujah. What is SUN sun? ಏನಾಗಿದೆ SUN sun ಅಂದ್ರೆ? ಗಟ್ಟಿ ಹೇಳಿ. What is SON sun? SOS sun ಅಂದ್ರೆ? Hallelujah. Hallelujah. That sun is created by this sun. ನೋಡಿ, ಆ ಸೂರ್ಯನು ಸೃಷ್ಟಿಸಲ್ಪಟ್ಟಿರುವುದು ಈ ಪುತ್ರನ ಮೂಲಕ. That sun never shines this sun, but this sun always shines that sun. ಆ ಸೂರ್ಯನು ಎಂದಿಗೂ ಈ ಪುತ್ರನನ್ನು ಬೆಳಗಿಸುವುದಿಲ್ಲ, ಬದಲು ಈ ಪುತ್ರನು ಯಾವಾಗಲೂ ಆ ಸೂರ್ಯನನ್ನು ಬೆಳಗಿಸುತ್ತಾನೆ. Hallelujah. Hallelujah. That's what we read here. ಅದಲ್ಲವೇ ನಾವಿಲ್ಲಿ ಓದಿದ್ದು. സമസ്തവും അവനിലൂടെ ഉണ്ടായി. ಸಮಸ್ತವು ಅವನ ಮೂಲಕವೇ ಉಂಟಾಯಿತು. അവനിലൂടെ. ಅವನ ಮೂಲಕ. Okay.
Look at this pot. ನೋಡಿ ಎಲ್ಲ ಈ ಮಡಿಕೆ ನೋಡಿ ಅಪ್ಪ, ಈ ಗಿಡದ ಮಡಿಕೆ ನೋಡಿ. Look at this pot. ಈ ನೋಡಿ ನೋಡಿ ಈ ಮಡಿಕೆ ಕಾಣಿಸ್ತಾ ಇದೆಯಲ್ವಾ? അതിങ്ങോട്ടൊരെണ്ണം എടുക്കാമെങ്കിൽ നമുക്ക് നന്നായിട്ട് കാണിക്കാമായിരുന്നു. പക്ഷെ ഇങ്ങോട്ട് കഴിഞ്ഞ് വന്ന് ഇതെടുക്കാം, ഈ പോട്ട്. ഓക്കെ, ಎಲ್ಲರೂ ಇಲ್ಲಿ ನೋಡಿ. ಇದು കുശവന്റെ കയ്യിലൂടെ ഉണ്ടായി. ಇದನ್ನು ಕುಂಬಾರನ ಕೈಯ ಮೂಲಕ ಇದು ಉಂಟಾಯ್ತು. ഹല്ലേലൂയ, ಹಲ್ಲೆಲೂಯ. ഇത് കുശവനെ ഉണ്ടാക്കിയതല്ല. ನೋಡಿ, ಇದು ಕುಂಬಾರ ಮಾಡಿದಲ್ಲ. ಕುಂಬಾರ കുംബാര means potter. Okay, potter. Okay, hallelujah. Hallelujah. This is what we read in John chapter 1 verse 3. ಒಂದು ಯೋಹಾನ 1:3 ನಾವು ಓದಿದ್ದು. Everything, ಎಲ್ಲಾ ವಸ್ತುಗಳು created by him. ಅವನ ಮೂಲಕ ಉಂಟಾಯಿತು. Hallelujah. Hallelujah. Sun, moon, stars, galaxy, whatever you see in this planet, എന്നൊക്കെ ഈ ലോകത്തെ കാണുന്നു അതെല്ലാം അവൻ മൂലമുണ്ടാക്കി. ನೋಡಿ, ಏನೆಲ್ಲ ಈ ಲೋಕದಲ್ಲಿ ಕಾಣುತ್ತಾ ಇದೆಯೋ ಅದೆಲ್ಲ ಅವನ ಮೂಲಕ ಉಂಟಾಯಿತು. സണ്ണിന് ലൈറ്റ് കൊടുത്തത് അവനാണ്. ಈ ಸೂರ್ಯನಿಗೆ ಲೈಟ್ ಕೊಟ್ಟದ್ದು ಅವನು. ഇതിന്റെ ഡിസൈനർ അവനാണ്. ಇದರ ಡಿಸೈನರ್ ಅವನು. ഇതിന്റെ ക്രിയേറ്റർ അവനാണ്. ಇದನ್ನು ನಿರ್ಮಿಸಿದ್ದು ಅವನು. ഹല്ലേലൂയ, ഹല്ലേലൂയ. അപ്പോൾ ക്രിയേറ്ററിൽ എന്തുണ്ടോ ಸೃಷ್ಟಿಕರ್ತನಲ್ಲಿ ಏನಿದೆಯೋ അതാണ് ക്രിയേഷനിൽ വരുന്നത്. ಅದಾಗಿದೆ ಸೃಷ್ಟಿಯಲ್ಲಿ ಬರುವುದು. ഹല്ലേലൂയ, ഹല്ലേലൂയ. ക്രിയേഷനിൽ എന്തുണ്ട്? ಸೃಷ್ಟಿಯಲ್ಲಿ ಏನಿದೆ? ലൈറ്റ് ഉണ്ട്. ಅಲ್ಲಿ ಲೈಟ್ ಇದೆ. ഹല്ലേലൂയ, ഹല്ലേലൂയ. സൃഷ്ടാവിൽ എന്തുണ്ട്? ಸೃಷ್ಟಿಕರ್ತನಲ್ಲಿ ಏನಿದೆ? വെളിച്ചമുണ്ട്, ಬೆಳಕಿದೆ. അതുകൊണ്ട് സൃഷ്ടിക്കുള്ളിൽ വെളിച്ചം കൊടുത്തു. ಆದ್ದರಿಂದ ಸೃಷ್ಟಿಯ ಒಳಗಡೆ ಬೆಳಕು ಕೊಟ್ಟರು. അതാ പറയുന്നേ. ಅದಾಗಿದೆ ಹೇಳುತ್ತಿರುವುದು. ഒന്നുകൂടെ വായിക്കൂ. ജോൺ 1:4. ಇನ್ನೊಮ್ಮೆ അവനിൽ ജീവൻ ഉണ്ടായിരുന്നു. ಅವನಲ್ಲಿ ಜೀವ ಇತ್ತು. In him there was life. ಅವನಲ್ಲೇ ಜೀವ ಇತ್ತು. ಆ ಜೀವವೇ ഏത് ജീവൻ? അവനിൽ ഉണ്ടായിരുന്ന ജീവൻ, ಅವನಲ್ಲಿ ಇದ್ದ ಜೀವ. ഹല്ലേലൂയ, ഹല്ലേലൂയ. In him there was life. ಅವನಲ್ಲೇ ಜೀವ ಇತ್ತು. That life, ಆ ಜೀವ, that light was given unto man as light. ಮನುಷ್ಯನಿಗೆ That life ಜೀವ, was given unto man as light. ಆ ಬೆಳಕು ಮನುಷ್ಯನಿಗೆ ಜೀವವಾಗಿ ಕೊಟ್ಟರು. ജീവൻ വെളിച്ചമായിരുന്നു. ಜೀವ ಬೆಳಕಾಗಿತ್ತು. ഹല്ലേലൂയ, ಹಲ್ಲೆಲೂಯ. ഇതാണ് യേശു എന്ന് പറയുന്നത്. I am the light of the world. ಇದಾಗಿದೆ ಯೇಸು ಹೇಳ್ತಾ ಇರೋದು, ನಾನೇ ಲೋಕದ ಬೆಳಕು. I am the light of the world. ನಾನೇ ಲೋಕದ ಜ್ಯೋತಿ. പിന്നെ യേശു തിരിഞ്ഞ് ശിഷ്യന്മാരോട് പറയും, ಮತ್ತೆ ಯೇಸು ಶಿಷ್ಯರಲ್ಲಿ ಹೇಳಿದರು, You are the light of the world. ನೀನೇ ಲೋಕದ ಜ್ಯೋತಿ. That I am ನಾನು is residing in you. ഞാൻ നിന്റെ ഉള്ളിൽ വസിക്കുന്നു. ನಾನು ನಿನ್ನ ಒಳಗಡೆ ವಾಸಿಸುತ್ತಿದ್ದೇನೆ. ഹല്ലേലൂയ, ಹಲ್ಲೆಲೂಯ. ഞാൻ നിന്റെ ഉള്ളിൽ വസിക്കുമ്പോൾ, ನಾನು ನಿನ್ನ ಒಳಗಡೆ ವಾಸಿಸುವಾಗ, ഞാൻ വെളിച്ചമാണെങ്കിൽ നീയും വെളിച്ചമാ. ನಾನು ಬೆಳಕಾಗಿದ್ರೆ ನೀನು ಬೆಳಕು. ഹല്ലേലൂയ, 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 ഹല്ലേലൂയ. ആ വെളിച്ചം മനുഷ്യന്റെ ജീവനാണ്. ಆ ಬೆಳಕು ಮನುಷ್ಯನ ಜೀವವಾಗಿದೆ. ഹല്ലേലൂയ. ഹല്ലേലൂയ. ഇപ്പൊ ആദം പറയുന്നു, ಈಗ ಆದಾಮನು ಹೇಳಿದ, ഞാൻ നഗ്നനാണ്. ನಾನು ಬೆತ್ತಲೆಯಲ್ಲಿ ಇದ್ದೇನೆ. എങ്ങനെ മനസ്സിലായി? ಹೇಗೆ ಗೊತ್ತಾಯಿತು? യഥാർത്ഥ വെളിച്ചം പോയി. ನಿಜವಾದ ಬೆಳಕು ಹೋಯಿತು. വെളിച്ചം പോകുമ്പോ എന്ത് വരും? ಬೆಳಕು ಹೋಗುವಾಗ ಏನ್ ಬರ್ತದೆ? ഇരുട്ട് വരും. ಕತ್ತಲೆ ಬರುತ್ತದೆ. ആദത്തിന് എന്നാ സംഭവിച്ചേ? ಆದಾಮನಿಗೆ ಏನಾಗಿದೆ ಸಂಭವಿಸಿದ್ದು? Listen to this very carefully. ನೋಡಿ, ಗಮನವಿಟ್ಟು ಆಲಿಸಿ. ദൈവത്തെ കാണുന്ന കണ്ണ് അടഞ്ഞു. ದೇವರನ್ನು ಕಾಣುವ ಕಣ್ಣು ಮುಚ್ಚಲ್ಪಟ್ಟಿತು. ലോകത്തെ കാണുന്ന കണ്ണ് തുറന്നു. ಲೋಕವನ್ನು ಕಾಣುವ ಕಣ್ಣು ತೆರೆಯಲ್ಪಟ್ಟಿತು. ഹല്ലേലൂയ, ಹಲ್ಲೆಲೂಯ. ഇതാണ് ഏദനിൽ സംഭവിച്ചത്. ಇದಾಗಿದೆ ಏದೆನ್ನಲ್ಲಿ ಸಂಭವಿಸಿದ್ದು. ഒന്നുകൂടെ പറ. ದೇವರನ್ನು ಕಾಣುವ ಕಣ್ಣು ಮುಚ್ಚಲ್ಪಟ್ಟಿತು, ಲೋಕವನ್ನು ಕಾಣುವ ಕಣ್ಣು ತೆರೆಯಲ್ಪಟ್ಟಿತು. ഹല്ലേലൂയ. ಹಲ್ಲೆಲೂಯ. ഒരിടത്ത് ഡാർക്ക്നെസ് വന്നു, ಒಂದು ಕಡೆಯಲ್ಲಿ ಕತ್ತಲೆ ಬಂತು, ഒരിടത്ത് ലൈറ്റ് വന്നു. ಇನ್ನೊಂದು ಕಡೆಯಲ್ಲಿ ಬೆಳಕು ಬಂತು. അപ്പൊ ആദം പറയാണ്, ಆಗ ಆದಾಮನು ಹೇಳಿದ, അയ്യോ ഞാൻ നഗ്നനാണ്. ಅಯ್ಯೋ ನಾನು ಬೆತ್ತಲೆಯಲ್ಲಿದ್ದೇನೆ. ഹല്ലേലൂയ. ಹಲ್ಲೆಲೂಯ. എന്നാ ഇതിനു മുമ്പ് അറിയാഞ്ഞേ? ಯಾಕೆ ಇದಕ್ಕಿಂತ ಮುಂಚೆ ಗೊತ್ತಾಗಲಿಲ್ಲ? ദൈവത്തെ കാണുന്ന കണ്ണാ തുറന്നിരുന്നേ. ದೇವರನ್ನು ಕಾಣುವ ಕಣ್ಣು ತೆರೆಯಲ್ಪಟ್ಟಿತು. തന്നെ കാണുന്ന കണ്ണല്ലായിരുന്നു, ತನ್ನನ್ನು ಕಾಣುವ ಕಣ್ಣಾಗಿರಲಿಲ್ಲ, ദൈവത്തിലുള്ള തന്നെ കാണുന്ന കണ്ണായിരുന്നു. ದೇವರಲ್ಲಿ ಇದ್ದ ಕಣ್ಣಾಗಿತ್ತು.
ഓ ഹല്ലേലൂയ 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 ഹല്ലേലൂയ. കർത്താവ് വന്ന എന്തിനാണ്? യേശു ಬಂದದ್ದು ಯಾಕೆ? Why Jesus has come? ಯಾಕೆ യേശു ಬಂದದ್ದು? എന്തിനാ യേശു വന്നത്? യേശു ಬಂದಿರುವುದು ಯಾಕೆ? പ്രകാശിപ്പിക്കാൻ, ಬೆಳಗಿಸಲು. ആദത്തിന് നഷ്ടപ്പെട്ട പ്രകാശമാണ് യേശുക്രിസ്തു തിരിച്ചു കൊടുക്കുന്നത്. ആദാമന് ಕಳೆದುಕೊಂಡ ಬೆಳಕನ್ನು ಯೇಸು ಸ್ವಾಮಿ ಮರಳಿ ಕೊಟ್ಟರು. ഇതാണ് എഫീഷ്യൻസ് 5 പറയുന്നത്. ಇದಾಗಿದೆ ಎಫೆಸಿ 5 ಹೇಳುತ್ತಾ ಇರುವುದು. ഉറങ്ങുന്നവനെ, ನಿದ್ರೆ ಮಾಡುವವನೇ, മരിച്ചവരുടെ ഇടയിൽ നിന്ന് ഉണരുക, ಸತ್ತವರ ಮಧ್ಯದಿಂದ ಎದ್ದೇಳು, ക്രിസ്തു നിന്നിൽ പ്രകാശിക്കട്ടെ. ಯೇಸು ನಿನ್ನಲ್ಲಿ ಬೆಳಗುವನು. ഹല്ലേലൂയ 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 ഹല്ലേലൂയ. ഒന്നുകൂടെ ഉറങ്ങുന്നവനെ, ಇನ್ನೇಳಿ ನಿದ್ರೆ ಮಾಡುವವನೇ, ಸತ್ತವರ ಮಧ್ಯದಿಂದ ಎದ್ದೇಳು, ക്രിസ്തു നിന്നിൽ പ്രകാശിക്കട്ടെ. ಯೇಸು ನಿನ್ನಲ್ಲಿ ಬೆಳಗುವರು. ആരായി ഉറങ്ങുന്നവൻ? ಈ ನಿದ್ರೆ ಮಾಡುವನು ಯಾರು? ആദം മുതല് ആദാമനിಂದ. ഹല്ലേലൂയ ഹല്ലേലൂയ. ആദം തിന്നുന്ന നാളിൽ മരിച്ചു. ಆದಾಮನ್ ಹಣ್ಣು ತಿಂದ ಕಾಲದಲ್ಲಿ ಸತ್ತ. ഉറങ്ങുക എന്ന് പറഞ്ഞാൽ മരിച്ചു. ನಿದ್ರೆ ಮಾಡುದಂದ್ರೆ ಮರಣಗೊಂಡ. ഓ ഹല്ലേലൂയ ಹಲ್ಲೆಲೂಯ. മനസ്സിലായോ? ಹೇಳುವುದು ಅರ್ಥವಾಗ್ತಾ ಇದೆಯಪ್ಪ? ನೀವು ಹೇಳಿ, ಅರ್ಥವಾಗ್ತಾ ಇದೆಯಾ? ಅರ್ಥವಾಗುತ್ತಾ ಇದೆಯಾ? അർത്ഥമാദിത്താതെ ഇല്ലയോ? ಆಗ್ತದೆ. ಅರ್ಥವಾಯಿತಾ? അർത്ഥമായിത്താ ആയിട്ടില്ല? ಆಯ್ತು ಆಯ್ತಾ? ಆಯ್ತು ആയിത്തു. ഓക്കെ, അർത്ഥമായിത്തു. ಅರ್ಥವಾಯಿತು. That means yes, understanding. Hallelujah. ಹಲ್ಲೆಲೂಯಾ. Are you getting this? ಗಟ್ಟಿ ಹೇಳಿ, ಅರ್ಥವಾಯ್ತಾ? ഉറങ്ങുന്നവനെ, ನಿದ್ರೆ ಮಾಡುವವನೇ. read this verse. Oh, this is very powerful. Oh my God. Oh my God. Oh my God. Hallelujah. 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 ಹಲ್ಲೆಲೂಯಾ. ഹല്ലേലൂയ. 14ാമത്തെ വചനം. 14ನೇ ವಾಕ್ಯ. ನಿದ್ರೆ ಮಾಡುವವನೇ ಎದ್ದೇಳು, ಸತ್ತವರನ್ನು ಬಿಟ್ಟು ಬಾ, ಎಚ್ಚೆತ್ತು, ನಿನಗೆ ಇವನು ಬೆಳಕನ್ನು ಕ್ರಿಸ್ತನು. നിദ്ര മരിച്ചുപോയി. ನಿದ್ರೆ ಮಾಡುವವನು ಮರಣಗೊಂಡನು. ബൈബിൾ നിദ്ര എന്ന് വിളിക്കുന്നത് ഉറക്കത്തെ അല്ല, മരണത്തെയാണ്. ನೋಡಿ, ಬೈಬಲ್ ನಿದ್ರೆ ಅಂತ ಕರೆಯುವುದು ನಿದ್ರೆನಲ್ಲ, ಮರಣವನ್ನು. ಮರಣ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. നിദ്ര is equal to death. ನಿದ್ರೆ ಎಂದ್ರೆ ಮರಣ. Sleeping means death. ನಿದ್ರಿಸುವುದೆಂದ್ರೆ ಮರಣ. Dead. മരണಗೊಂಡರು. Hallelujah. ಹಲ್ಲೆಲೂಯಾ. അതുകൊണ്ട് അത് പറയുന്നത് ಅದರಿಂದ ಹೇಳ್ತಾ ಇರೋದು ಇನ್ನೊಮ್ಮೆ, ഉറങ്ങുന്നവനെ, ನಿದ್ರೆ ಮಾಡುವವನೇ ಎದ್ದೇಳು, മരിച്ചവരുടെ ഇടയിൽ നിന്ന് ಸತ್ತವರ ಮಧ್ಯದಿಂದ ഉണരുക, ಎಚ್ಚೆತ್ತುಕೋ, ക്രിസ്തു നിന്നിൽ പ്രകാശിക്കട്ടെ. ಕ್ರಿಸ್ತನು ನಿನ್ನಲ್ಲಿ ಬೆಳಗುವನು. ഹല്ലേലൂയ. ಹಲ್ಲೆಲೂಯಾ. ആദം പാപം ചെയ്തപ്പോൾ ಆದಾಮನು ಪಾಪ ಮಾಡಿದಾಗ മരിച്ചു. ಮರಣಗೊಂಡ. മരണം എന്ന് പറഞ്ഞാൽ, ಮರಣ ಎಂದ್ರೆ മരണം എന്ന് പറഞ്ഞാൽ ಮರಣ ಎಂದ್ರೆ ഉറക്കമാണ്. ನಿದ್ರೆಯಾಗಿದೆ. ജീസസ് came. യേശു ಬಂದರು. യേശു വന്നു, യേശു ಬಂದರು, ഉണർത്തുന്നു. എന്നിട്ട് ಎಚ್ಚೆತ್ತುಗೊಳಿಸಿದರು. എന്ത് ചെയ്യുന്നു? ഉറങ്ങുന്നവനെ, ನಂತರ ಹೇಳಿದ್ರು, ನಿದ್ರೆ മരിച്ചവരെ, ಮಾಡುವವನೇ, ക്രിസ്തു നിന്റെ മേൽ പ്രകാശിക്കട്ടെ. യേശು ನಿನ್ನ ಮೇಲೆ ಬೆಳಗಲಿ. ഹല്ലേലൂയ. 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 ക്രിസ്തു നിന്റെ മേൽ പ്രകാശിക്കട്ടെ. യേശു നിന്ന ಮೇಲೆ ಬೆಳಗಲಿ. കാൻഡിൽ എടുത്തു. ഹല്ലേലൂയ. ഹല്ലേലൂയ. എന്നാ ഈ വാക്യത്തിന്റെ അർത്ഥം? ಏನಾಗಿದೆ ಈ ವಾಕ್ಯದ ಅರ್ಥ? ഈ വാക്യത്തിന്റെ അർത്ഥം എന്നാന്ന് ಈ മനസ്സിലായി? ವಾಕ್ಯದ ಅರ್ಥವೇನು? ഞാനൊരു കാൻഡിലാണ്. ನಾನೊಂದು ದೀಪ. കാൻഡിൽ എന്നാ പറയുന്നത്? ದೀಪ. ഓക്കേ. ഞാൻ ഒരു കാൻഡിലാണ്. ನಾನೊಂದು ದೀಪವಾಗಿದ್ದೇನೆ. ഇത് ഞാനേ. ನೋಡಿ, ಇದು ನಾನೇ. ഇത് ഞാനേ. ഹല്ലേലൂയ. 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 When I am in Adam, ನಾನು ಆದಾಮನಾಗಿದ್ದರೆ കിടക്കുകയാണ്. ನಾನೀಗ ಮಲಗಿದ್ದೇನೆ. ನೋಡಿ, ನಾನು ಆದಾಮ ಮಲಗಿದ್ದೇನೆ. ഹല്ലേലൂയ. ಹಲ್ಲೆಲೂಯ. But in Christ, ಆದ್ರೆ ಯೇಸು എഴുന്നേറ്റിരിക്കുകയാണ്. ಎಬ್ಬಿಸಿದರು. എದ್ದು ಕುಳಿತುಕೋ. ഇപ്പോ ಈಗ യേശു പറയാണ്, എഴുന്നേറ്റിരിക്കുക. യേശു ಹೇಳಿದ್ರು, ಎದ್ದು ಕುಳಿತುಕೋ. എഴുന്നേറ്റിരിക്കുക. ಎದ್ದೇಳು, ക്രിസ്തു നിന്റെ മേൽ യേശു ನಿನ್ನ ಮೇಲೆ
പ്രകാശിക്കട്ടെ. ಬೆಳಗಲಿ. ഹല്ലേലൂയ. 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 In Adam, ಇದು ಆದಾಮ. sleep, fall asleep. ಅವನು ನಿದ್ರೆ ಮಾಡ್ತಾ ಇದ್ದಾನೆ. In Christ. ಯೇಸುವಿನಲ್ಲಿ. അതിങ്ങ് തന്നേരെ, ഞാൻ സമയം പോലെ കത്തിച്ച. Hallelujah. ഹല്ലേലൂയ. In Christ. ಯೇಸುವಿನಲ್ಲಿ. Hallelujah. ಹಲ್ಲೇಲೂಯ. In Adam. ಆದಾಮನು ಹೇಳಿ ನಿದ್ರೆ ಮಾಡ್ತಾ ಇದ್ದಾನೆ. In Christ. ಯೇಸುವಿನಲ್ಲಿ കത്തുന്നില്ല. ക്രൈസ്റ്റിലായിട്ടും കത്തുന്നില്ല. ಯೇಸುವಿನಲ್ಲಿ ಯಾರು ಒತ್ತುತ್ತಾ ಇಲ್ಲ. ഹല്ലേലൂയ. 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 Then God says, ഇരുട്ടിൽ വെളിച്ചം ഉദിക്കട്ടെ. ನಂತರ ದೇವರು ಹೇಳಿದ್ರು ಬೆಳಕು ಉದಯಿಸಲಿ. ദൈവം പറയുന്നു ഇരുട്ടിൽ വെളിച്ചം ഉദിക്കട്ടെ. ದೇವರು ಹೇಳಿದ್ರು ಕತ್ತಲೆಯಲ್ಲಿ ಬೆಳಕು ಬರಲಿ. നീ യേശുവിലാണെന്ന് തിരിച്ചറിയുമ്പോൾ, ನೀನು ಯೇಸುವಿನಲ್ಲಿ ಇದ್ದೀ ಅಂತ ಗೊತ್ತಾಗುವಾಗ മരിച്ചവരുടെ ഇടയിലെ കിടപ്പ് നിർത്തും. ಮರಣಗೊಂಡವನೇ ನೀನು ನಿದ್ರೆ ಮಾಡುವುದು ನಿಲ್ಲಿಸು. ജീവിച്ചെഴുന്നേറ്റ് പ്രകാശിക്കും. ಜೀವಂತವಾಗಿ ಬೆಳಗು. ഹല്ലേലൂയ. 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 ഉറങ്ങാൻ വിളിച്ചതല്ല, പ്രകാശിക്കാൻ വിളിച്ചതാന്ന് പറ. ನಿದ್ರೆ ಮಾಡಲು ಕರೆದಿರುವುದಲ್ಲ, ಬೆಳಗಲು ಕರೆಯಲ್ಪಟ್ಟಿದ್ದೀ ಅಂತ ಹೇಳು. നിന്നെ മരിച്ചവരുടെ ഇടയിൽ കിടന്ന് ഉറങ്ങാൻ വിളിച്ചതല്ല. ಸತ್ತವರಾಗಿ ನಿದ್ರೆ ಮಾಡ್ಲಿಕ್ಕಲ್ಲ ನಿನ್ನನ್ನು ಕರೆದಿರುವುದು, പ്രകാശിക്കാൻ വിളിച്ചതാണ്. ಬೆಳಗಲಿಕ್ಕಾಗಿ ಕರೆದಿದ್ದಾರೆ. ഹല്ലേലൂയ. ಹಲ್ಲೇಲೂಯ. ഒരാളെ തട്ടി വിളിച്ച് പറ, നീ മരിച്ചവരുടെ ഇടയിൽ കിടന്ന് ഉറങ്ങാൻ വിളിച്ചതല്ല. ಒಬ್ಬರನ್ನು ತಟ್ಟುತ್ತಾ ಹೇಳಿ, ಸತ್ತವರ ಮಧ್ಯದಲ್ಲಿ ನಿದ್ರೆ മരിച്ചവരുടെ ഇടയിൽ ಮಾಡ್ಲಿಕ್ಕಲ್ಲ, കിടന്ന് ഉറങ്ങാൻ വിളിച്ചതല്ല. ಸತ್ತವರ ಮಧ್ಯದಲ್ಲಿ ನಿದ್ರಿಸಲಿಕ್ಕಲ್ಲ ನಿನ್ನನ್ನು ಕರೆದಿರುವುದು, ജീവിച്ചെഴുന്നേൽക്കാൻ വിളിച്ചതാണ്. ಜೀವಂತವಾಗಿ ಎದ್ದೇಳಲು ಕರೆಯಲ್ಪಟ್ಟಿದೆ. കൈയടിച്ച് സ്തുതിച്ചേ. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ഹല്ലേലൂയ. ಹಲ್ಲೇಲೂಯ. ഹല്ലേലൂയ. ഹല്ലേലൂയ. ಹಲ್ಲೇಲೂಯ. 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 ನೋಡಿ ನೋಡಿ, ಯೇಸುವೇ ಯೇಸುವೇ, ಕರೀರಿ ಕರೀರಿ. നീ ഒന്ന് ഉണര്. ನೀನೊಮ್ಮೆ ಎಚ್ಚೆತ್ತುಕೋ. ഉണര്. ಎಚ್ಚೆತ್ತುಕೋ. ഉണരുക. 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 ಯೇಸುವೇ ಯೇಸುವೇ. Jesus want to shine. ಯೇಸುವೇ ಯೇಸುವೇ ಯೇಸುವೇ. അവന് നിന്റെ മേൽ പ്രകാശിക്കണം. ಯಾವಾತನು ಇಂದು ನಿನ್ನಲ್ಲಿ അവന് ಬೆಳಗಬೇಕು. നിന്റെ മേൽ പ്രകാശിക്കണം. ಆತನು ನಿನ್ನಲ್ಲಿ ಬೆಳಗಬೇಕು. ഹല്ലേലൂയ. Hallelujah. Hallelujah. ಹಲ್ಲೇಲೂಯ. 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 ഹല്ലേലൂയ. He is the light. ಆತನೇ ಬೆಳಕು. You are the candle. ನೀನು ಮೇಣದ ಬತ್ತಿ, ದೀಪ. അവനാണ് വെളിച്ചം. ಅವನು ಬೆಳಕು, നീ ദീപ. ನೀನು ದೀಪ. വെളിച്ചം നിന്റെ മേൽ വരികയാണ്. ಬೆಳಕು ನಿನ್ನ ಮೇಲೆ ಬರುತ್ತದೆ. ഹല്ലേലൂയ. ಹಲ್ಲೇಲೂಯ. ഇപ്പൊ ഇത് ഇരിക്കുന്ന എവിടെ? ಈಗ ಇದು ಇರುವುದೆಲ್ಲಿ? കട്ടിൽ കീഴെ. ಅದು ಮಂಚದ ಮೇಷಕ್ಕಡಿ. ಅಡಿಯಲ್ಲಿ, ಮೇಜಿನಡಿಯಲ್ಲಿ. കത്തുമ്പോഴോ? ನೋಡಿ, ಇಲ್ಲಿ ಉರಿಯುವಾಗ മേശയ്ക്ക് മേലെ. ಮೇಜಿನ ಮೇಲೆ. ഹല്ലേലൂയ. ಹಲ್ಲೇಲೂಯ. ഇതാണ് when Jesus shines on you. ಯೇಸು ಸ್ವಾಮಿ ನಿನ್ನಲ್ಲಿ ಬೆಳಗುವಾಗ, യേശു നിന്റെ മേൽ കത്തുമ്പോൾ ಯೇಸು ನಿನ್ನಲ್ಲಿ ಬೆಳಗುವಾಗ നീ യോഗ്യനായി മാറും. ನೀನು ಯೋಗ್ಯನಾಗಿ ಮಾರ್ಪಡುತ್ತಿ. അല്ലെങ്കിൽ നീ കട്ടിലിനടി ഇരിക്കും. ಅಲ್ಲದಿದ್ರೆ ನೀನು ಮಂಚದ ಅಡಿಯಲ್ಲೇ ಇರುತ್ತಿ. ഹല്ലേലൂയ. ಹಲ್ಲೇಲೂಯ. Jesus is shining on you. ಯೇಸು ನಿನ್ನಲ್ಲಿ ಬೆಳಗಬೇಕು. ഇങ്ങനെ പറ, ഇങ്ങനെ എന്നോട് ചേർന്ന് കരമുയർത്തി പറ. ಎಲ್ಲರೂ ಕೈಯನ್ನು ಎತ್ತಿ ಹಿಡಿದುಕೊಂಡು ಹೇಳಿ, കർത്താവായ യേശുവേ, ಕರ್ತನಾದ ಯೇಸುವೇ, ഞാൻ വിശ്വസിക്കുന്നു. ನಾನು ನಂಬುತ್ತಿದ್ದೇನೆ. വെളിച്ചം പ്രകാശിക്കട്ടെ. ಬೆಳಕು ಬೆಳಗಲಿ. എന്റെ ദൈവം എന്നെ ನನ್ನ പ്രകാശിപ്പിക്കുകയാണ്. ದೇವರು ನನ್ನನ್ನು ಬೆಳಗಿಸಲಿ. ഹല്ലേലൂയ. ಹಲ್ಲೇಲೂಯ. 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 ಗಟ್ಟಿಯಾಗಿ ಸ್ತುತಿಸಿರಿ. ಹಲ್ಲೇಲೂಯ. ಹಲ್ಲೇಲೂಯ. ಯೇಸುವೇ ಯೇಸುವೇ. രണ്ട് സിന്ദൂരവും പൊട്ടും വെച്ച ആള് സൗഖ്യമാണ്. ಯೇಸುವೇ ಯೇಸುವೇ. ನೋಡಿ, അവര് സൗഖ്യമാണ്. ಅವಳಿಗೆ ಆ ಹಣೆಯಲ್ಲಿ ಸಿಂಧೂರ ಹಾಕಿರುವ ಅಮ್ಮನಿಗೆ ಸೌಖ್ಯ ಸಿಗ್ತಾ ಇದೆ. ನಿನಗೆ ಸೌಖ್ಯ. അവര് സൗഖ്യമാണ്. ನಿನಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಗಟ್ಟಿಯಾಗಿ ಸ್ತುತಿಸಿರಿ. ಹಲ್ಲೇಲೂಯ. ಹಲ್ಲೇಲೂಯ. അവര് സൗഖ്യമാണ്. ನಿನಗೆ ಸೌಖ್ಯ ಸಿಗುತ್ತಾ ಇದೆ. ഹല്ലേലൂയ. ഹല്ലേലൂയ. വിളിച്ചോ വിളിച്ചോ. യേശുവേ യേശുവേ എന്ന് കരയൂ. യേശുവേ. 12 വർഷം പഴകിയ ആസ്മകൾ അഴിഞ്ഞു മാറി. ആസ്മ 12 ವರ್ಷಗಳಿಂದ ನಿನಗೆ ಅಸ್ತಮ ರೋಗ ಇತ್ತು. ഹല്ലേലൂയ. ಈಗ ಸೌಖ್ಯ ഹല്ലേലൂയ. ಸಿಗ್ತಾ ಇದೆ. ഹല്ലേലൂയ. ഹല്ലേലൂയ. അവര് സൗഖ്യമാവുക. ನಿನಗೆ ಸೌಖ್ಯ ಸಿಗುತ್ತಾ ಇದೆ. 12 ವರ್ಷಗಳಿಂದ ಅಸ್ತಮ ರೋಗಕ್ಕೆ ಸೌಖ್ಯ.
ಹೌದಾ 12 ವರ್ಷಗಳಿಂದ ಅಸ್ತಮ ರೋಗ ಇತ್ತು. ಅಸ್ತಮ ದಮ್ಮಿನ ಕೈ ಅದು ನಿನ್ನಿಂದ ಬಿಟ್ಟು ಹೋಗ್ತಾ ಇದೆ. ಅದು ನಿನ್ನಿಂದ ಬಿಟ್ಟು ಹೋಗ್ತಾ ಇದೆ. ഈ നിമിഷം യേശുവേ എന്ന് വിളിക്കുക. ഈ നിമിഷം യേശുവേ എന്ന് കരയൂ. അവരുടെ ഒരു വശം തളർന്നിട്ടുണ്ട്. ನಿನ್ನ ಒಂದು ಭಾಗ ಬಲಹೀನವಾಗಿದೆ. ഏത് വശമാണ്? ಅದು ಯಾವ ಭಾಗ? ಎಡಭಾಗ, ಎಡತೆ ವಶ. അവരോട് ചോദിക്കുക, ഒരു വശം തളർന്നിട്ടുണ്ട്, അത് ഏത് വശമാണെന്ന് ചോദിക്കുക. ನೋಡು, ನಿನ್ನ ಒಂದು ಭಾಗ ಬಲಹೀನವಾದ ಆಗಿದೆ, ಅದು ಯಾವ ಭಾಗ? ಎಡಭಾಗ. ಎಡಭಾಗ. ഇപ്പൊ നീ സൗഖ്യമാണ്. ಈಗ ನಿನಗೆ ಸೌಖ್ಯ ಸಿಗ್ತದೆ. ഹല്ലേലൂയ, 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 ഹല്ലേലൂയ. ഉറങ്ങുന്നവരുടെ ഇടയിൽ നിന്ന് ഉണരുക. നിദ്ര ಮಾಡುವವರ ಮಧ್ಯದಿಂದ ಎಚ್ಚೆತ್ತುಕೋ. ഹല്ലേലൂയ. ക്രിസ്തു നിന്നിൽ പ്രകാശിക്കും. യേശു ನಿನ್ನಲ್ಲಿ ಬೆಳಗುವರು. ക്രിസ്തു നിന്നിൽ പ്രകാശിക്കും. യേശു ನಿನ್ನಲ್ಲಿ ಬೆಳಗುವರು. ಎಲ್ಲರೂ ಕರೀರಿ ಯೇಸುವೆ, ಯೇಸುವೆ, ಯೇಸುವೆ. ಜೋರಾಗಿ ಕರೀರಿ ಯೇಸುವೆ, 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 ಯೇಸುವೆ. കാലിലേക്ക് ഭയങ്കരമായ ശക്തി ഇറങ്ങി. ನೋಡಿ, ನಿನ್ನ ಕಾಲಿಗೆ ದೇವರ ಶಕ್ತಿ ನಿನ್ನ ಕಾಲಿಗೆ ದೇವರ ಶಕ್ತಿ ಇಳಿದು ಬರ್ತಾ ಇದೆ. ಯೇಸುವೇ ಎಂದು ವಿളിച്ചു. ನೀನು ಯೇಸುವೆ ಎಂದು ಜೋರಾಗಿ ಕರೆಯು. അച്ഛാ, വായിക്കകത്തേക്ക് കർത്താവിന്റെ ശക്തി ഇറങ്ങി വരുന്നു. ಬಾಯಿಯ ಒಳಗಡೆ ದೇವರ ಶಕ್ತಿ ಈಗ ಬರ್ತಾ ಇದೆ. ನಿಮ್ಮ ಬಾಯಿಯ ಒಳಗಡೆ, വായിക്കകത്ത് കർത്താവിന്റെ ശക്തി. ನೋಡಿ, ನಿಮ್ಮ ಬಾಯಿಯ ಒಳಗಡೆ ದೇವರ ಶಕ್ತಿ ಬರ್ತಾ ಇದೆ. ಬಾಯಿಯ ಒಳಗಡೆ, ನಿಮ್ಮ ಬಾಯಿಯ ಒಳಗಡೆ ಏನಾಯ್ತು? ಬಾಯಿಯ ಒಳಗಡೆ ಕ್ಯಾನ್ಸರ್. ಕ್ಯಾನ್ಸರಾ? ಬಾಯಿಯ ಒಳಗಡೆ ಕ್ಯಾನ್ಸರ್ ಇದೆ. ಓ ಮೈ ಗಾಡ್, ಇಪ್ಪ ಸೌಖ್ಯವಾಗುವುದು. ಈಗ ನಿಮಗೆ ಸೌಖ್ಯ ಸಿಗ್ತಾ ಇದೆ. ಬಾಪಾ, ಬನ್ನಿ ಬನ್ನಿ ಬಾಬಾ. ಎಲ್ಲರೂ ಯೇಸುವೆ ಎಂದು ಕರೀರಿ. ಸೌಖ್ಯ ಬೇಕಾದವರೆಲ್ಲ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿ ಎಲ್ಲರನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. ഹല്ലേലൂയ, 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 ഹല്ലേലൂയ. പരിശുദ്ധാത്മാവേ ഇറങ്ങി വരണമേ ഈ നിമിഷത്തിൽ. ದೇವರ ಶಕ್ತಿ ಇಳಿದು ಬರಲಿ. ഹല്ലേലൂയ, ഹല്ലേലൂയ. ಗುರುಗಳಿಂದ ಬ್ಲೆಸ್ಸಿಂಗ್ ತೆಗೆದುಕೊಳ್ಳಿ. ബ്ലെസ്സിംഗ് മേടിച്ചു, ബ്ലെസ്സിംഗ് മേടിച്ചു. ನೋಡಿ, ಬಾಯಿಯ ಒಳಗಡೆ ದೇವರು ಮುಟ್ಟಿದ್ದಾರೆ. ದವಡೆಯಲ್ಲಿ, ಬಾಯಿಯ ಒಳಗಡೆ ದವಡೆಯಲ್ಲಿ ಕ್ಯಾನ್ಸರ್ ರೋಗ. ഹല്ലേലൂയ, ಹಲ್ಲೆಲೂಯ, ಹಲ್ಲೆಲೂಯ. കർത്താവ് കാണിച്ചോണേ. ಯೇಸು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ. അവർക്ക് സൗഖ്യം കിട്ടുന്നു. ಅಲ್ಲಿ ಇನ್ನೊಂದು ಸೌಖ್ಯ. ഓടി വാ. ಬಾಮ ಬಾ. ഈ കാല ಯಾವ ಕಾಲ? ಎಡಗಾಲ. ಎಡಗಾಲ. എത്ര വർഷമായി? ಎಷ್ಟು ವರ್ಷಗಳಿಂದ? ಡ್ಯೂಟಿಗೆ ಹೋಗಿ ಬರುವ. ಅಲ್ಲ, ಎಷ್ಟು ವರ್ಷಗಳಿಂದ? 12 ವರ್ಷಗಳಿಂದ ಎಡಗಾಲಿಗೆ ಡ್ಯೂಟಿ. ಕಾಲು ಜಾರಿ ಬಿದ್ದಿದ್ದೀರಿ. 12 ವರ್ಷമായിട്ട് തെന്നി വീണിട്ട് 12 ವರ್ಷಗಳಿಂದ ನೋವಿತ್ತು. ഹല്ലേലൂയ, 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 ഹല്ലേലൂയ. 12 വർഷമായി. 12 ವರ್ಷ ഹല്ലേലൂയ. തെന്നി വീണതാ. ಜಾರಿ ಬಿದ್ದದ್ದು. ഇവരവിടെ ഇരുന്നപ്പോ ಇವಳು ಅಲ್ಲಿ ಕುಳಿತಿದ್ದಾಗ പെട്ടെന്ന് ഉണരുക. ಬೇಗನೆ ಎಚ್ಚೆತ್ತುಕೋ ಅಂದ್ರು ದೇವರು. ക്രിസ്തു പ്രകാശിക്കുക. ಯೇಸು ನಿನ್ನಲ್ಲಿ ಬಂದು ಬೆಳಗಿದರು. ക്യാൻഡിലിന്റെ മേളിൽ വെളിച്ചം കത്തുന്ന പോലെ. ನೋಡಿ, ಈ ಮೇಣದ ಬತ್ತಿಯಲ್ಲಿ ಬೆಳಕು ಉರಿಯುವ ಹಾಗೆ ನಿನ್ನ ಮೇಲೆ യേശു പ്രകാശിക്കും. ಯೇಸು ಬಂದು ಬೆಳಗಿದರು. യേശു പ്രകാശിക്കുമ്പോൾ, ಯೇಸು ಬೆಳಗುವಾಗ ಸೌಖ್ಯ ಬಂತು. 12 വർഷം. 12 ವರ್ಷ. എനിക്കറിയില്ല ഇവരെ. ನೀನು ಯಾರು ಅಂತ ಇವರಿಗೆ ಗೊತ್ತಿಲ್ಲ. ഇവര് അവിടെ ഇരുന്നപ്പോ ಇವಳು ಅಲ್ಲಿ ಕುಳಿತಿದ್ದಾಗ ഇവരെ വിളിക്കാൻ പറഞ്ഞു. അതുകൊണ്ടാ വിളിച്ചത്. ಇವಳನ್ನು ಕರೆಯು ಎಂದು ದೇವರು ಹೇಳಿದ್ರು. ಆದ್ದರಿಂದ ಕರೆದದ್ದು. ಗುರುಗಳಿಂದ ಓಡೋಗಿ ಎಲ್ಲರೂ ಸ್ತುತಿಸಿರಿ. ಯೇಸುವೇ, ಯೇಸುವೇ, ಜೋರಾಗಿ ಸ್ತುತಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ, ಯೇಸುವೇ, ಎಲ್ಲರೂ ಗಟ್ಟಿಯಾಗಿ ಸ್ತುತಿಸಿರಿ. ಕರೀರಿ ಯೇಸುವೇ, ಯೇಸುವೇ ಎಂದು ಕರೀರಿ. ಯೇಸುವೇ ಎಂದು ಕರೀರಿ. ದವಡೆಯ ಒಳಗಡೆ ಎಲ್ಲರೂ ಇಲ್ಲಿ ನೋಡಿ. ದವಡೆಯ ಒಳಗಡೆ ಕ್ಯಾನ್ಸರ್ ರೋಗ ಇತ್ತು. ದವಡೆಯ ಒಳಗಡೆ I cannot eat. കഴിക്കത്തില്ല. ಏನು ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. Only liquid. ಲಿಕ್ವಿಡ್ ಮಾತ್ರ ಕುಡಿಲಿಕ್ಕೆ ಆಗ್ತಾ ಇತ್ತು. ಏನು ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ.
It is burning because of the cancer. Chemo injections. Chemotherapy. When മരിച്ചവരുടെ ഇടയിൽ നിന്ന് കർത്താവ് എഴുന്നേൽപ്പിക്കുകയും ಸತ್ತವರ ಮಧ್ಯದಿಂದ ದೇವರು ನಿಮ್ಮನ್ನು ಎಬ್ಬಿಸಿದ್ದಾರೆ. ഹല്ലേലൂയ 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 ഹല്ലേലൂയ. Give thanks to the Lord. Give thanks to the Lord. Pray for him. Pray for him. ಎಲ್ಲರೂ ಪ್ರಾರ್ಥನೆ ಮಾಡಿ. ಇವರಿಗೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿ. ಯೇಸುವೇ ಹಲ್ಲೆಲೂಯ 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 ಹಲ್ಲೆಲೂಯ. Somebody got eye nerve problem. ಕಣ್ಣಿಗೆ nerve ನೋಡಿ, ಕಣ್ಣಿನ ನರಕ್ಕೆ ತೊಂದರೆ ಇರುವ eye nerve problem. ಕಣ್ಣಿನ ನರಗಳಿಗೆ ತೊಂದರೆ ಇರುವವರು ಯಾರೋ ಇಲ್ಲಿ ಇದ್ದಾರೆ. ಕಣ್ಣಿನ ನರಕ್ಕೆ ಕಣ್ಣಿದೆಯಲ್ವಾ, ಎರಡು സൗഖ്യം കിട്ടുന്നു. ನಿಮಗೆ ಸೌಖ್ಯ ಸಿಕ್ಕಿದೆ ನೋಡಿ. ಕಣ್ಣಿನ ഉണരുക, ಎಚ್ಚೆತ್ತುಕೋ. yes, ಹೌದು. light is coming. ಲೈಟ್, ಬೆಳಕು ಬಂತು ಕಣ್ಣಿಗೆ. light is coming. ಬೆಳಕು ಬಂತು ನಿಮಗೆ. light is coming. ಬೆಳಕು ಬಂತು ನಿಮ್ಮ ಮೇಲೆ. മരിച്ചവരുടെ ഇടയിൽ നിന്ന്, ഉറങ്ങുന്നവരുടെ ഇടയിൽ നിന്ന് എഴുന്നേൽക്കുക. ಸತ್ತವರ ಮಧ್ಯದಿಂದ, ನಿದ್ರಿಸುವವರ ಮಧ್ಯದಿಂದ ಎದ್ದೇಳು. ഹല്ലേലൂയ 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 ഹല്ലേലൂയ. Powerful anointing of the Lord is moving into this. ಶಕ್ತಿಯುತವಾಗಿ ದೇವರ ಅಭಿಷೇಕ ಇಲ್ಲಿ ಎಲ್ಲ ತುಂಬಿ ನಿಂತಿದೆ. ಎಲ್ಲರ ಬಳಿಗೂ ದೇವರು ಬರ್ತಾ ಇದ್ದಾರೆ. ಎಲ್ಲರೂ ಕರೆದು ಪ್ರಾರ್ಥನೆ ಮಾಡಿ. ಯಾರದ್ದು ಬೆರಳು ಬಗ್ಗಿಕೊಂಡಿದೆ, ಬೆರಳು ಬಗ್ಗಿಕೊಂಡಿದೆ, ಯಾರೋ ಅಂತವ್ರು ಇಲ್ಲಿ ಇದ್ದಾರೆ. ಅವರಿಗೆ ದೇವರು ಸೌಖ್ಯ ಕೊಟ್ಟಿದ್ದಾರೆ. ಅದು ನಿವರುന്നു. ಆ ಬೆರಳು ನೆಟ್ಟಗಾಗಿದೆ. ಯೇಸುವಿನ ನಾಮದಲ್ಲಿ ಆ ಬೆರಳು ನೆಟ್ಟಗಾಗಲಿ. ನೆಟ್ಟಗಾಗಿದೆ. ಬೆರಳು ನೆಟ್ಟಗಾಗಿದೆ. ಬನ್ನಿ. ಎಲ್ಲರೂ ಸ್ತುತಿಸುತ್ತ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ಯೇಸುವೇ ಹಲ್ಲೆಲೂಯ ಹಲ್ಲೆಲೂಯ. ಯೇಸುವೇ ಕರೀರಿ, ಯೇಸುವೇ ಅಂತ ಕರೀರಿ. ಎಲ್ಲರೂ ಕರೆದು. ಅವಳ ಬೆರಳು ನೆಟ್ಟಗಾಗಿದೆ ನೋಡಿ. ಅವಳ ಬೆರಳು ನೆಟ್ಟಗಾಗಿದೆ, ಬಗ್ಗಿಕೊಂಡಿತ್ತು. ನೀವು ಮಗಳ, ಇವರ ಮಗಳು. ಬನ್ನಿ. ಈ ಬೆರಳು ನೋಡಿ, ಮಧ್ಯದ ಬೆರಳು ಬಗ್ಗಿಕೊಂಡಿತ್ತು, ಅದು ಬಗ್ಗಿಕೊಂಡಿತ್ತು ನೋಡಿ. ನೆಟ್ಟಗಾಗಿದೆ. ಆಕ್ಸಿಡೆಂಟ್ ಆದದ್ದು. ಆಕ್ಸಿಡೆಂಟ್ ಆದ ಕೈ ಸರಿಯಾಗಿ ಆಕ್ಸಿಡೆಂಟ್ ಆಗಿ ಬೆರಳು ಬಗ್ಗಿಕೊಂಡಿತ್ತು. ಹಲ್ಲೆಲೂಯ ಹಲ್ಲೆಲೂಯ. ಮದರ್ Hallelujah. 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 കരീരി എല്ലാവരും യേശുവേ. അച്ഛാ, ഈ പുള്ളിക്കാരിക്ക് ആക്സിഡന്റ് ആയിട്ട് കൈ വളഞ്ഞു പോയതാ, ഇപ്പൊ നിവർന്നു. കാണിക്കേ. ಓಕೆ ಬ್ಲೆಸ್ಸಿಂಗ್ ತಗೊಳ್ಳಿ. ಗುರುಗಳ ಹತ್ರ ಹೋಗಿ. ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ഇവളുടെ ലൈഫിനെതിരെ പ്രാർത്ഥിക്കാൻ പറയുന്നു. ನಿನ್ನ ಜೀವಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. കുശവന്റെ കയ്യിൽ ഒരു പാത്രം ഉടഞ്ഞു പോയതുപോലെ, ಕುಂಬಾರನ ಕೈಯಲ್ಲಿರುವ ಒಂದು ಪಾತ್ರೆ ಒಡೆದು ಹೋದ ಹಾಗೆ
നിന്റെ പ്രതീക്ഷകൾ നഷ്ടപ്പെട്ടിരിക്കുന്നു. ನಿನ್ನ ಭರವಸೆಯೆಲ್ಲ ನೀನು ಕಳೆದುಕೊಂಡಿದ್ದೀಯ. കർത്താവിന് നീ വിലപ്പെട്ടവളാണ്. ನೀನು ದೇವರಿಗೆ ಬೆಲೆಯುಳ್ಳವಳಾಗಿದ್ದೀಯ. നീ ഇന്ന് ഉറങ്ങുന്നവരുടെ ഇടയിൽ നിന്ന് ഉണരുകയാണ്. ನೀನು ನಿದ್ರೆ ಮಾಡುವವರ ಮಧ್ಯದಿಂದ ಎಚ್ಚೆತ್ತುಕೊಂಡಿದ್ದೀ. കർത്താവ് നിന്നെ ഉണർത്തുകയാണ്. ದೇವರು ನಿನ್ನನ್ನು ಎಚ್ಚೆತ್ತುಕೊಳ್ಳಿಸಿದ್ದಾರೆ. നിന്റെ ജീവിതത്തെ ദൈവം അനുഗ്രഹിക്കുന്നു. ನಿನ್ನ ಬಾಳನ್ನು ದೇವರು ಆಶೀರ್ವದಿಸಿದ್ದಾರೆ. ಶಬರ ಹಲ 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 ಶಿರಿ ಆಟ 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 Hallelujah. വിവാഹ ജീവിതം തകർന്നു പോയ ಇವಳ ಕುಟುಂಬ ಜೀವನ, ಮದುವೆ, ವೈವಾಹಿಕ ಜೀವನ, ಎಂಗೇಜ್ಮೆಂಟ್ ಎಲ್ಲ. Oh Lord Jesus, hallelujah. Hallelujah. See the miracle of God. Holy Spirit is coming. Today, എല്ലാവരും എഴുന്നേറ്റ് നിൽക്കുക. ಕೂತ್ಕೊಳ್ಳಿಯಾ ಎದ್ದೇಳಿ, ಎದ್ದು ನಿಂತುಕೊಳ್ಳಿ, ನಿಂತುಕೊಳ್ಳಿ. Stretch your hand upon this. ಎಲ್ಲರೂ ಕೈಯನ್ನು ಮೇಲಕ್ಕೆತ್ತಿ ಇವಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಈ വീടിന് വേണ്ടി പ്രാർത്ഥിക്കുക. ಇವರ ಮನೆಗೋಸ್ಕರ ಪ್ರಾರ್ಥನೆ ಮಾಡಿ. ಯೇಸುವೇ 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 ಜೋರಾಗಿ ಸ್ತುತಿಸುತ್ತಾ ಪ್ರಾರ್ಥನೆ ಮಾಡಿ. ಯೇಸುವೇ 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 ಬೆರಳು ಚುರುಂಡು ಹೋಯದು ನಿವರ್ನು വരുന്നു. ನೋಡಿ, ಬೇರೆ ಯಾರದ್ದೋ ಕೈಯ ಬೆರಳು ಮುದುಡಿಕೊಂಡಿರುವುದು, ಬೆರಳು ನೆಟ್ಟಗಾಗ್ತಾ ಇದೆ. ಬೇರೆ ಯಾರದ್ದೋ ಕೈಯ ಬೆರಳು ಈ ರೀತಿ ಮುದುಡಿಕೊಂಡಿದೆ. ಆ ಕೈಯ ಬೆರಳು ಬಿಡಿಸಿ ನೋಡಿ, ಆ ಕೈಯ ಬೆರಳು ಈಗ ನೆಟ್ಟಗಾಗ್ತಾ ಇದೆ. ಯಾರು ಅವರು? നിങ്ങൾ ആ കൈ ഉയർത്തി സ്തുതിച്ചോ, ഇപ്പോൾ നിവർന്നു വരും. ನೀವು ಕೈ ಎತ್ತಿ ಸ್ತುತಿಸಿ, ಕೈಯ ಬೆರಳು ನೆಟ್ಟಗಾಗ್ತಾ ಇದೆ. ಅವರು ಯಾರು? ಯಾರದ್ದೋ ಕೈಯ ಬೆರಳು ಈ ರೀತಿ ಬೆರಳು ಮಗುಚಿದ್ದ ಯಾರೋ ಇದ್ದಾರೆ, ಅವರ ಕೈಯ ಬೆರಳು ಕೈ ಎತ್ತಿ ಸ್ತುತಿಸಿ. ಹೊರಗಡೆ ನಿಂತಿರುವವರಲ್ಲಿ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಅಲ್ಲಿಗ ಸೌಖ್ಯ ನಡೆಯುತ್ತಾ ಇದೆ. ಹೊರಗಡೆ ಕರೆಯಿರಿ. ಹೊರಗಡೆ ಗ್ರೌಂಡ್ ಅಲ್ಲಿ ನಿಂತಿರುವವರೇ ಎಂದು ಕರೆಯಿರಿ. ഇത് അത്ഭുതത്തിന്റെ നിമിഷമാണ്. ഇത് അത്ഭുതത്തിന്റെ നിമിഷം. ಇದು ಅದ್ಭುತದ ನಿಮಿಷ. ಇದು ಅದ್ಭುತದ ನಿಮಿಷ. ಅಲ್ಲಿ ಕುಳಿತುಕೋ. മനുഷ്യന്റെ കാലുകൾക്ക് ശക്തി വരും. ನಿಮ್ಮ ಕಾಲಿಗೆ ದೇವರು ಶಕ್ತಿ ಕೊಡ್ತಾ ಇದ್ದಾರೆ. ನಿಮ್ಮ ಕಾಲಿಗೆ അവർക്ക് കാലുകൾക്ക് ശക്തി കിട്ടും. ನಿಮ್ಮ ಕಾಲಿಗೆ ದೇವರು ಶಕ್ತಿ ಕೊಡ್ತಾ ಇದ್ದಾರೆ. എഴുന്നേറ്റ് നടക്കുക. ಅಮ್ಮ ನಡೆಯಮ್ಮ ನಡೆಯಮ್ಮ. ನಿಮ್ಮ ಕಾಲಿಗೆ ಶಕ್ತಿ ಬರ್ತದೆ. ನಡೆಯಮ್ಮ, ಹಿಂದಕ್ಕೆ ನಡೆ, ಹಿಂದಕ್ಕೆ ನಡೆ, ನಡೆ 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 ನಡೆ. അവരുടെ നട്ടലിനെ യേശു തൊടുന്നു. ಅವಳ ಬೆನ್ನಿನ ಎಲುಬನ್ನು ಯೇಸು ಮುಟ್ಟುತ್ತಿದ್ದಾರೆ. ಎಲ್ಲರೂ ಕರೀರಿ. ನಿಮ್ಮ ಬೆನ್ನಿನ ಎಲುಬಿಗೆನ್ನು ಯೇಸು ಸ್ವಾಮಿ ಗುಣಪಡಿಸ್ತಾ ಇದ್ದಾರೆ. ಎದ್ದೇಳಪ್ಪ, ಎದ್ದೇಳು ಎದ್ದೇಳು ಎದ್ದೇಳು, ಎದ್ದು ನಡೆ 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 ನಡೆ. ಯೇಸುವೇ ಯೇಸುವೇ, ಎಲ್ಲರೂ ಕರೀರಿ. ಯೇಸುವೇ 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 ಯೇಸುವೇ. ನಡೀರಿ ನಡೀರಿ ನಡೀರಿ. ಯೇಸುವೇ ಎಂದು ವಿಳಿಕೆ. ಯೇಸುವೇ ಎಂದು ಕರೆಯು. ಕರೀರಿ. ಯೇಸುವೇ ಎಂದು ಕರೀರಿ. ಬಾ 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 ಬಾ. ಅಚ್ಚನ അടുത്ത് പോയി മുട്ടുകുത്തിക്കോ. ಗುರುಗಳ ಹತ್ತಿರ ಹೋಗಿ ಮಂಡಿ ಊರು. ಓಡಿಸಲ್ಲ. ಗುರುಗಳ ಹತ್ತಿರ ಹೋಗಿ ಬ್ಲೆಸ್ಸಿಂಗ್ ತಗ, ಮೊಣಕಾಲು ಊರಿ ಬ್ಲೆಸ್ಸಿಂಗ್ ತೆಗೆದುಕೋ. ಶಿವೇ 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 ಶಿವೇ. ಎಲ್ಲರೂ ಜೋರಾಗಿ ಕರೀರಿ. ಶಿವೇ 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 ಶಿವೇ.
യേശുവേ 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 യേശുവേ. ഒരുപാട് സൗഖ്യങ്ങൾ നടന്നുകൊണ്ടിരിക്കുന്നു. യേശു സ്വാമി അനേകರಿಗೆ സൗഖ്ಯ ಕೊಡ್ತಾ ಇದ್ದಾರೆ. ഇപ്പൊ വാ തുറന്ന് വിളിക്കുക, യേശുവേ 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 എല്ലാവരും കരയിരി യേശുവേ 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 കരയിരി യേശുവേ Hallelujah, 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 hallelujah. യേശുവേ യേശുവേ യേശು ನೋಡಿ ಪ್ರತಿಯೊಬ್ಬರನ್ನು ಮುಟ್ಟುತ್ತಾ ಇದ್ದಾರೆ. ಕರೀರಿ ಯೇಸುವೇ ಅಂತ ಕರೆಯು, ಯೇಸುವೇ ಅಂತ ಕರೆಯು. ಆ ಹುಡುಗಿಯನ್ನು ಯೇಸುವೇ ಯೇಸುವೇ നിന്റെ മേൽ വെളിച്ചം വരുന്നുണ്ട്. ನಿನ್ನ ಮೇಲೆ ಬೆಳಕು ಬರುತ್ತಾ ಇದೆ. ലൈറ്റ് നിന്റെ മേൽ വരുന്നുണ്ട്. ನಿನ್ನ ಮೇಲೆ ಬೆಳಕು ಬರುತ್ತಾ ಇದೆ. ആ മകൾക്ക് അവിടെ കിട്ടുന്നുണ്ട്. ಆ ಮಗಳ ಮೇಲೆ ಬೆಳಕು ಬರುತ್ತಾ ಇದೆ. ಯೇಸುವೇ ಯೇಸುವೇ broken broken family ലൈഫിനെതിരെ പ്രാർത്ഥിക്കാൻ പറയുന്നു. ಒಡೆದು ಹೋದ ಕುಟುಂಬ ನಡೆಸುವವರಿಗೆ ಎದುರಾಗಿ ಪ್ರಾರ್ಥನೆ ಮಾಡಿ ಅಂತ ದೇವರು ಹೇಳ್ತಾ ಇದ್ದಾರೆ. ഹല്ലേലൂയ 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 യേശുവേ 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 Hallelujah, hallelujah, hallelujah. ಒಡೆದು ಹೋದ ಸಂಬಂಧಗಳು ಸರಿಯಾಗ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ದೇವರು ಹೇಳ್ತಾ ಇದ್ದಾರೆ. broken relationshipനെതിരെ പ്രാർത്ഥിക്കാൻ പറയുന്നു. ಒಡೆದು ಹೋದ ಸಂಬಂಧಕ್ಕೆ ಎದುರು ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಹೇಳ್ತಾ ಇದ್ದಾರೆ ದೇವರು. Hallelujah, 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 hallelujah. യേശുവേ യേശുവേ പരിശുദ്ധാത്മാവേ പരിശുദ്ധാത്മരേ യേശുവേ 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 യേശുവേ. നിങ്ങൾ നിങ്ങളുടെ ശരീരത്തെ കൈവച്ചോ, അവിടെ സൗഖ്യം ഉണ്ടാവും. ನೀನು ನಿನ್ನ ಶರೀರದ ಮೇಲೆ ಕೈ ಇಟ್ಟುಕೋ, ಅಲ್ಲಿ ಸೌಖ್ಯ ಸಿಗುತ್ತದೆ. അവിടെ സൗഖ്യം ഉണ്ടാവും. ಅಲ್ಲಿ ಸೌಖ್ಯ ಬರುತ್ತದೆ. അവിടെ സൗഖ്യം ഉണ്ടാവും. ಅಲ್ಲಿ ಸೌಖ್ಯ ಬರುತ್ತದೆ. അവർക്ക് വേണ്ടി പ്രാർത്ഥിച്ചു, അവരെ സൗഖ്യമായിക്കൊണ്ടിരിക്കുന്നു. ನೋಡಿ, ಇವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವಳಿಗೆ ಸೌಖ್ಯ ಸಿಗ್ತದೆ. വെള്ള 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 ಆ ಬಿಳಿ ಶಾಲ್ ಹಾಕಿರುವಂತ ಅವಳು ನಿನಗೋಸ್ಕರ ರೆಡ್ ಶಾಲ್ ಬಿಳಿ ಚೂಡಿದಾರ ಹಾಕಿರುವ ನಿನಗೆ ದೇವರು ಸೌಖ್ಯ ಕೊಡ್ತಾ ಇದ್ದಾರೆ. ನೀನು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಸುವೇ 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 ಸುವೇ. ಎಲ್ಲರೂ ಕರೀರಿ ಯೇಸುವೇ 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 യേശുവേ യേശുവേ. നമ്മൾ ആ ഭൂതം പോകാൻ വേണ്ടി പ്രാർത്ഥിച്ചവളുടെ പുറകെ നിൽക്കുന്ന ആ ചേട്ടൻ സൗഖ്യമായിക്കൊണ്ടിരിക്കുന്നു. ನೋಡಿ ആർക്കാ നമ്മൾ ഇവിടെ പെൺകുഞ്ഞുങ്ങളുമായിട്ട് വന്നില്ലേ, രണ്ട് പിള്ളേര്. ನೋಡಿ ನೋಡಿ ಬೆಳಿಗ್ಗೆ ಬಂದ ಇಬ್ರು ಹೆಣ್ಣು ಮಕ್ಕಳ ಒಬ್ಬಳು ತಾಯಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವಲ್ಲ, ಅವಳ ಹಿಂದೆ ನಿಂತಿರುವ ಆ ಅಣ್ಣನಿಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಅವನಿಗೆ ಅವರಿಗೆ ಯೇಸು ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ. ಯೇಸು ನಿನ್ನನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. ಯೇಸುವೇ ಕರೆಯು, ಯೇಸುವೇ ಎಂದು ಕರೆಯು. ಯೇಸುವೇ 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 ಹಲ್ಲೆಲೂಯಾ ಯೇಸುವೇ 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 ಹಲ್ಲೆಲೂಯಾ 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 hallelujah 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 suve 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 hala 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 suve suve ಎಲ್ಲರೂ ಸ್ತುತಿಸುತ್ತಾ ಪ್ರಾರ್ಥನೆ ಮಾಡಿ. ಯೇಸುವೇ ಎಲ್ಲರೂ ಜೋರಾಗಿ ಸ್ತುತಿಸಿರಿ. ಯೇಸುವೇ 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 ಯೇಸುವೇ
കരേരി യേശുവേ 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 Receive strength. യേശുവേ Receive strength. യേശുവേ Hala, 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 hala. യേശുവേ ഹല്ലേലൂയ 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 യേശുവേ 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 ഇവിടെ ആർക്കോ ഒരാൾക്ക് പ്രഗ്നന്റ് ആണ്, പക്ഷെ ലാസ്റ്റ് സ്കാൻ റിപ്പോർട്ട് ഇസ് വെരി കോംപ്ലിക്കേറ്റഡ്. ആ ബേബിയെ കുഞ്ഞിനെ ടെർമിനേറ്റ് ചെയ്യണമെന്ന് ഡോക്ടർ പറഞ്ഞിരിക്കുകയാണ്. ആ കുടുംബത്തിന് വേണ്ടി ഇവിടെ നിന്ന് ആരോ പ്രാർത്ഥിക്കുന്നുണ്ട്. അവർക്ക് വലിയ അത്ഭുതം നടക്കുന്നു. ನೋಡಿ ಇಲ್ಲಿ ಯಾರೋ ಒಬ್ಬರು ಕ್ಯಾಮರಾ അവിടെ കൊടുക്കുക. ഇത് ലൈവില് സൗഖ്യം നടക്കേണ്ടതാണ്. ಇಲ್ಲಿ ಯಾರೋ ಒಬ್ಬಳು ಗರ್ಭಿಣಿಯಾಗಿದ್ದಾಳೆ. ಅವಳಿಗೆ ತುಂಬ ಗರ್ಭಾವಸ್ಥೆಯಲ್ಲಿ ತುಂಬ ತೊಂದರೆ ಇದೆ. ಆ ಮಗುವನ್ನು ಅಬೋರ್ಷನ್ ಮಾಡಿಸ್ಬೇಕು ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಆದರೆ ಈ ಗರ್ಭಿಣಿಯನ್ನು ಯೇಸು ಸ್ವಾಮಿ ಮುಟ್ಟಿ ಅವಳಿಗೂ ಅವಳ ಮಗುವಿಗೂ ಯಾವ ತೊಂದರೆ ಇಲ್ಲದೆ ಪೂರ್ಣವಾಗಿ ಸೌಖ್ಯ ಕೊಡ್ತಾ ಇದ್ದಾರೆ. ಜೋರಾಗಿ ಸ್ತುತಿಸಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ഇവിടെ ആരെങ്കിലും ആണോ പ്രാർത്ഥിക്കുന്നത്? ಇಲ್ಲಿ ಯಾರಾದರೂ ಆ ರೀತಿ ಗರ್ಭಿಣಿಯಾದವರು ಯಾರಾದರೂ ಇದ್ದೀರಾ? ಇಲ್ಲಿ ಇದ್ದೀರಾ ಅಥವಾ ಆ ರೀತಿ ಹೇಳಿ. ಆ ರೀತಿ ಗರ್ಭಿಣಿಯಾಗಿರುವಂಥ ಮಗಳು ಸೊಸೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವವರು ಅಥವಾ ಹೊರಗಡೆ ಈಚೆ ಎಲ್ಲಿಯಾದರೂ ಆ ರೀತಿ ಗರ್ಭಿಣಿಯಾಗಿ ಅವಳಿಗೂ ಮಗುವಿಗೂ ಹೊಟ್ಟೆಯಲ್ಲಿರುವ ಮಗುವಿಗೂ ತೊಂದರೆ ಇದೆ, ಆ ಮಗುವನ್ನು ಅಬೋರ್ಷನ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ರೀತಿ ಇದ್ದವರು, ಆ ರೀತಿ ಸೊಸೆ ಅಥವಾ ಮಗಳಿಗೋಸ್ಕರ ಎಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡುವವರು ಎಲ್ಲರೂ ಕೈ ಎತ್ತಿ ಹಿಡಿದು ಪ್ರಾರ್ಥನೆ ಮಾಡಿ. ಯೇಸುವಿನ ನಾಮದಲ್ಲಿ ಆ ಪ್ರೆಗ್ನೆನ್ಸಿ, ಆ ಗರ್ಭಾವಸ್ಥೆ ಅದರ ಅನುಗ್ರಹವಾಗಲಿ, ಅದೊಂದು ಆಶೀರ್ವಾದವಾಗಲಿ. ಯೇಸುವಿನ ನಾಮದಲ್ಲಿ അതിന്റെ മുമ്പിലുള്ള എല്ലാ തടസ്സങ്ങളും മാറിപ്പോട്ടെ. അല്ലിರುವ ಎಲ್ಲ ಅಡಚಣೆಗಳು നീಗಲಿ. ആരോഗ്യമുള്ള കുഞ്ഞ് പുറത്തു വരട്ടെ. ആരോഗ്യമുള്ള മകു ಹೊರಗಡೆ ಬರಲಿ. യേശു നാമത്തിൽ, യേശു നാമದಲ್ಲಿ, യേശു നാമത്തിൽ, യേശു നാമದಲ್ಲಿ അവർക്ക് വേണ്ടി പ്രാർത്ഥിച്ചവരെ സൗഖ്യമായിക്കൊണ്ടിരിക്കും. ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿ ಅವಳಿಗೆ സൗഖ്യമായിക്കൊണ്ടിരിക്കും. ಪ್ರಾರ್ಥನೆ ಮಾಡಿ ಸೌಖ್ಯ ಸಿಗ್ತದೆ. യേശുവിന്റെ കരം നിങ്ങളുടെ അടുക്കൽ വന്നു. ಯೇಸುವಿನ ಕೈ ನಿನ್ನ ಮೇಲೆ ಮುಟ್ಟಿದೆ. യേശുവേ എന്ന് വിളിച്ചു ಯೇಸುವೇ ಎಂದು ಕರೆದು ಪ್ರಾರ್ಥಿಸು. ഹല്ലേലൂയ 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 Hallelujah, 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 hallelujah. Hallelujah, 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 hallelujah. Sway, 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 sway. യേശുവേ 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 ഹല്ലേലൂയ 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 യേശുവേ യേശുവേ പ്രാർത്ഥನೆ ಮಾಡಿ യേശുവേ 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 നിങ്ങൾ സൗഖ്യമായിക്കൊണ്ടിരിക്കുന്നു. ಇವಳಿಗೂ ಸೌಖ್ಯ ಸಿಗ್ತಾ ಇದೆ. യേശുവേ ನಿನಗೀಗ ಸೌಖ್ಯ ಸಿಗ್ತಾ ಇದೆ. യേശുവേ 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 Call upon the name of Jesus.
ಎಲ್ಲರೂ ಯೇಸುವೇ ಎಂದು ಕರೀರಿ, ಯೇಸುವೇ ಎಂದು ಕರೆಯು. ಯೇಸುವೇ 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 ಯೇಸುವೇ. Hallelujah, hallelujah, hallelujah. ಯೇಸುವೇ 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 ಯೇಸುವೇ. ഇവിടെ ആരാണ് ഈ ഞാൻ ഈ നിൽക്കുന്നിടത്ത്, അന്നമ്മ നിൽക്കുന്നിടത്തല്ല, ഞാൻ നിൽക്കുന്നിടത്ത് ഇവിടെ അവരാണോ എന്ന് ചോദിക്കേ? പാൻക്രിയാസിന്റെ പ്രശ്നമുള്ളത് അവർക്കാണോ എന്ന് ചോദിക്കേ? ഇവിടെ ആരാ പാൻക്രിയാസിന്റെ പ്രശ്നം? ನೋಡಿ, ಆ ಬ್ರದರ್ ನಿಂತಿರುವಲ್ಲಿ, ಸಜಿತ್ ಬ್ರದರ್ ನಿಂತಿರುವಲ್ಲಿ ಪಾನ್ಕ್ರಿಯಾಸಿಸ್ ರೋಗ ಇದ್ದವರು ಯಾರು? ಅವರು ಕೈ ಎತ್ತಲಿ. ಪಾನ್ಕ್ರಿಯಾ ಬಾಮ ಬಾ, ಅವ್ರ ಹತ್ರ ಬೇಗ ಬಾ. 3 പേരുണ്ട്. ಅವ್ರು ಕರೀತಾರಲ್ವಾ? ಮೂವರಿಗೆ ಸೌಖ್ಯ ಸಿಕ್ಕಿದೆ. ಮೂವರಿಗೆ ಪಾನ್ಕ್ರಿಯಾಸಿಸ್ ರೋಗ ಇರುವ ಮೂವರನ್ನು ಯೇಸು ಗುಣಪಡಿಸಿದ್ದಾರೆ. ಎಷ್ಟು ವರ್ಷದಿಂದ ಇತ್ತು? 92 ಅಲ್ಲ, ಎಷ್ಟು ವರ್ಷಗಳಿಂದ ಇತ್ತು? 1992 ಸ್ಟಾರ್ಟ್. 1992ರಲ್ಲಿ ಸ್ಟಾರ್ಟ್ ಆಯಿತು ಅಂದ್ರೆ ಈಗ ಎಷ್ಟು ವರ್ಷ ಆಯಿತು? 93ರಲ್ಲಿ 93ರಲ್ಲಿ ಸ್ಟಾರ್ಟ್ ಆದದ್ದು. ಎಲ್ಲರೂ ಯೇಸುವೇ ಯೇಸುವೇ ಎಂದು ಕರೀರಿ, ಯೇಸುವೇ ಎಂದು ಕರೀರಿ. ಯಾರು ಬಾಯಿ ಮುಚ್ಚಿ ನಿಲ್ಬೇಡಿ. ಸೌಖ್ಯ ಬೇಕಾದವರೆಲ್ಲ ಕೂಗಿ ಕರೀರಿ, ಯೇಸುವೇ 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 ನೋಡಿ, ಇವಳಿಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ನೋಡಿ, ಯೇಸು ಸ್ವಾಮಿ ಗುಣಪಡಿಸ್ತಾ ಇದ್ದಾರೆ. ಯೇಸು ಇವಳನ್ನು ಗುಣಪಡಿಸ್ತಾ ಇದ್ದಾರೆ. ಬಾಮ ಬಾಮ ಇಸುವೆ 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 ಇಸುವೆ. ಅಲ್ಲಿ ನಿಂತ್ಕೋ, ಅಲ್ಲಿ ನಿಂತ್ಕೋ, ಅಲ್ಲಿ ನಿಂತ್ಕೋ. ಇಸುವೆ 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 ಇಸುವೆ. Touch, touch, touch. 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 Touch of the Lord. 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 She's receiving healing. Major healings are taking place. ನೋಡಿ, ಇಲ್ಲಿ ತುಂಬಾ ಮಂದಿಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. Everybody pray. ಅನೇಕರಿಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಯೇಸುವೇ ಎಂದು ವಿಳಿಸಿ ಎಲ್ಲರೂ ಪ್ರಾರ್ಥಿಸು. ಕರೀರಿ, ಯೇಸುವೇ ಎಂದು ಕರೀರಿ, ಕರೀರಿ. ಯೇಸುವೇ ಎಂದು ಕರೆಯು. ಬಾಮ ಬಾ 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 ಬಾ. ಯೇಸುವೇ ಎಂದು ಕರೆಯು, ಕರೆಯು, ಕರೆಯು. ಯೇಸುವೇ ಯೇಸುವೇ ಯೇಸುವೇ. ಯೇಸುವನ್ನು ನೋಡು. ಯೇಸುವೇ 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 ಎಂದು ಕರೆಯು. ಯೇಸುವೇ 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 ಯೇಸುವೇ. Touch. ಯೇಸುವೇ 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 ಯೇಸುವೇ. ಯೇಸುವೇ 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 ಯೇಸುವೇ. Aja 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 aja. Ah. 9 years of ulcer. 9 ವರ್ಷಗಳಿಂದ ಇದ್ದ ಬಂಧನ. 9 ವರ್ಷಗಳಿಂದ ಇದ್ದ ಬಂಧನ. ಶಿವೆ 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 ಶಿವೆ. Healing, 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 healing. Red one, red one, red one. Pray, 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 pray. Let me go inside. Come on, come on. You all are one family. One family. ನೀವೆಲ್ಲ ಒಂದೇ ಮನೆಯವರು. One family. ನೀವೆಲ್ಲ ಒಂದೇ ಮನೆಯವರು.
ಅವರು ನೀವೆಲ್ಲ ಒಂದೇ ಫ್ಯಾಮಿಲಿ, ಒಂದೇ ಮನೆಯವರು. ನೀವು ಎಷ್ಟು ಮಂದಿ ಬಂದಿದ್ದೀರಿ? 4 people. 4. ಡ್ಯಾಡಿ ಹತ್ತಿರಕ್ಕೆ ಬನ್ನಿ. ನೀವು ಗಂಡ ಹೆಂಡತಿ. Who is praying for a baby? ಯಾರು ಒಂದು ಮಗುವಿಗೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಕೈ ಎತ್ತಿ. ಅವರು praying for a baby? ಕೈ ಎತ್ತಿ. Jesus. ಮಗುವಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. Lord, you stretch your hand right now. Bless your daughter. Touch of the Lord. ನೀವು ಕೈ ಜೋಡಿಸಿ ಹಿಡಿದುಕೊಳ್ಳಿ. ನೀವು ಮನೆಯ ನೀವು 4 ಮಂದಿ ಕೈ ಜೋಡಿಸಿ ಹಿಡಿದುಕೊಳ್ಳಿ. 3 healings. 3 ಸೌಖ್ಯ ಈಗ ಸಿಗ್ತಾ ಇದೆ. You are also praying for baby. In front of you only I asked. ഇവരുടെ മുമ്പിൽ വെച്ചാ ഞാൻ ചോദിച്ചത് നിങ്ങൾ കുഞ്ഞിന് വേണ്ടി പ്രാർത്ഥിക്കുന്നുണ്ടോ? ನಿಮ್ಮ ಮುಂದೆನೇ ಕೇಳಿದ್ರು ಒಂದು ಮಗುವಿಗೋಸ್ಕರ ಪ್ರಾರ್ಥನೆ ಮಾಡುವರು ಯಾರು ಎಂದು. Jesus. Miracle the time I. ನೋಡಿ ನಿಮ್ಮಲ್ಲಿ ಅದ್ಭುತ ನಡೆಯುವ ಸಮಯವಿದು. Miracle. ಅದ್ಭುತ. Receive your touch. Receive your touch. Receive it. Receive it. Receive it. Somebody hold. ಕೆಳಗಡೆ ಮಲಗಿಸಿ. Let the miracle start. Let the miracle start tonight. ಯೇಸು ನಾಮದಲ್ಲಿ ಅದ್ಭುತ ಆರಂಭಿಸಲಿ. ಯೇಸುವಿನ ನಾಮದಲ್ಲಿ ಅದ್ಭುತ ಪ್ರಾರಂಭಿಸಲಿ. ಎಲ್ಲರೂ ಕೈ ನೀಡಿ ಪ್ರಾರ್ಥಿಸೋ. ಎಲ್ಲರೂ ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡಿ. ಯೇಸು ನಾಮದಲ್ಲಿ. ಯೇಸುವೇ 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 blessings. ಯೇಸುವೇ ಯೇಸುವೇ ಯೇಸುವೇ. Many people are receiving healing. ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. Jesus, Jesus, Jesus. Sister. It's a powerful healing. 23 years of sickness is living. 23 ವರ್ಷಗಳಿಂದ ಇವಳಲ್ಲಿ ಕಾಯಿಲೆ ಇತ್ತು. Get the blessing from the Father. You got it? ಗುರುಗಳಿಂದ ಬ್ಲೆಸ್ಸಿಂಗ್ ತಗೊಂಡಿದ್ರಾ? ಫಾದರ್ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. The whole family, 4 people. 4 ಮಂದಿ ಹೋಗಿ ಗುರುಗಳ ಹತ್ರ Go and ಬ್ಲೆಸ್ಸಿಂಗ್ get the ತಗೊಳ್ಳಿ. blessing from the Father. It's a miraculous touch. It's a miraculous touch of God. ಯೇಸುವೇ 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 ಎಲ್ಲರೂ ಸ್ತುತಿಸಿರಿ. ಯೇಸುವೇ 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 Miracles, miracles, miracles are coming. Miracles are coming on your way. Yeshua.
Some property issue, no? Some property issue. Can you ask? ಜಾಗದೇನಾದರೂ ತೊಂದರೆ ಇದೆಯಮ್ಮ? ಜಾಗಕ್ಕೆ ಸಂಬಂಧಪಟ್ಟ Yes. Jesus. Tell her that her miracle has started. The whole family is going to hear the good news of the baby. Hallelujah. Hallelujah. ಅಪ್ಪಚ್ಚನ ಕೊಚ್ಚನೆಯಕ್ಕೆ ವೆಚ್ಚ ಪಾಟು ಪಾಡಿ ಇರಿക്കും. ನೋಡಿ, ಮೊಮ್ಮಗುವನ್ನು ಇಟ್ಕೊಂಡು ಗೀತೆ ಆಡ್ಕೊಂಡು ಜೋಗಳ ಆಡ್ಕೊಂಡು ಮನೆಯಲ್ಲಿ ಕುಳಿತುಕೊಳ್ಬಹುದು ಅಂತ. Hallelujah. Hallelujah. വലിയ ബ്ലെസ്സിങ്. അത് എന്നോട് പറഞ്ഞു ഇവരെ ഫാമിലിയെ വിളിച്ച് പ്രാർത്ഥിക്കാം. അതാ എല്ലാരെയും വിളിച്ച് പ്രാർത്ഥിക്കാം. ದೊಡ್ಡ ಬ್ಲೆಸ್ಸಿಂಗ್. ದೇವರು ಹೇಳಿದ್ರು ನಿಮ್ಮ ಫ್ಯಾಮಿಲಿಯನ್ನೇ ಕರೆದು ಪ್ರಾರ್ಥನೆ ಮಾಡಿ ಅಂತ. ಅದಕ್ಕೆ Hallelujah. 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 What a blessing. Who is praying for job in your family? ನಿಮ್ಮ ಮನೆಯಲ್ಲಿ ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡುವವರು ಯಾರು? ಒಂದು ಕೆಲಸಕ್ಕೋಸ್ಕರ. They are in Bangalore praying for the job. That is also done. Hallelujah. Hallelujah. ಅದೋಡ ಪರ ನೋಡಿ, ಅವರಿಗೂ ಕೆಲಸ ಸಿಗ್ತದೆ. ಅವರೊಂದು ಕೆಲಸಕ್ಕೋಸ್ಕರ ಬ್ಯಾಂಗ್ಳೂರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರಿಗೂ ದೇವರು ಕೆಲಸ ಕೊಡ್ತಾ ಇದ್ದಾರೆ. Tell them to attend tomorrow's live. Okay. Tell them to attend tomorrow's live. ಆನ್ಲೈನ್ ಅಲ್ಲಿ ಇರ್ತದಲ್ವಾ ಬ್ಯಾಂಗ್ಳೂರ್, ಅವರಿಗೆ ಅಟೆಂಡ್ ಮಾಡ್ಲಿಕ್ಕೆ ಹೇಳಿ. 4 3 14 plus 3 17. Within 17 days offer letter will come. 17 ದಿನದ ಒಳಗಡೆ ಆಫರ್ ಲೆಟರ್ ಬರ್ತದೆ. Hallelujah. 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 Today is your day. ಇಂದು ನಿನ್ನ ದಿನ. അപ്പുറത്തെ ഗ്രൗണ്ടിൽ ഇരിക്കുന്നവരോട് കൂടെ പറ, അനമ്മ പോയി പറഞ്ഞിട്ട് വാ, അനമ്മ പോയി പറഞ്ഞിട്ട് വാ. കർത്താവിന്റെ മഹത്വം അവരുടെ അടുക്കൽ ഇറങ്ങി നിൽക്കുകയെന്ന് പറ. ಎಲ್ಲರೂ ಎഴുന്നേಟೆ, ಎಲ್ಲರೂ ಕುಳಿತವರೆಲ್ಲರೂ ಎದ್ದು ನಿಂತುಕೊಳ್ಳಿ. ದೇವರ ಮಹಿಮೆ ಹೊರಗಡೆ ನಿಂತಿರುವವರೇ, ದೇವರು ನಿಮಗೆ ಹೇಳಲಿಕ್ಕೆ ಹೇಳ್ತಾ ಇದ್ದಾರೆ, ದೇವರ ಮಹಿಮೆ ನಿಮ್ಮ ಮಧ್ಯದಲ್ಲಿ ಪ್ರಕಟವಾಗಿದೆ. ನೋಡಿ, ದೇವರು ನಿಮ್ಮ ಪ್ರತಿಯೊಬ್ಬರ ಬಳಿಗೆ ಬಂದು ನಿಮ್ಮನ್ನೆಲ್ಲ ಮುಟ್ಟಿ ಗುಣಪಡಿಸುತ್ತಾರೆ. ಎಲ್ಲರೂ ಯೇಸುವೇ ಎಂದು ಯಾರು ಕುಳಿತುಕೊಳ್ಬೇಡಿ. ಈ ಸಮಯದಲ್ಲಿ ಯೇಸುವೇ ಎಂದು ಕೂಗಿ ಕರೆದು ಪ್ರಾರ್ಥನೆ ಮಾಡಿ ಅಂತ ದೇವರು ಹೇಳಲಿಕ್ಕೆ ಹೇಳ್ತಾ ಇದ್ದಾರೆ. Lord Jesus, ಕರ್ತನಾದ ಯೇಸುವೇ, I believe in you. ನಾನು ನಿಮ್ಮನ್ನು ನಂಬುತ್ತಿದ್ದೇನೆ. You are the miracle worker. ನೀವೇ ಅದ್ಭುತವನ್ನು ಮಾಡುವವರು. You are the creator. ನೀವೇ ಸೃಷ್ಟಿಕರ್ತನು. Create something new in my life. You are the one. You are the one who creates everything. You are the one. You are the one. Creator and sustainer. What's your problem? I have a fracture in my leg. Both legs. You met with an accident? Met with an accident while I'm going by scooter. Oh, you were in your scooter. You met with an accident. After that? After that, I was admitted. Now, what is the problem? My right leg is, I cannot walk properly. You can't walk with your right leg. After this accident? Little bit I can walk, but not so properly. You can't walk. So proper. In the mighty name of Jesus. Hallelujah. ಎಲ್ಲರೂ ಕೈ ನೀಟಿಗೆ. ಎಲ್ಲರೂ ಕೈಗಳನ್ನು ಮೇಲಕ್ಕೆ ಎತ್ತಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ഹല്ലേലൂയ 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 യേശുവേ 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 ഹല്ലേലൂയ 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 യേശുവേ 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 You're able to walk. Come. Come this way. Come this way. Come this way. Start walking. Start walking. Start walking. Go. 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 Give thanks to the Lord. Hallelujah. 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 Sway, 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 sway. Hallelujah, hallelujah, hallelujah. എന്റെ കണ്ണുകളെ ഒരു കണ്ണും അത് കണ്ടിട്ടില്ല, കാതുകളും അത് കേട്ടതില്ല, ഹൃദയത്തിൽ തോന്നിയിട്ടില്ല. ഒരു കണ്ണും അത് കണ്ടിട്ടില്ല, കാതുകളും അത് കേട്ടതില്ല, ഹൃദയത്തിൽ തോന്നിയിട്ടില്ല. ആദ്യനും അന്ത്യനുമായവനെ, ജീവന്റെ ഉറവിടമായവനെ, ഞാനോ നിത്യം ജീവിപ്പാൻ സ്വയയാഗമായവനെ. ആദ്യനും അന്ത്യനുമായവനെ, ജീവന്റെ ഉറവിടമായവനെ, ഞാനോ നിത്യം ജീവിപ്പാൻ സ്വയയാഗമായവനെ. ആദ്യനും അന്ത്യനുമായവനെ, ജീവന്റെ ഉറവിടമായവരെ, ഞാനോ നിത്യം ജീവിപ്പാൻ സ്വയയാഗമായവനെ. ആദ്യനും അന്ത്യനുമായവനെ, ജീവന്റെ ഉറവിടമായവരെ, ഞാനോ നിത്യം ജീവിപ്പാൻ സ്വയയാഗമായവനെ. പിതാവായ ദൈവമേ, ತಂದೆಯಾದ ದೇವರೇ, മനുഷ്യരുടെ ജീവനായ വെളിച്ചമേ, ಮನುಷ್ಯರ ಜೀವವಾದ ಬೆಳಕೆ, you are the light of the man. 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 അങ്ങ് ജീവൻ, അങ്ങ് മനുഷ്യന്റെ വെളിച്ചമായിരുന്നു. ನಿಮ್ಮ ಜೀವ ಮನುಷ್ಯನಿಗೆ ಬೆಳಕಾಗಿತ್ತು. Let the tremendous healing touch move from one area to other. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೇವರ ಅದ್ಭುತಕರವಾದ ಶಕ್ತಿ ಹರಿದು ಬರುತ್ತಾ ಇದೆ. Let the anointing of the Lord fall upon me. ಅಭಿಷೇಕದ ಶಕ್ತಿಗೂ ಬರುತ್ತಾ ಇದೆ. Touch everybody. This 3 minutes, ഈ 3 മിനിറ്റിനകത്ത് ഒരുപാട് മക്കൾ സൗഖ്യമാവും. ಈ 3 ನಿಮಿಷದ ಒಳಗಡೆ ಅನೇಕರು ಈಗ ಸೌಖ್ಯ ಪಡೆಯುವರು. കൈ രണ്ടും വിരിച്ചുയർത്തി പിടിച്ചു ಕೈಗಳನ್ನು ಎತ್ತಿ ಹಿಡಿದುಕೊಂಡು ಆಡಿ. യേശയ്യാ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ.
കണ്ണടച്ചു പ്രാർത്ഥിക്കുക. യേശയ്യാ സ്തുതിಸುവേ നിಮ್ಮನ್ನೇ ಆರಾಧಿಸುವೆ. യേശയ്യാ യേശಯ್യാ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. യേശയ്യാ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. യേശയ്യാ നിന്മേൽ ആരാധിസുವೆ. യേശയ്യാ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. యేసయ్యಾ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. യേശയ്യാ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. യേശയ്യാ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. യേശയ്യാ ಸ್ತುತಿಸುವೆ ಆರಾಧಿಸುವೆ. യേശയ്യാ ಸ್ತುತಿಸುವೆ ನಿಮ್ಮನ್ನೇ ആരാധിಸುವೆ. പിതാവായ ദൈവമേ, ತಂದೆಯಾದ ದೇವರೇ, അവിടുത്തെ പുത്രന്റെ നാമത്തെ മഹത്വപ്പെടുത്തണമേ. ನಿಮ್ಮ ಪುತ್ರನ ನಾಮವನ್ನು ഇത് ಮಹಿಮೆಪಡಿಸಿ. ഞങ്ങളുടെ അത്ഭുതത്തിന്റെ നിമിഷമാകട്ടെ. ಇದು ನಮ್ಮ ಅದ್ಭುತದ ಕ್ಷಣವಾಗಲಿ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഹീലിംഗ് ഞങ്ങൾ പ്രതീക്ഷിക്കുന്നു. ಸೌಖ್ಯವನ್ನು ನಮಗೆ ಕೊಡಿರಿ. നിത്യജീവനെ കൊണ്ട് അനുഗ്രഹിക്കണമേ. ഈ ഫാമിലിയിലെ ഇവരെ ഈ രണ്ടുപേരിലെ ನಿಮ್ಮಿಬ್ಬರಲ್ಲಿ കണ്ണാടി വെച്ച് ನೀವಿಬ್ಬರು ഇവർക്ക് രണ്ടുപേർക്കും കർത്താവിന്റെ സ്പർശനം. ನೋಡಿ, ನೀವಿಬ್ಬರು ಗಂಡ ಹೆಂಡತಿಯ, ನೀವಿಬ್ಬರು ಈ ಕನ್ನಡಕ ಹಾಕಿದವರು, ಈಚೆ ಕುಳಿತಿರುವವರು ನೀವಿಬ್ಬರು ಗಂಡ ಹೆಂಡತಿಯ ಅಲ್ಲ, ನಿಮ್ಮಿಬ್ಬರನ್ನು ಯೇಸು ಸ್ವಾಮಿ ಮುಟ್ಟಿದ್ದಾರೆ. ನಿಮ್ಮನ್ನು ಯೇಸು ಮುಟ್ಟಿದ್ದಾರೆ, ಇವರನ್ನು ಯೇಸು ಮುಟ್ಟಿದ್ದಾರೆ. ശ്രുതികരു യേശയ്യാ ಸ್ತುತಿಸುವೆ ನಿಮ್ಮನ್ನೇ യേശുവേ ಆರಾಧಿಸುವೆ. യേಸಯ್ಯಾ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. യേಸಯ್ಯಾ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. യേಸಯ್ಯಾ ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. യേಸಯ್ಯಾ
ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. ಎಲ್ಲರೂ ಮಂಡಿಕಾಲೂರಿ ನಿಂತುಕೊಳ್ಳಿ. ಎಲ್ಲರೂ ಮೊಣಕಾಲೂರಿ ನಿಂತುಕೊಳ್ಳಿ. ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. యేసయ్య ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. యేసయ్య ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. యేసయ్య ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಬದಲಾಗಿಲ್ಲ ಬದಲಾಗಿಲ್ಲ ಪುನರುದ್ಧಾರದ ನಿನ್ನ ಮಹಿಮೆ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುದ್ಧಾರದ ನಿನ್ನ ಮಹಿಮೆ. యేసయ్య ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. ಇಂದಿಗೂ ಎಂದೆಂದಿಗೂ ಬದಲಾಗದ ಯೇಸು. ಯೇಸುವಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಬದಲಾಗಿಲ್ಲ ಬದಲಾಗಿಲ್ಲ ಪುನರುದ್ಧಾರದ ನಿನ್ನ ಮಹಿಮೆ. 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 యేసయ్య ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. యేసయ్య ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. యేసయ్య యేసయ్య ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. యేసయ్య
ಸ್ತುತಿಸುವೆ ನಿಮ್ಮನ್ನೇ ಆರಾಧಿಸುವೆ. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಾಲೆಲೂಯಾ. ಹತ್ತಿರವಿರು ಓ ಯೇಸು, ನಾನಿನ್ನ ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನ ಬಿಟ್ಟು ಬಾಳಲಾರೆನು. ಹತ್ತಿರವಿರು ಯೇಸುವೇ, ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನ ಬಿಟ್ಟು ಬಾಳಲಾರೆನು. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲರೂ ಸೇರಿ ಹೇಳಿ ನಿತ್ಯ ಸ್ತುತಿಗೆ, ಸೇರಿ ಹೇಳಿ ನಿತ್ಯ ಸ್ತುತಿಗೆ, ನಿತ್ಯ ಸ್ತುತಿಗೆ ಪಾತ್ರರಾದ ಪಾತ್ರರಾದ ಪರಿಶುದ್ಧ ಪರಿಶುದ್ಧ ಪರಮ ಪ್ರಸಾದಕ್ಕೆ ಪರಮ ಪ್ರಸಾದಕ್ಕೆ ಯಾವಾಗಲೂ ಯಾವಾಗಲೂ ಆರಾಧನೆಯು ಆರಾಧನೆಯು ಸ್ತುತಿಯು ಸ್ತುತಿಯು ಸ್ತೋತ್ರವು ಸ್ತೋತ್ರವು ಉಂಟಾಗಲಿ ಉಂಟಾಗಲಿ. ನಿತ್ಯ ಸ್ತುತಿಗೆ ನಿತ್ಯ ಸ್ತುತಿಗೆ ಪಾತ್ರರಾದ ಪಾತ್ರರಾದ ಪರಿಶುದ್ಧ ಪರಿಶುದ್ಧ ಪರಮ ಪ್ರಸಾದಕ್ಕೆ ಪರಮ ಪ್ರಸಾದಕ್ಕೆ ಯಾವಾಗಲೂ ಯಾವಾಗಲೂ ಆರಾಧನೆಯು ಆರಾಧನೆಯು ಸ್ತುತಿಯು ಸ್ತುತಿಯು ಸ್ತೋತ್ರವು ಸ್ತೋತ್ರವು ಉಂಟಾಗಲಿ. ಉಂಟಾಗಲಿ. ನಿತ್ಯ ಸ್ತುತಿಗೆ ನಿತ್ಯ ಸ್ತುತಿಗೆ ಪಾತ್ರರಾದ ಪಾತ್ರರಾದ ಪರಿಶುದ್ಧ ಪರಿಶುದ್ಧ ಪರಮ ಪ್ರಸಾದಕ್ಕೆ ಪರಮ ಪ್ರಸಾದಕ್ಕೆ ಯಾವಾಗಲೂ ಯಾವಾಗಲೂ ಆರಾಧನೆಯು ಆರಾಧನೆಯು ಸ್ತುತಿಯು ಸ್ತುತಿಯು ಸ್ತೋತ್ರವು ಸ್ತೋತ್ರವು ಉಂಟಾಗಲಿ. ಉಂಟಾಗಲಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಾಲೇಶುವೇ, ഞാനങ്ങേ വിട്ട് ഹല്ലേലൂയ കൂടെ ഇരിക്കും. ഓ യേശുവേ, ഞാനങ്ങേ വിട്ട് ദൂരെ പോകില്ല. ഉള്ളിലിരിക്കും. ഓ യേശുവേ, ഞാനങ്ങേ വിട്ട് ദൂരെ പോകില്ല.
ഈശോ ഈശോയേ കർത്താവേ, ഈ ദിവസത്തിലെ ഏറ്റവും വലിയ പ്രാർത്ഥന ഇതാണ്. കർത്താവേ, ഈ ദിവസത്തിലെ ഏറ്റവും വലിയ പ്രാർത്ഥന ഇതാണ്. ಪರಮಪ್ರಸಾದದಲ್ಲಿ ಆಗಮಿಸಿ ಬಂದಿರುವ ಯೇಸುವೆ, ಈ ದಿನದ ಅತಿ ಮುಖ್ಯವಾದ ನನ್ನ ಪ್ರಾರ್ಥನೆ ಇದಾಗಿದೆ. ഞങ്ങളെ പ്രകാശിപ്പിക്കണമേ. ನಮ್ಮ ಮೇಲೆ ಬೆಳಗಿರಿ. ഞങ്ങളെ അന്ധകാരത്തെ തുരത്തണമേ. ನಮ್ಮಲ್ಲಿರುವ ಅಂಧಕಾರವನ್ನು ತೊಲಗಿಸಿರಿ. ഞങ്ങളെ പ്രകാശിപ്പിക്കണമേ. ನಮ್ಮನ್ನು ಬೆಳಗಿಸಿರಿ. ഞങ്ങളെ കത്തിക്കണമേ. ನಮ್ಮನ್ನು ಉರಿಸಿರಿ. മരിച്ചവരുടെ ഇടയിൽ നിന്ന് ഞങ്ങൾ എഴുന്നേൽക്കട്ടെ. ಸತ್ತವರ ಮಧ್ಯದಿಂದ ನಮ್ಮನ್ನು ಎಬ್ಬಿಸಿರಿ. യേശുവേ, യേശുവേ, ജീവദാതാവേ, ಜೀವದಾಯಕನೇ, അങ്ങേ ആരാധിക്കുന്നു, ನಿಮ್ಮನ್ನು ಆರಾಧಿಸುತ್ತೇನೆ. വിളക്കിൻ നടുവിൽ ശോഭപൂർണനാ മാറത്തു പൊൻകച്ചയണിഞ്ഞും കാണും യേശുവേ, സ്തുതികൾക്കും പുകഴ്ചയ്ക്കും യോഗ്യനേശുവേ. ഹല്ലേലൂയ, ഹല്ലേലൂയ. പാപവും എന്നിലാകട്ടെ, നിന്റെ ആത്മശക്തിയും എന്നിൽ കവിഞ്ഞിടട്ടെ. പാപം പാപം എന്നിലാകട്ടെ, നിന്റെ ആത്മശക്തിയും എന്നിൽ കവിഞ്ഞിടട്ടെ. യേശുവേ, രണ്ട് കൈകൾ നീട്ടിപ്പിടിച്ച് ആദ്യനും അന്ത്യനുമായവനെ, അന്ത്യനും നീ മാത്രമേ യേശുവേ, സ്തുതികൾക്കും പുകഴ്ചയ്ക്കും എന്നും യോഗ്യനേശുവേ. ഹല്ലേലൂയ. കൈ ഉയർത്തി വീശിക്കൊണ്ട് ಕೈಗಳನ್ನು ಮೇಲಕ್ಕೆತ್ತಿ ಬೀಸುತ್ತಾ കർത്താവേ, അവിടുത്തെ സന്നിധിയിലേക്ക് ഞാൻ വരികയാണ്. എൻ്റെ എല്ലാ സങ്കടങ്ങളെയും അർപ്പിക്കുന്നു. ಯೇಸುವೆ, വലതുകരം പരിശുദ്ധ പരമ ദിവ്യകാരുണ്യത്തിലേക്ക് നീട്ടിപ്പിടിക്കാം. ರೊಟ್ಟಿ ರೂಪದಲ್ಲಿ ಆಗಮಿಸಿ ಬಂದಿರುವ ಯೇಸುವೆ, ನಮ್ಮಲ್ಲಿರುವ ಎಲ್ಲ ವೇದನೆಗಳು ದುಃಖಗಳು ನಿಮಗೆ ಈಗ ಒಪ್ಪಿಸುತ್ತಿದ್ದೇವೆ. എല്ലാ വലതുകരവും പരിശുദ്ധ പരമ ദിവ്യകാരുണ്യത്തിലേക്ക് നീട്ടിപ്പിടിക്കാം. ಎಲ್ಲರೂ ಬಲಗೈಯನ್ನು ಪರಿಶುದ್ಧ ಪರಮ ಪ್ರಸಾದದ ಮುಂದೆ ಎತ್ತಿ ಹಿಡಿದುಕೊಳ್ಳಿ. ഒറ്റ
ഒറ്റ വിളി വിളിക്കാൻ പോവാ. ಒಟ್ಟಿಗೆ ಪ್ರಾರ್ಥಿಸೋಣ. യേശുവേ എന്ന് വിളിക്കാൻ പോവാ. യേശുവേ എന്ന് കരയിരി. യേശുവേ ಎಲ್ಲರೂ ಕರೀರಿ ಯೇಸುವೇ ಯೇಸುವೇ. ಕರೀರಿ ಯೇಸುವೇ ಯೇಸುವೇ. ಎಲ್ಲರೂ ಜೋರಾಗಿ ಕರೀರಿ. ಬಾಯಿ ತೆರೆದು ತೂಗಿ ಕರೀರಿ ಯೇಸುವೇ 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 ಯೇಸುವೇ. ಯೇಸುವೇ 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 ಯೇಸುವೇ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದಲಾರೆ ನಾನು, ಇನ್ನು ಕೊರಗಲಾರೆ ನಾನು. ಹೆದಲಾರೆ ನಾನು, ಇನ್ನು ಕೊರಗಲಾರೆ ನಾನು. Jesus. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಕತ್ತಲೆಯು ನನ್ನನ್ನು ಮುಸುಕಿರಲು, ಕಣ್ಣೀರಲ್ಲಿ ನನ್ನ ಬದುಕು ಮುಳುಗಿರಲು. 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 ನಿನ್ನ ಪ್ರೀತಿ ನನ್ನನ್ನು ನೋಡುವುದು, ಆ ಪ್ರೀತಿ ನೋಡಿ ಸುಮ್ಮನಿರಲಾರದು. ನಿನ್ನ ಪ್ರೀತಿ ನನ್ನನ್ನು ನೋಡುವುದು, ಆ ಪ್ರೀತಿ ನೋಡಿ ಸುಮ್ಮನಿರಲಾರದು. ನೀ ನನ್ನ ಮರೆಯಲಾರೆ, ನನ್ನನ್ನ ಬಿಡಲಾರೆ. ನೀ ನನ್ನ ಮರೆಯಲಾರೆ, ನನ್ನ ಕೈ ಬಿಡಲಾರೆ. ಹೆದಲಾರೆ ನಾನು, ಇನ್ನು ಕೊರಗಲಾರೆ ನಾನು. ಹೆದಲಾರೆ ನಾನು, ಇನ್ನು ಕೊರಗಲಾರೆ ನಾನು.
ತಂದೆ ದೂರ ತೋರೆದರು ಹೆತ್ತ ತಾಯಿ ಮರೆತರು ತಂದೆ ದೂರ ತೋರೆದರು ನೀ ನನ್ನ ಮರೆಯಲಾರೆ ನನ್ನ ಕೈ ಬಿಡಲಾರೆ ನೀ ನನ್ನ ಮರೆಯಲಾರೆ ನನ್ನ ಕೈ ಬಿಡಲಾರೆ ನೀ ನನ್ನ ಮರೆಯಲಾರೆ ನನ್ನ ಕೈ ಬಿಡಲಾರೆ ನೀ ನನ್ನ ಮರೆಯಲಾರೆ ನನ್ನ ಕೈ ಬಿಡಲಾರೆ. കർത്താവേ, ಯೇಸುವೆ, അങ്ങാണ് ഞങ്ങളുടെ ലക്ഷ്യം. ನೀವಾಗಿದ್ದೀರಿ ನನ್ನ ಗುರಿ. അവിടത്തേക്ക് ഞങ്ങൾ വരികയാണ്. ನಿಮ್ಮ ಬಳಿಗೆಗೂ ಬಂದಿದ್ದೇನೆ. ഞങ്ങളെ പ്രകാശിപ്പിക്കണമേ. ನಮ್ಮನ್ನು ಬೆಳಗಿಸಿರಿ. ദൈവത്തിന്റെ ദീപമേ, ದೇವರ ಬೆಳಕೆ, മനുഷ്യന്റെ ജീവനേ, ಮನುಷ್ಯರ ಜೀವವೇ, ഞങ്ങളുടെ ജീവനായവനേ, ನಮ್ಮ ಜೀವವಾದವನೇ, ഞങ്ങളുടെ ജീവനായവനേ, ನಮ್ಮ ಜೀವವಾದವನೇ, ഞങ്ങളങ്ങേ ആരാധിക്കുന്നു. ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ഞങ്ങളങ്ങേ സ്തുതിക്കുന്നു. ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ഞങ്ങളങ്ങേ വണങ്ങുന്നു. ನಾವು ನಿಮ್ಮನ್ನು ನಮಸ್ಕರಿಸುತ್ತೇವೆ. ആരാധന, ಆರಾಧನಾ, ആരാധന, ಆರಾಧನಾ, ആരാധന. ಆರಾಧನಾ. ಯೇಸುವೇ, ഈശോയേ, ಯೇಸುವೇ, ಕೈಗಳನ್ನು ಎತ್ತಿ ಹಿಡಿದು ഈശോ, ഈശോ. ಯೇಸುವೇ, 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 ಎಲ್ಲರೂ ಸೇರಿ ಹೇಳಿ. ನಿತ್ಯ ಸ್ತುತಿಗೆ ಪಾತ್ರರಾದ, ನಿತ್ಯ ಸ್ತುತಿಗೆ ಪಾತ್ರರಾದ, ಪರಿಶುದ್ಧ ಪರಮ ಪ್ರಸಾದಕ್ಕೆ, ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಯಾವಾಗಲೂ ಆರಾಧನೆಯು, ಸ್ತುತಿ ಸ್ತೋತ್ರವು, ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಪಾತ್ರರಾದ, ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು, ಸ್ತುತಿಯು ಸ್ತೋತ್ರವು ಉಂಟಾಗಲಿ. ನಿತ್ಯ ಸ್ತುತಿಗೆ ಪಾತ್ರರಾದ, ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು, ಸ್ತುತಿ ಸ್ತೋತ್ರವು ಮಹಿಮೆಯು ಉಂಟಾಗಲಿ.
ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೀತಿಯ ದೇವಜನರೇ, ನಾಳಿನ ಕಾರ್ಯಕ್ರಮ ಬೆಳಿಗ್ಗೆ 9ರಿಂದ ಆರಂಭವಾಗ್ತದೆ. ಬ್ರದರ್ ಸಾಜಿತ್ ಅವರು ಮೊದಲೇ ನಿಮಗೆ ತಿಳಿಸಿದರು. ಇವತ್ತೇ ಈ ರಾತ್ರಿ ನಿಮ್ಮ ಬಳಗದವರಿಗೆ, ಕುಟುಂಬದವರಿಗೆ, ಸ್ನೇಹಿತರಿಗೆ, ಎಲ್ಲ ಜನರಿಗೆ ಇವತ್ತು ದೇವರು ನಡೆಸಿದ ಕಾರ್ಯವನ್ನು ಘೋಷಿಸಿರಿ, ತಿಳಿಸಿರಿ. ಅನೇಕ ಜನರನ್ನು ಕರೆಯಿರಿ. ನಾಳೆ ಪ್ರಭು ಯೇಸುವಿನ ಮಹಿಮೆಯನ್ನು ಪ್ರತಿಯೊಬ್ಬರು ಕಾಣುವಂತೆ, ಅನುಭವಿಸುವಂತೆ ನೀವು ಪ್ರಾರ್ಥಿಸಿರಿ ಹಾಗೂ ಕಾರ್ಯ ಮಾಡಿರಿ. ನಮ್ಮ ನಡುವೆ ಒಬ್ಬರ ಕೀ ಕಳೆದು ಹೋಗಿದೆ, ಆ ಕೀ ಸಿಕ್ಕಿದೆ. ಅವರು ಯಾರ ಕೀ ಅದನ್ನು ಅವರು ಪಡೆದುಕೊಂಡು ಹೋಗುವುದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಎಲ್ಲ ಸ್ವಯಂ ಸೇವಕರು ದಯವಿಟ್ಟು